ನಮಸ್ತೆ. ನಾವಿವತ್ತು ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ರಸ್ತೆ ಬದಿಯಲ್ಲಿ ಕೂತಿದ್ದೀವಿ. ನಮ್ಮ ಹೋರಾಟಗಾರರು 3-4 ದಿನದಿಂದ ಈ ಒಂದು ಬಡಪಾಯಿ ಮನೆಯವರಿಗೆ ಸಾಥ್ ಕೊಡ್ತಾ ಇರುವಂಥ ಒಂದಿಷ್ಟು ಜನ, ಅದೆಲ್ಲ ಜನರೆಲ್ಲ ಬಂದು ಹೋಗ್ತಾ ಇದ್ದಾರೆ, ಸಮಾಧಾನ ಮಾಡಿಸ್ತಾ ಇದ್ದಾರೆ. ಆದರೂ ಇಂದಿನ ತನಕ ಅಂದರೆ 13/11/2024 ಏನ ಕಾಪಿನ ಬಾಗಿಲು ಒಂದು ಸಣ್ಣ ಮನೆಯಲ್ಲಿ, ಅಂದರೆ ಎಂಜಲು ಪಾತ್ರೆ ಗ್ಲಾಸನ್ನು ವಾಶ್ ಮಾಡಿ ರಾಧಮ್ಮ ಅವರು ನಿರ್ಮಿಸುವ ಒಂದು ಮನೆಯೊಳಗೆ ಏನ ದೇಶದ ಉಗ್ರಾಮಿ ಚಟುವಟಿಕೆಯಲ್ಲಿ ಇರುವಂಥ ಉಗ್ರಾಮಿಗಳು ಅಡಗಿದ್ದಾರೆ, ಅದನ್ನು ಹಿಡಿಬೇಕು. ಅದನ್ನು ಹಿಡಿಬೇಕಾದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಬರಬೇಕು ನಾವು ಇಲ್ಲಿಗೆ, ಇಲ್ಲಾರ ಅವರು ಸಿಗಲ್ಲ. ಅವರು ಸಿಗಲ್ಲ. ಅದಕ್ಕೋಸ್ಕರನೇ ಬೆಳಿಗ್ಗೆ ಜಾವ 6:45 ಗಂಟೆಗೆ ಕಡಬ ತಹಸೀಲ್ದಾರರು ಹಾಗೂ ಅವರ ತಂಡದವರು ಅವರ ಮನೆಗೆ ಬಂದು ನುಗ್ಗಿ ಏಕಾಏಕಿ ಒಬ್ಬೊಬ್ಬರಿಗೆ 3-4 ಪೊಲೀಸರಂತೆ ಹಿಡಿದು ಹೊರಗೆ ತಂದು ಹಾಕಿ, ನೀವು ಆ ಮನೆಯಲ್ಲೆಲ್ಲ ಧ್ವಂಸ ಮಾಡಿದ್ರಲ್ಲ, ನೀವು ಮಾಡಿರೋದು ಸರಿನಾ? ಒಂದು ನಿಮಿಷ ಆಲೋಚನೆ ಮಾಡಿ, ನೀವು ಮಾಡಿರೋದು ಸರಿನಾ? ಇದಕ್ಕೆ ಸಾಥ್ ಕೊಟ್ಟಿರೋದೇ ಮೆಸ್ಕಾಂ ಅಧಿಕಾರಿಯವರು ಅಂತ ಹೇಳ್ತೀವಿ ನಾವು. ಯಾಕಂತ ಹೇಳಿದರೆ ಮೆಸ್ಕಾಂ ಅಧಿಕಾರಿಯವರು ಇವರು ಕೊಟ್ಟಿರುವಂಥ ಆ ಪತ್ರವನ್ನು ಓದಿ ನೋಡಬೇಕಿತ್ತು. ಅವರು ಹೇಳ್ತಾ ಇರ್ಬೇಕಾಗ ನನಗೆ 6 ನಂಬರ್ ಪ್ರಕಾರ ಡಿಸ್ಕನೆಕ್ಟ್ ಮಾಡಲಿಕ್ಕೆ DC ಅವರ ಆದೇಶ ಅಂತ, DC ಅವರು ಒಂದು ಆದೇಶ ಕೊಟ್ಟಿದ್ದಾರೆ ಯಾರಿಗೆ? ತಹಸೀಲ್ದಾರರಿಗೆ. ಅದನ್ನು ನಾನು ಕೊಟ್ಟಿರೋದಂತೆ ಇಲ್ಲ, ಅದರಲ್ಲಿ ಹೈಕೋರ್ಟ್ ಆದೇಶ ಅಂತಲೇ ಇಲ್ಲ. ಆ ಕಡೆನ ಈ ಕಡೆ ಇದೆ ಕೊಟ್ಟಿದ್ದಾರೆ. ಅದನ್ನು ಕಂಡು ತಹಸೀಲ್ದಾರರು ಹೈಕೋರ್ಟ್ ಆದೇಶ ಅಂತ ಹೇಳಿ, ಹೈಕೋರ್ಟ್ ಆದೇಶ ಇದೆ ತೆರವುಗೊಳಿಸಲು ಅಂಥೇಳಿ ಬಂದಿದ್ದಾರಪ್ಪ. ಅಂಥ ಸಂದರ್ಭದಲ್ಲಿ ಅದಕ್ಕಿಂತ 1-2 ದಿನ ಹಿಂದೆ ಏನೋ ಒಂದು ಎಮರ್ಜೆನ್ಸಿ ಸಭೆ ಕರೆದರಂತೆ, ತುರ್ತು ಸಭೆ. ಇವರನ್ನು ಓಡಿ ಹೋದರೆ ಇದು ದೇಶದ ಪ್ರಜೆ ಅಲ್ಲವಲ್ಲ ಇದರಲ್ಲಿ ಇದ್ದದ್ದು, ಪಾಕಿಸ್ತಾನದಿಂದ ಬಂದಿದ್ದಾರಲ್ಲ, ಅವರು ತಾನೇ ಆ ಮನೆಯೊಳಗೆ ಇದ್ದದ್ದು. ಅವ್ರು ಇಂಡಿಯವರು ಅಲ್ಲವೇ ಅಲ್ಲ, ಇಲ್ಲಿಂದ ಬಂಗ್ಲಾದಿಂದ ಆ ಕಡೆಯಿಂದ ಬಂದಿರೋದು. ಎಲ್ಲರೂ ಹೇಳ್ತಾರೆ ನುಸಿಲಿ ಬಂದರು ಅಂತ. ಅದೇ ಥರ ನುಸಿಲಿ ಬಂದರು ಅಂತ ಕಾಣಿಸ್ತಾ ಇದೆ, ಆ ರೀತಿಯ ನಾವು ಬಂದರು ಅಂತ ಕಾಣಿಸ್ತಾ. ಅದಕ್ಕೆ ಅವ್ರು ಇಡಲಿಕ್ಕೆ ಅಷ್ಟು ಎಮರ್ಜೆನ್ಸಿ ಒಂದು ಸಭೆ ಕರೆದು ಮನೆಗೆ ಬಂದು ನುಗ್ಗಿದಾರಲ್ಲ ಸ್ವಾಮಿ. ನೀವು ಹೋಗಿರೋ ಅಧಿಕಾರಿಯವರು ಪ್ರತಿಯೊಬ್ಬರು ಹೇಳ್ತೀನಿ, ಅದರಲ್ಲಿ ಪ್ರತಿಯೊಬ್ಬ ಅಧಿಕಾರಿ ಏನು ಉದ್ದೇಶ, ಒಂದು ಪ್ರತಿ ಕೊಡಿ ಅಂತ ಕೇಳಿದ್ರ? ಏನು ಪ್ರತಿಯನ್ನು ಕೊಟ್ಟರೆ ನಾವು ನೋಡಿ ಅವರು ನಾಳೆ ಹೊಡೆದಂಗೆ ಅವ್ರಿಗೆ ಹೇಳಿಕೊಟ್ರೆ ಆಗ್ಬೋದಂತ ಹೇಳಿಯಾ? ಇದೇನೋ ಮಾನವೀಯತೆ ನೀವು ಮಾಡಿರೋದು? ನಿನ್ನೆ ಹೋಗುವಾಗ ತಹಸೀಲ್ದಾರ್ ಹೇಳ್ತಾ ಇದ್ದಾರೆ ಮಾನವೀಯತೆ ನನಗೂ ಇದೆ ಅಂತ. ತಮಗೂ ಮಾನವೀಯತೆ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಬನ್ನಿ ಸರ್ ನಮಸ್ತೆ. ಬಲೆ ಲೈವ್ ಇಟ್ಟೆ ಜನಕ್ಕೆ ತೆರಿಪೋದಿಲ್ಲ. ಚಾಪ ಇದೆಯಾ? ಹೌದು. ಅಲ್ಲಿಂದ ಅವರಿಗೆ ಬಂದಾದರು, ಮೆಸ್ಕಾಂ ಅವರಿಗೆ ಆದರು. ಇದು ಹೌದಾ? ನಮ್ಮದೇ ಪಾಯಿಂಟಲ್ಲಿ ಇದೆಯಾ? ನಾವು GPS ಮಾಡಿ ಪವರ್ ಕೊಟ್ಟಿರೋದು. ಈ GPS ಪಾಯಿಂಟಲ್ಲಿ ಈ ಮನೆ ಇದೆ ಅಂತ ಒಂದು ನೋಡಿ, ಅವರು ಇಲ್ಲ ಇದು ರಾಧಮ್ಮನ ಮನೆ, ರೇಣುಕಾವರ ಮನೆ ಅಲ್ಲ, ರೇಣುಕಾ ಮನೆಯವರಿಗೆ ಕರೆಂಟ್ ಕೊಟ್ಟಿಲ್ಲ, ನಾವು ರಾಧಮ್ಮ ಅವರಿಗೆ ಕೊಟ್ಟಿರೋದು, ನನಗೆ ಡಿಸ್ಕನೆಕ್ಟ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಹೋದರು. ಈ ಮನೆ ಧ್ವಂಸ ಆಗ್ತಾ ಇರಲಿಲ್ಲ, ಅದನ್ನು ಹೇಳಿಲ್ಲ. ನಾನು ಕೇಳ್ತಾ ಇರೋದು ಮೆಸ್ಕಾಂ ಕಚೇರಿಯಲ್ಲಿ ಒಂದು ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟು
AEE ಪೋಸ್ಟಲ್ಲಿ ಕೂರಿಸಿರೋದು ಖಾಲಿ ಕಂಬದಲ್ಲಿ ಕರೆಂಟ್ ಇದೆಯಾ ಲೈನ್ ಜಾಯಿಂಟ್ ಮಾಡಲಿಕ್ಕೆ ಅಲ್ಲ, ಅದಕ್ಕೊಂದು ಲೈನ್ ಮ್ಯಾನ್ ಸಾಕು. ಇಂಥ ವಿಷಯ ಬರುವಾಗ ನಿಮ್ಮಂತ್ರ ಓದಿ ನೋಡಬೇಕು, ಕೇಳಬೇಕಿತ್ತು ನೀವು. ಮೆಸ್ಕಾಮ್ ಅಂದರೆ 4 ಡಿಸ್ಟ್ರಿಕ್ಗೆ ಅದೊಂದು ಹೆಡ್ ಆಗಿರುತ್ತೆ. 4 ಡಿಸ್ಟ್ರಿಕ್ಗೆ DC ಅವರು ಒಂದೇ ಡಿಸ್ಟ್ರಿಕ್ಗೆ ಇರೋದು. ತಮಗೆ ತಮ್ಮದಾದೇ ಒಂದು ಪವರ್ ಇದೆ, ಅದನ್ನು ಯೂಸ್ ಮಾಡ್ಬೋದಿತ್ತಲ್ಲ, ಏನಕ್ಕೆ ಯೂಸ್ ಮಾಡಿಲ್ಲ? ಏನಕ್ಕೋಸ್ಕರ ಒಂದು ಡಿಸ್ಕನೆಕ್ಟ್ ಮಾಡ್ತಾ ಬಂದಿದ್ದೀವಿ ಅಂತೇಳಿ ಒಂದು ತನಿಖೆ ಮಾಡಿಲ್ಲ ನೀವೆಲ್ಲ? ತಲಸ್ದಾರ ಹೇಳಿದ್ರೆ ಎಲ್ಲ ಕೇಳ್ಬೋದಾ? ಅವ್ರು ಹೇಳಿದ್ರು ಹೋಗಿ ಬಾವಿ ಹಾರ್ತೀರಾ? ಆ ಥರ ಕೆಲಸ ಮಾಡ್ತಾಯಿದ್ರಾ? ನೀವೇನಾದ್ರು ಒಂದು ದೊಡ್ಡವರ ಮನೆಗೆ ಹೋಗಿ ನುಗ್ಗಲಿಕ್ಕಿದ್ದರೆ 100 ಸರಿ ಆಲೋಚನೆ ಮಾಡ್ತಾಯಿದ್ರಲ್ಲ, ಆಲೋಚನೆ ಮಾಡೋಲ್ಲ ನೀವೆಲ್ಲ? 100 ಸರಿ ಆಲೋಚನೆ ಮಾಡ್ತಾಯಿದ್ದೀರಿ ನೀವು. ನಾಳೆ ನನಗೇನಾದ್ರು ಕುಂದುಕೊರತೆ ಆಗ್ಬೋದಾ, ನನ್ನ ಜಾಬಿಗೆ ಏನೋ ತೊಂದರೆ ಆಗ್ಬೋದಾ ಅಂತ ಆಲೋಚನೆ ಮಾಡ್ತಾಯಿದ್ದೀರಿ. 3 ತಿಂಗಳಲ್ಲಿ ನೀವು ಪೇಪರ್ ವರ್ಕ್ ಮಾಡಿ ಲಾಸ್ಟ್ ಎಮರ್ಜೆನ್ಸಿ ತಂದು ಹಾಕಿಬಿಟ್ರಲ್ಲ ಸ್ವಾಮಿ. ಇದೆಷ್ಟು ಸರಿ ಅಧಿಕಾರಿ ಆಲೋಚನೆ ಮಾಡಿ ನೀವು. ನಿಮಗೆ ನಿದ್ದೆ ಬರ್ತಾ ಇಲ್ಲ, ಇವಾಗ ಗೊತ್ತಾಯಿತು ನಿದ್ದೆ ಬರ್ತಾ ಇಲ್ಲ ಅಂತ. ಯಾಕೆಂದರೆ ಆ ಒಂದು ತಾಯಿ ರೇಣುಕಾ ಮತ್ತು ಅವರ ಅಮ್ಮ, ಅವರ ತಂದೆ ಕಣ್ಣೀರು, ನಿಮಗೆ ನಿದ್ದೆ ಮಾಡಲಿಕ್ಕೆ ಆಗಲ್ಲ. ಅದು ಅವ್ರ ಮನನೊಂದು ಹೇಳಿದ್ರು, ಅವತ್ತು ಮಣ್ಣು ತೆಗೆದು ಹಾಕಿದ್ರಲ್ಲ ಸಾಕು. ನೀವಾಗೆ ಬಂದು ಆ ಮನೆ ಕಟ್ಕೊಟ್ರೆ ನಿಮಗೆ ಒಳ್ಳೆಯದು, ಇಲ್ಲ ನಮಗೇನು ಹೇಳಲಿಕ್ಕೆ ಆಗಲ್ಲ. ನಿಮ್ಮ ಶಾಪ 100% ಅವ್ರದ್ದು. ಅದೇ ರೀತಿಯಲ್ಲಿ ಈ ಒಂದು ಸುಳ್ಯ ಕಡಬ ತಾಲೂಕಾದರೆ ಸುಳ್ಯ ವಿಧಾನಸಭಾ ಕ್ಷೇತ್ರ, ಅದಕ್ಕೆ ನಮ್ಮೊಬ್ಬರು MLA ಇದ್ದರು, MLA ಇದ್ದಾರೆ ಇವಾಗ. ಪಾಪ ನಾವು ಎಣಿಸ್ತೀವಿ, ಅವತ್ತು ಸ್ಟಾರ್ಟಿಂಗ್ ಮತದಾನ ಸಂದರ್ಭದಲ್ಲಿ ಪ್ರೊಮೋ ಬಿಡ್ತಾಯಿದ್ರು, ಹಸುವನ್ನು ಸಾಕಿ ಬಂದಿರೋದು, ಅಯ್ಯೋ ತುಂಬ ಕಷ್ಟದಲ್ಲಿ ಬಂದಿರೋದು, ಹೆಂಗೂ ಬಡವರಿಗೆ ತುಂಬ ಹೆಲ್ಪ್ ಆಗ್ಬೋದು ನಾವು ಎಣಿಸ್ತೀವಿ. ನಾವು ರಾಜಕೀಯ ಮಾತಾಡ್ತಾ ಇರೋದಲ್ಲ, ಆದರೆ ಇದ್ದ ವಿಷಯ ಹೇಳ್ತೀನಿ ನಾನು. ಇದರಲ್ಲಿ ನಾವು ರಾಜಕೀಯ ಜಾತಿ ಇದನ್ನು ಯಾವುದೂ ತಂದಿಲ್ಲ, ತರೋದಿಲ್ಲ. ಆದರೆ ಜನಪ್ರತಿನಿಧಿಯಾಗಿರುವಂಥ MLA ಅವರು, ನಾನು ನಿನ್ನೆ ಅಲ್ಲ ಮೊನ್ನೆ ಫೋನ್ ಮಾಡಿ ಮಾತಾಡಿದ್ದೀವಿ, ಅದಕ್ಕೆ ಹಿಂದಿನೇ ಗೊತ್ತಾಗಿದೆ. ಇವತ್ತು ಅವರ ಮಗಳು ರೇಣುಕಾ ಅವರು ಮತ್ತು ಅವರ ಮಗ ಅವರು ಫೋನ್ ಮಾಡಿ ಕೇಳಿದ್ರು, ಸರ್ ನೀ ಎಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ, ಬೀದಿಯಲ್ಲಿ ಬಿದ್ದಿದ್ದೀವಿ, ಮನೆ ಇಲ್ಲ, ಮಠ ಇಲ್ಲ, ಒಂದು ಕರೆಂಟ್ ಇಲ್ಲ. ನಾನಷ್ಟೇ ಇಲ್ಲಿ ಬಂದು ಮೊಬೈಲ್ ಚಾರ್ಜ್ ಮಾಡಬೇಕಾದ್ರೆ ಸ್ವಿಚ್ ಆಫ್ ಮಾಡಿ ಇನ್ನೊಬ್ಬರ ಮನೆ ಕಳಿಸ್ತಾ ಇದ್ದೀನಿ. ಅದಕ್ಕೆ ನನ್ನ ಮೊಬೈಲ್ ಕೆಲವರು ಕೇಳ್ತಾ ಏನು ಸ್ವಿಚ್ ಆಫ್, ಅದಕ್ಕೆ ಸ್ವಿಚ್ ಆಫ್ ಆಗ್ತಾಯಿದೆ. ಆವಾಗ ಅಂಥ ಸಂದರ್ಭದಲ್ಲಿ ಕೇಳುವಾಗ ಇವತ್ತು ಫೋನ್ ಮಾಡಿದ್ರು, ಏನು 1 ವರ್ಷ ಬನ್ನಿ ಅಂತ, ಬಂದು ನೋಡಿ ಹೋಗಿ ಅಂತ. ನಾವು ಹೇಳ್ತಾ ಇರೋದು, ಬಂದು ನೀವೇನು ಮಾಡಬೇಡಿ, ಅದು ರಾಧನ ಮನೆ ಹೌದಾ ಅಲ್ಲವಾ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು ನಿಮ್ಮ ಹತ್ರ ಬೇರೆ ಏನೂ ಕೇಳ್ತಾ ಇಲ್ಲ. ಆದರೆ ಇವತ್ತು ಹೇಳ್ತಾ ಇದ್ದಾರಲ್ಲ, ಇವತ್ತು ಮೀಟಿಂಗ್ ಪಿ ಎ ತಗೊಂಡಿರೋದು ಏನು ಮೀಟಿಂಗಲ್ಲಿ ಇದ್ದಾರಂತ. ನಿನ್ನೆ ಗುಂಡಕ್ಕೆ ಬಂದಿದ್ದೀರಿ ಕಸ್ತೂರಿ ರಂಗ ವರದಿಗೆ, ಒಳ್ಳೆ ವಿಷಯ, ಬರಲೇಬೇಕು. ಆದರೆ ಇಂಥ ರಸ್ತೆ ಬದಿಯಲ್ಲಿ ನಿಂತವರ ಒಂದು ನೋವಿಗೆ ಸ್ಪಂದನೆ ಮಾಡಲಿಕ್ಕೆ ಆಗಿಲ್ಲ. ಆ ನಂತರ ನಾವು ಹೇಳ್ತೀವಿ, ಇವಾಗ ಅವರೇ ಕೇಳ್ತಾರೋ, ಅವ್ರು ಹೇಳ್ತಾ ಇರೋದು ಅದೇನಮ್ಮ ನೀವು ಹೇಳಿ ಏನು ಹೇಳಿದ್ರಂತೆ MLA ಅವರು? ನಾವು ಫೋನ್ ಮಾಡಿದ್ವಿ, ಅವ್ರು VA PN ಯಾರೋ ಫೋನ್ ತೆಗೆದ್ರು. ಅವ್ರು ಹೇಳಿದ್ದು ನಮಗೆ, ಅವರು ಮೀಟಿಂಗಲ್ಲಿದ್ದಾರೆ, ಅವರಿಗೆ ಫೋನ್ ಕೊಡೋಕೆ ಹೋದರೆ ಬೈತಾರೆ, ನಾಳೆ ಬರ್ತೇವೆ. ಇಲ್ಲ ಎಷ್ಟೊತ್ತಿಗೆ ಮೀಟಿಂಗ್ ಎಲ್ಲಿ ಮೀಟಿಂಗ್ ಆಗ್ತದೆ ಹೇಳಿ, ನಾವೇ ಸುಳ್ಳ್ಯದಲ್ಲೇ ಇದ್ದೀವಿ, ಬರ್ತೀವಿ ಅಂತ ಹೇಳುವಾಗ ಅವರೀಗ ಬ್ಯುಸಿ ಇದ್ದಾರೆ, ಬರಲಿಕ್ಕಾಗಲ್ಲ, ಅವರಿಗೆ ಸ್ವಲ್ಪ ವಿಶ್ರಾಂತಿ ಬೇಕಲ್ಲ, ನೀವು ನಾಳೆ ಮಾತಾಡಿ. ಅವರೇ ಈ ಥರ ಹೇಳಿದ ಮೇಲೆ ನಮಗೆ ಯಾರು ಇನ್ನು ನಮಗೆ ಇಲ್ಲಿ ಹೆಲ್ಪ್ ಮಾಡ್ತಾರೆ? ನಾವು ಕೇಳುವಾಗ ಹೇಳ್ತಿರೋದವ್ರು, ನಾವು ವಿಶ್ರಾಂತಿ ಬೇಕು, ನಾಳೆ ಬನ್ನಿ, ನಮ್ಮ ಸುಳ್ಯ ಇದಕ್ಕೆ ಆಫೀಸಿಗೆ ಬನ್ನಿ ಅಂತ. ನಾನು ಬರಬೇಕಾ, ಅವ್ರು ಬರಬೇಕು? ಅನ್ಯಾಯ ಆಗಿದ್ದು ನನಗೆ, ಅವರೆಲ್ಲ ಬರಬೇಕು ಹಾಗೆ ಹೇಳ್ತಾರೆ. ಅಲ್ಲ, ಅವ್ರದ್ದೇ ಸಮುದಾಯ ಅಲ್ವ ಸ್ವಾಮಿ, ಅದಾದ್ರೂ ಮಾನವೀಯತೆ ಇದೆ, ಅದನ್ನು ತೋರಿಸ್ಬೋದಿತ್ತಲ್ಲ. ನಿಮಗೆಲ್ಲ ಯಾರು ಒತ್ತಡ ಆಗ್ತಾ ಇರೋದು ಬರಬಾರ್ದು ಅಂತೇಳಿ? ಅದು ಹೇಳಿ, ಯಾರಿಗೋಸ್ಕರ ಸೇವೆ ಮಾಡ್ತಾ ಇದ್ದೀರಾ? ಹೌದು, ಚುನಾವಣೆ ಆಗೋ ಬರ್ತಾ ಇದ್ದಾರೆ, ಆವಾಗ ಲೀಸ್ಟ್ ಕೊಡ್ತಾರೆ ಸ್ವಾಮಿ. ಮಧ್ಯಾಹ್ನ ಇಂಥ ಮನೆಯಲ್ಲಿ ಮದುವೆ, ಸಾಯಂಕಾಲ ಇಂಥ ಮನೆಯಲ್ಲಿ ಊಟ. ಇವಾಗ ವಿಶ್ರಾಂತಿ ಬೇಕು ಸ್ವಾಮಿ. ಹೌದು, ಒಪ್ಕೊಂಡೆ. ಇವರು ಬೀದಿಯಲ್ಲಿದ್ದಾರೆ ಗೊತ್ತಾ ನಿಮಗೆ? 14ನೇ ತಾರೀಕು ಮಳೆ ಬಂದು ನೋಡಬೇಕಿತ್ತು. 14-15 ತಾರೀಕು ಇಲ್ಲೇ ಮಲ್ಕೊಂಡಿದ್ದಾರೆ. ಹೌದು, ಅದು ಮಾತಾಡಲ್ಲ, ಇದು ನಡೆದ ಘಟನೆ. ಏನು ಹೇಳೋಣ, ಯಾರಿಗೆ ಹೇಳೋಣ? ಇಂದಿನ ತನಕ ಒಂದು ಅಧಿಕಾರಿಯವರು ಬಂದು ಏನಂತ ಕೇಳಿಲ್ಲ. ಉಪನಾಡಿಂದ ಪೊಲೀಸರು ಫೋನ್ ಮಾಡೋದು ಏನು ಸರ್ ಅಂತ ಅಷ್ಟೇ. ಪಂಚಾಯತ್ PD ಅವರು ಬಂದಿದ್ದರು. PD ಬಂದು ಪಾಪ ಅಯ್ಯೋ ಪಾಪ ಅಂತ ಹೇಳಿ ಹೋದ್ರು. ಅವರು ಹೇಳಿದ್ರು ಹೊಡಿಬೇಡಿ, ಕೊಡಿ ಅವರಿಗೆ ಅಂತ. ಈ PD ಮಾಡಿರೋ ಕೆಲಸ ಅಲ್ಲ, ಇಂದಿನ PD ಮಾಡಿರೋ ಕೆಲಸಕ್ಕೆ ಇದಾಗಿರೋದು. ಅದು ಅಲ್ಲ, ಇನ್ನೂ ಕೊಡ್ತೀವಿ ನೋಡಿ. ನಾವು ಇಲ್ಲಿ ಸ್ಥಳೀಯರಾಗಿರುವ ಕೊಕ್ಕಳದಲ್ಲಿರುವಂಥ ಒಂದು
ಆ ಟೈಲರ್ ಗೀತಾ ಮೇಡಮ್ ಅವರು ಒಟ್ಟಿಗಿದ್ದಾರೆ. ಅವರೇ ಕೇಳೋಣ, ಅವ್ರು ಎಲ್ಲಿದ್ದರಂತೆ ಹಿಂದೆ, ರೇಣುಕಾ ಅವರು ಎಲ್ಲಿದ್ದಾರೆ ಕೇಳೋಣ. ನಾವು ಕೇಳೋ ಶಕ್ತಿ ಇಲ್ಲ, ಅವ್ರಿಗೆ ಹೇಳಿ ಮೇಡಮ್. ನೀವು ಮೇಡಮ್ ಜನತೆ ನೋಡ್ತಾ ಇದ್ದಾರೆ, ಲೈವಲ್ಲಿದ್ದಾರೆ, ಹೇಳಿ. ನನಗೆ ರೇಣುಕಾ ಅವರನ್ನೊಂದು 5-6 ವರ್ಷದಿಂದ ಗೊತ್ತು. ಅವರೊಂದು ಸಲ ಒಂದು 3 ವರ್ಷದ ಕೆಳಗಡೆ ಬಂದು ಹೇಳಿದರು, ನಾನು ಶಿವಾಜಿಯಲ್ಲಿ ಕೆಲಸಕ್ಕಿದ್ದ ಸ್ಥಳದಲ್ಲಿ ನಮಗೆ ಸ್ವಲ್ಪ ಮನಸ್ತಾಪ ಬಂತು, ನಮಗೊಂದು ರೂಮ್ ಇದ್ದರೆ ಮಾಡಿಕೊಡಿ ಅಂತ. ಹಾಗೆ ನಾನು ನಮ್ಮ ಪಕ್ಕದಲ್ಲಿರುವ ರೋಹಿತಾಕ್ಷ ಅವರ ಬಿಲ್ಡಿಂಗಲ್ಲಿ ನಾವು ರೂಮ್ ಮಾಡಿಕೊಟ್ಟು, ಹಾಗೆ ಅವರೊಂದು 2 ವರ್ಷ ಅಲ್ಲಿದ್ದರು. ಆಗ ಅವರು ಕೆಲಸದ ನಿಮಿತ್ತ ನಮ್ಮ ಸ್ಥಳೀಯರಾದ ಒಬ್ಬ ಭಟ್ರ ಮನೆಯಲ್ಲಿ 1 ವರ್ಷದಿಂದ ಇದ್ದರು. ಹಾಗಾಗಿ ಅದರ ಮೊದಲೇ ಇವರು ಅಮ್ಮ ಇಲ್ಲಿ ಬಾಡಿಗೆ ಇಲ್ಲಿ ಮನೆ ಕಟ್ಟಿದ್ರು. ಆ ನಂತರ ಇವರು 1 ತಿಂಗಳಿಂದ ಇಲ್ಲಿ ಒಂಥರ ಡೇರೆ ಹಾಕಿ ಒಂದು ಮನೆ ಹಾಗೆ ಮಾಡಿದ್ದಾರೆ ಅಷ್ಟೇ. ಅವ್ರದ್ದು ಮನೆ ಅಲ್ಲ ಅದು, ಆ ಮನೆ ಅದು ನನಗೆ ಅಂದರೆ ಒಂದು 5-6 ವರ್ಷದಿಂದ ಇವರನ್ನು ಗೊತ್ತು ನನಗೆ. ಹಾಗೆ ಹಂಗಾರೆ 2 ವರ್ಷದಿಂದ ಅಲ್ಲಿ ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಹೌದು, ನನಗೆ ಶಿವಾಜಿಯಲ್ಲಿ ಸ್ವಲ್ಪ ಮನಸ್ತಾಪ ಬಂತು, ಹಾಗೆ ನಾವು ಮನೆ ಬಿಟ್ಟು ಬಂದಿದ್ದೇವೆ, ನಮಗೊಂದು ರೂಮ್ ಇದ್ರೆ ಮಾಡಿಕೊಡಿ ಅಂತ ಹೇಳಿದರು. ಹಾಗೆ ನಾನು ಅಲ್ಲೇ ರೋಹಿತಾಕ್ಷ ಆಚಾರ್ಯ ಅವರ ಮನೆಯನ್ನು ತೋರಿಸಿಕೊಟ್ಟು ಅಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ರು ಅವರು. ಆನಂತರ ಅವರು ಮನೆ ಕೆಲಸ, ಅವರಿಗೆ ಕೆಲಸ ಬೇಕಲ್ವಾ, ಹಾಗೆ ಒಂದು ಸ್ಥಳೀಯರಾದ್ರೆ ಒಂದು ಭಟ್ರ ಮನೆಯಲ್ಲಿ ಕೆಲಸಕ್ಕೆ ಹೋದ್ರು. ಅಲ್ಲಿ ಅವರ ಮನೆಯಲ್ಲೇ ಇದ್ರು ಅವರು 1 ವರ್ಷದಿಂದ. ಆನಂತರ ಮೊನ್ನೆ ಅವರು ಆ ಇದು ಹಿಂದ್ಗಡೆ ಇರುವ ಮನೆಯಲ್ಲಿ ಅವರು ಒಂದು ತಾತ್ಕಾಲಿಕ ಶೆಡ್ಡಿನಾಗೆ ಮಾಡಿ ಅವರಲ್ಲಿ ಇದ್ರು. ಈಗ ಅದು ಒಂದು ತಿಂಗಳಾದಷ್ಟೇ ಆ ತಾತ್ಕಾಲಿಕ ಜಮೀನಿಗೆ ಬರುವುದನ್ನು ಕಾಯ್ತಾ ಇದ್ರ, ಅಮ್ಮನ ಮನೆಗೆ ಬರುವುದನ್ನು ಕಾಯ್ತಾ ಇದ್ರ ಅಂತಲ್ಲ ಉಡ್ಲಿಕ್ಕೆ. ಹಂಗಾರೆ ತಾಯಿ ಮನೆಗೆ ಬರ್ಲಿಕ್ಕಿಲ್ಲಲ್ಲ. ನಾವು ಹೇಳ್ತಾ ಅಧಿಕಾರಿಯವರೇ, ನೀವು ನೋಡಿ, ಬೇಡ ಅಂತ ಅಲ್ಲ, ನಾನು ಎಲ್ಲರಿಗೂ ಅದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಬಂದು ಎಂಕ್ವೈರಿ ಮಾಡಿ. MLA ಅಷ್ಟೇ ಹೌದಾರು ಎಂಕ್ವೈರಿ ಮಾಡಿ ಹೋಗಿ. 15 ಲಕ್ಷ ಖರ್ಚು ಮಾಡಿ ಕಟ್ಟಿರೋದು, ಅವ್ರು ಹೇಳೋ ಮಾತು ಕೇಳಿ, ಅವಾಗ ಗೊತ್ತಾಗುತ್ತೆ, ಒಂದೊಂದು ಮಾತಲ್ಲೂ ಗೊತ್ತಾಗುತ್ತೆ. ಅವರೇ ಹೇಳ್ತಾರೆ, ನಾನು ಎಂಜಿನ ಪಾತ್ರೆ ತೊಳೆದು ಸಂಪಾದನೆ ಮಾಡೋದು ಅಂತಲ್ಲ. ಎಷ್ಟು ನೋವಿರುತ್ತೆ ಅದು, ಯಾರು ಹೇಳಿಕೊಟ್ಟು ಮಾತಾಡಿರೋದು ಅಲ್ಲ ಅದು, ಅವರ ಮನಸ್ಸಲ್ಲಿ ನೋವನ್ನು ಅವರು ಹೇಳ್ತಾ ಇರೋದು. ಸರ್, ತಾವು ಈ ವಿಷಯದಲ್ಲಿ ಏನು ಹೇಳ್ತಿದ್ರಿ ಸರ್? ಕೊಡಿ, ಈ ಹೋರಾಟಕ್ಕೆ ಕೈ ಜೋಡಿಸಿದಿರಿ. ಅಲ್ಲ, ನಾವು ಇಂಥ ಒಂದು ದುರ್ಘಟನೆ ಆಗಬಾರ್ದಿತ್ತು. ಆದ್ದರಿಂದ ಈಗ ತಾನೇ ಬೆಳ್ತಂಗಡಿ ದಲಿತ ಚಳವಳಿಯ 50ನೇ ಸಂಭ್ರಮದಲ್ಲಿ ಭಾಗವಹಿಸಿ ನಮ್ಮ ಊರಿಗೆ ಬರ್ತಿದ್ದೇವೆ. ಈ ಒಂದು ಚಳವಳಿಗೆ ಇನ್ನು ಮುಂದಕ್ಕೆ ನ್ಯಾಯ ಸಿಗುವವರೆಗೆ ನಮ್ಮ ಸಹಕಾರ ಎಂದೂ ಇರುತ್ತದೆ. ಮುಂದಿನ ಕಾರ್ಯಕ್ರಮ ಏನನ್ನು ಹೋರಾಟವನ್ನು ಮುಂದುವರಿಸುತ್ತಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಇವಾಗಲೇ ತಮಗೆ ಮಾಹಿತಿ ಲೇಟ್ ಆಯಿತು ಸಿಗುವಾಗ. 20ನೇ ತಾರೀಕು ಇದೇ ತಿಂಗಳು 24 ನೆಕ್ಸ್ಟ್ ಬುಧವಾರ 20/11/2024 ಇವಾಗ ಕಡಬ ತಾಲೂಕು ಕಚೇರಿ ಮುತ್ತಿಗೆ ಈ ಏನು ಇವಾಗ ನೋಡಿ ಪಾತ್ರೆ ಅಲ್ಲಿ ನೋಡ್ಬೇಕು ಹೆಂಗೆ ನೋಡಿ ಹೊಡೆದು ಹಾಕಿರೋ ಹಂಗೆ ಅಂತ, ಇದನ್ನೆಲ್ಲ ಹಿಡ್ಕೊಂಡು ತಾಲೂಕು ಕಚೇರಿ ಮುಂದೆ ಹೋಗುದು ಸರ್. ಅದಕ್ಕೆ ಇವಾಗ ತಾವು ಯಾವ ರೀತಿಯಲ್ಲಿ ನಮ್ಮ ಜನತೆಗೆ ಏನು ಹೇಳ್ತೀರ ಅಂತ ಹೇಳಿ ಕರ್ನಾಟಕ ರಾಜ್ಯ ಪ್ರತಿಯೊಬ್ಬರು ಬರಬೇಕಾಗುತ್ತೆ. ನನಗೆ ಈ ಸಂದರ್ಭದಲ್ಲಿ ನಾವು ಅಧಿಕಾರಿ ವಿರುದ್ಧ, ಯಾವುದೇ ಜನಪ್ರತಿನಿಧಿ ವಿರುದ್ಧವಲ್ಲ, ಇಂಥ ಒಂದು ಅನ್ಯಾಯವನ್ನು ನಾವು ಎಷ್ಟೋ ಜನ ಬಡವರು ಏನು ಅಕ್ರಮ ಸಕ್ರಮಕ್ಕೆ ಅರ್ಜಿ ಕೊಟ್ಟಿದ್ದಾರೆ, 94C ಅರ್ಜಿ ಕೊಟ್ಟಿದ್ದಾರೆ, ಯಾವುದು ಕೂಡ ಇವತ್ತು ಇತ್ಯರ್ಥ ಆಗುವುದಿಲ್ಲ. ಲಾಸ್ಟಿಗೆ ಏನು ಕೋರ್ಟಿನ ಆದೇಶ ಉಂಟಂತೇಳಿ ಎಲ್ಲ ಹೊಡೆಯುವಂಥ ಹುನ್ನಾರವನ್ನು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಬಡವರಿಗೆ, ನಾವು ಕೂಡ ಈ ಭಾರತ ದೇಶದ ಪ್ರಜೆಗಳು, ಕಾನೂನು ಪ್ರಕಾರ ನಮಗೆ ಮೂಲಭೂತ ಸೌಕರ್ಯ ಹಾಗೂ ನಮಗೇನು ವಾಸಿಸುವಂಥ ಹಕ್ಕು ಇದೆಯೋ ಅದನ್ನು ಈ ಸರ್ಕಾರ ಒದಗಿಸಿಕೊಡಬೇಕು. ಅಷ್ಟರವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಎಲ್ಲರೂ ಬುಧವಾರಕ್ಕೆ ಕಡಬಕ್ಕೆ ಸರಿ, ಪ್ರತಿಯೊಬ್ಬರು ನಾಳೆದು ಇವತ್ತು ಆದಿತ್ಯವಾರ ಅಲ್ಲ, ಸೋಮವಾರ ಮಂಗಳ ಬುಧವಾರ 3 ದಿನ ಐತೆ. ಇವಾಗ ನಾವೆಲ್ಲ ಫ್ಲೆಕ್ಸ್ ಎಲ್ಲವನ್ನೂ ರೆಡಿ ಮಾಡ್ತಾ ಇದ್ದೀವಿ. ಮತ್ತು ನಾನು ನಮ್ಮ ವೀಕ್ಷಕರಿಗೆ ಹೇಳ್ತಾ ಇರೋದು ಅದು ನೊಂದವರು ಇದನ್ನು ತುಂಬ ನೊಂದಿತ್ತು, ಎಲ್ಲ ನೊಂದ್ಕೊಂಡಿದ್ದಾರೆ. ನಿಮಗೆ ಎಲ್ಲರಿಗೂ ಹೇಳ್ತಾ ಇರೋದು ಅಷ್ಟೇ, ನೋಡಿ ನಾವು ಕಡಬಕ್ಕೆ ಬರ್ತಾ ಇದ್ದೀವಿ, ನೀವು ಬನ್ನಿ. ಅವರಿಗೆ ಆದ ಪರಿಸ್ಥಿತಿ ಇನ್ನೊಬ್ಬ ನಮಗೂ ಆಗಬಾರ್ದು ಎಂಬ ವಿಡಿಯೋ ಮಾಡಿ ಹಾಕಿ. ಹೌದು, ಒಂದು ಪರಿಸರದಲ್ಲಿ ಯಾರಿಗೂ ಆಗಬಾರ್ದು, ಇನ್ನೂ ಆಗಬಾರ್ದು. ಹೌದು, ಅದು ಬೇಕು ಕುತಂತ್ರ ಮಾಡಿದ್ರು ಸರ್, ದುಡ್ಡವರಿಗೆ ಬದುಕಬಹುದು. ಇಲ್ಲಿ ಇದ್ದಾರೆ, ಇಲ್ಲಿ ಮೂಡುಬೈಲು ಅಂತೇಳಿ ಅದನ್ನು 5-6 ಮನೆ ಇದೆ. ಅವರಿಗೆ ಇದುವರೆಗೆ ನೀರು ಕೂಡ ಇಲ್ಲ, ಮನೆ ಕೂಡ ಇಲ್ಲ.
ಅಲ್ಲಿ ನೋಡಿ. ಮನೆ ರೆಕಾರ್ಡ್ ಕೂಡ ಇಲ್ಲ, ಸುಮ್ಮನೆ ಒಂದು ಗುಡಿಸಲು ಕಟ್ಟಿ ಜೀವಿಸ್ತಾ ಇದ್ದ. ಸರ್ ಇವಾಗ ಏನೈತೆ ಅಂತ ಹೇಳಿದ್ರೆ ಸರ್, ಇವಾಗ ಯಾರೋ ದುಡ್ಡಿರುವ ಬಂದು ಸರ್ಕಾರಿ ಜಮೀನಲ್ಲಿ ಕೂತು ಒಂದು ಮನೆ ಕಟ್ಟಿದ್ರೆ ಕೇಳಲ್ಲ, ಅದಕ್ಕೆ ಹಕ್ಕುಪತ್ರ ಎಲ್ಲ ಕೊಡ್ತಾ ಇದಾರೆ. ಇಂದಿನ ಕಾಲದಿಂದಲೇ ಇಲ್ಲಿದ್ದ ಬುಡಕಟ್ಟು ಜನಾಂಗ ಹೇಳ್ತೀವಲ್ಲ, ಅವ್ರಿಗೆ ಇವತ್ತಿಗೂ ಇಲ್ಲ ಸರ್, ಇವತ್ತಿಗೂ ಕೊಡ್ತಾ ಇಲ್ಲ. ಹೌದೌದು. ಅವ್ರಿಗೆ ಯಾರು ಕೊಡ್ಬೇಕಾಗಿರೋದು? ಅವ್ರಿಗೆ ಆಧಾರ್ ಕಾರ್ಡ್ ಯಾರು ಕೊಡ್ಬೇಕಾಗಿರೋದು? ವೋಟರ್ ಯಾರು ಕೊಡ್ಬೇಕಾಗಿರೋದು? ಸರ್ಕಾರ. ಹೌದಾನೆ? ಅವ್ರನ್ನ ಎಂಕ್ವೈರಿ ಮಾಡಿ ಇಂಥ ಜಾಗ ಅವ್ರದಂತೆ ಮಾಡ್ಕೊಳ್ಬೋದಲ್ಲ. ಹೌದು. ಇದು ಕೊಡ್ತಾ ಇಲ್ಲ. ಇವತ್ತು ಇದೆ, ನಾವು ಎಂಕ್ವೈರಿ ಮಾಡ್ತಾ ಇದ್ದೀವಿ. ಸರಿ. ಇವಾಗ ಅದೇ ಅಲ್ಲ, ಈ ಕೌಕ್ರಾಡಿ ಗ್ರಾಮ ಪಂಚಾಯತಿಯಲ್ಲಿ 600 ಎಕರೆ ಸರ್ಕಾರಿ ಭೂಮಿ ಇದೆ. ಸರಿ. ಅದು ಇನ್ನೂ ಒತ್ತುವರಿ ಆಗ್ಲೇಬೇಕು, ಅದು ಬಡವರಿಗೆ ಕೊಡ್ಲೇಬೇಕು, ಮನೆ ಬಡವರಿಗೆ ಮನೆ ಕಟ್ಟಿಕೊಳ್ಳಲೇಬೇಕು. ಅಷ್ಟೇ ಉದ್ದೇಶ. ಅಷ್ಟರವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. 100%. ಇನ್ನು ಅಧಿಕಾರಿಯವರು ಅವರ ಧಮ್ಕಿ ಹಾಕೊಂಡು ಇನ್ನು ಬರಬಾರ್ದು, ಬಡವರು ಮುಟ್ಟಬಾರ್ದು, ದೊಡ್ಡವರಿಗೆ ಕೊಡಬಾರ್ದು. ಓಕೆ, ಥ್ಯಾಂಕ್ ಯು ಬಂದದಕ್ಕೆ. ಸಾರಿ. ಕಟ್ಟುವೆವು ಮನೆ ಒಂದು ಕಟ್ಟುವೆವು, ಮನೆ ಒಂದು ಕಟ್ಟುವೆವು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಮಾನತು ಮಾಡಿ ತಹಸೀಲ್ದಾರನ ಅಮಾನತು ಮಾಡಿ ತಹಸೀಲ್ದಾರನ ಅಮಾನತು ಮಾಡಿ ತಹಸೀಲ್ದಾರನ ಅಮಾನತು ಮಾಡಿ. ಕಟ್ಟುವೆವು ಮನೆ ಒಂದ ಕಟ್ಟುವೆವು, ಮನೆ ಒಂದ ಕಟ್ಟುವೆವು, ಮನೆ ಒಂದ ಕಟ್ಟುವೆವು. ಈ ಅಡ್ರೆಸ್ ಹೇಳಿ, ಈ ಅಡ್ರೆಸ್ ಅಲ್ಲಿ ಕಟ್ತೀವಿ ಅಂತ ಹೇಳಿ. ಕಾಪಿಲ್ ಬಾಡ್ಲ ಮನೆ ಕಟ್ಟುವೆವು. ಕಾಪಿನ ಬಾಗಿಲಿ ಮನೆಯನ್ನು ಕಟ್ಟುವೆವು. ಸರಿ, ಓಕೆ, ಥ್ಯಾಂಕ್ ಯು ಸರ್. ಅಲ್ಲಲ್ಲ ಹೇಳಿ, ಹೊಡೆದಾಕ ಮನೆಯಲ್ಲೇ ಕಟ್ಟುತ್ತೇವು. ಅಲ್ಲ, ಕಟ್ಟುವೆವು ಹೊಡೆದಾಕ ಮನೆಯಲ್ಲೇ ಕಟ್ಟುವೆವು. ಹೊಡೆದಾಕಿದ ಮನೆ ಕಟ್ಟುವೆವು. ನ್ಯಾಯ ಬೇಕು, ತಗೊಳ್ಳಿ. ಧಿಕ್ಕಾರ. ಇಲ್ಲೇ ತನಕ 13ನೇ ತಾರೀಕಿಂದ ಈ ರಸ್ತೆ ಬದಿಯಲ್ಲಿ ಇದ್ದು ಒಂದು ಕರೆಂಟ್ ವ್ಯವಸ್ಥೆ ಇಲ್ಲ, ಏನೋ ಒಂದು ವ್ಯವಸ್ಥೆ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಇವತ್ತು ಊಟ ಮಾಡುವಾಗ, ಸರ್ ಎಲ್ಲ ಪುಡಿಯಲ್ಲಿ ಮಾಡಿರೋದು, ಯಾರು ಬೇಜಾರು ಮಾಡಬೇಡಿ ಅಂತ. ಈ ವ್ಯವಸ್ಥೆ ತಂದಾಕಿರೋಂಥ ಪ್ರತಿಯೊಂದು ಅಧಿಕಾರಿಗೂ ಧಿಕ್ಕಾರ ಹೇಳ್ತಾ ಇದ್ದೀವಿ. ಇಂದಿನ ತನಕ ಯಾವನೋ ಒಬ್ಬ ಅಧಿಕಾರಿಯವರು ಬಂದು ಏನಾಗಿದೆ, ಏನು ಬೇಕು, ಯಾರು ತಪ್ಪು ಮಾಡಿರೋ ಅಂತ ತನಿಖೆ ಮಾಡಲಿಕ್ಕೆ ಬರಲಿಕ್ಕೆ ಆಗದ ಅಧಿಕಾರಿಗಳು ಧಿಕ್ಕಾರ ಹೇಳ್ತಾ ಇದ್ದೀವಿ. ನಾವು ಪ್ರತಿಯೊಬ್ಬ ನಾಗರಿಕರು ಕರ್ನಾಟಕ ರಾಜ್ಯದ ಕಡಬ ತಾಲೂಕು ಅಲ್ಲ, ಸುಳ್ಯ ವಿಧಾನಸಭಾ ಕ್ಷೇತ್ರ ಜನತೆಗೂ ಅಲ್ಲ, ಪ್ರತಿ ಕರ್ನಾಟಕ ರಾಜ್ಯದಲ್ಲಿ ಈ ವಿಷಯಕ್ಕೆ ನೊಂದು ಇವರಿಗೆ ಏನಾದರೂ ಒಂದು ಮನೆ ಕಟ್ಟಿಸಿಕೊಡಲೇಬೇಕು, ಕಡಬ ತಹಸೀಲ್ದಾರಿಗೆ ಶಿಷ್ಯ ಆಗಲೇಬೇಕು ಎಂಬ ಚಿಂತೆ ಇರುವವರು ಪ್ರತಿಯೊಬ್ಬರು ಬನ್ನಿ. ಬುಧವಾರ ಅಂದರೆ 20/11/2024 ಪೂರ್ವನ 10 ಗಂಟೆಗೆ ಕಡಬ ತಾಲೂಕು ಕಚೇರಿ ಮುಂದೆ ಬನ್ನಿ. ನಮಗೆ ಅಲ್ಲಿ ಕೂರೋಣ, ಎಲ್ಲ ಪಾತ್ರ ಹಿಡ್ಕೊಂಡು ಬರ್ತೀವಿ. ಅಲ್ಲಿಂದ ಇನ್ನೂ ರಿಟರ್ನ್ ಬರಬೇಕಾದ್ರೆ ಅಲ್ಲೇ ಇದೇನೊಂದು ಡಿಸೈಡ್ ಆಗಿ ನಾವು ಈ ಕಡೆ ಬರೋಲ್ಲ, ನಾವು ಅಲ್ಲೇ ಇರ್ತೀವಿ, ಅಲ್ಲೇ ನಾವು ಓಡಾಡ್ತೀವಿ. ಅಲ್ಲಿದ್ದು ಏನಾದರೂ ಅಲ್ಲೇ ನೋಡೋಣ. ನಾವು ಇಲ್ಲಿ ಬಂದು ತಿರ್ಗಾ ಎಲ್ಲರ ಥರ ಹೋರಾಟ ಮಾಡಿ ಒಂದು ದಿನಕ್ಕೆ ಮುಗಿಸಿ ಬರೋ ವಿಷಯನೇ ಇಲ್ಲ. ಅಲ್ಲೇ ಇರ್ತೀವಿ ನಾವು. ಅದು ಮಾತ್ರ ಡಿಸೈಡ್ ಮಾಡ್ಕೊಳ್ಳಿ. ನೀವು ಎಣಿಸ್ಬೋದು ಇವರೇನ ಬರ್ಬೋದು ಹೋಗ್ಬೋದು ಅಂತ. ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ ನಾವಿಲ್ಲಿ ಕಾಯ್ತಾ ಇರಲಿಕ್ಕೆ ಆಗ್ತಾ ಇಲ್ಲ, ಇವತ್ತು ನಾಳೆ ಅಂತ. ಇವತ್ತು ನೋಡಿದರೆ ಒಂದು ಹಗ್ಗ ಕಟ್ಟಿ ಹಾಕಿದ್ದಾರೆ. ಹಗ್ಗ ಕಟ್ಟಿಬಿಟ್ಟು ಆತ್ಮಹತ್ಯೆ ಮಾಡಲಿಕ್ಕೋಸ್ಕರ ಹಗ್ಗ ಕಟ್ಟಿ ಏನು ಇವಾಗ ಇದೆಲ್ಲ ತೋರಿಸ್ತಾರ, ನೇತಾಕಿರೋ ಕೊಣಕ್ಕೆ ಹಾಕಿ ಇಟ್ಕೊಂಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದರೂ ಕಣ್ಣು ಮುಚ್ಚಿ ಕೂತಿದ್ದಾರೆ ಅಧಿಕಾರಿಯವರಲ್ಲ. ನಿಮಗೆಲ್ಲ ಧಿಕ್ಕಾರ ಅಲ್ಲ ಹೇಳ್ಬೇಕಾಗಿರೋದು. ನಿಮಗೆಲ್ಲ ಸಾಕು, ಇವರ ಶಾಪ ಸಾಕು ನಿಮಗೆ. ಅಂದರೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಕೋರ್ಟಲ್ಲಿದೆ ಅಂತ ಹೇಳಿದಾರಲ್ಲ. ಇವಾಗ ಏನು ಅವರ ಫ್ರೆಂಡು ಇಲ್ಲೇ ಟೈಲರ್ ಆಗಿರೋ ಗೀತಮ್ಮ ಅವರು ಎಷ್ಟು ವರ್ಷದಿಂದ ಏನಿದೆ ನಾವು ನೆನೆಸಿಲ್ಲ. ಅವರು ಯಾವುದೇ ವಿಷಯಕ್ಕೆ ಬರುವಾಗ ಮಾತಾಡಿ ಅವರು ಹೇಳಿರೋದು ನೋಡಿ, ಇವರು ಹೇಳ್ತಾ ಇದ್ದಾರಂತ. ಇನ್ನೇನು ಬೇಕು? ನಾವು ಹೋರಾಟ ಮಾಡ್ತೀವಿ, ಅದೆಲ್ಲ ಇವರಿಗೆ ಸುದ್ದಿ ಮಾಡ್ತಾ ಇರ್ಬೋದು. ಕೋರ್ಟಲ್ಲಿ ಆದೇಶ ಇದೆ, ಹೋರಾಟ ಮಾಡಲಿಕ್ಕೆ ಆಗಲ್ಲ ಅಂತ. ನಾವು ಯಾವುದೇ ವಿಷಯಕ್ಕೂ ರೇಣುಕಾ ವಿಷಯಲ್ಲಿ ಇದ್ದರೆ ನಾವು ಅದನ್ನು ಎತ್ತಲ್ಲ. ಏನೋ ರಾಧಮ್ಮ ಅವರ ಹೆಸರಲ್ಲಿ ಇದ್ದ ಮನೆ ಹೊಡೆದಾಕಿ ಅದರ ವಿಷಯಲ್ಲಿ ನಮ್ಮ ಹೋರಾಟ.
ಅದಕ್ಕೋಸ್ಕರ ಪ್ರತಿಯೊಬ್ಬರು ಬನ್ನಿ. ಮತ್ತು ನಾನು ಹೇಳ್ದಂಗೆ ನಮ್ಮ ಜನತೆ ಕೇಳ್ತಾ ಇದ್ದೀವಿ, ಪ್ರತಿಯೊಬ್ಬರು ನಿಮ್ಮ ಸ್ಟೇಟಸಲ್ಲಾಗೋದು, ಜಾಲತಾಣ ಮುಖಾಂತರ ಆಗ್ಬೋದು, ನಾವು ಬರ್ತೀವಿ, ನೀವು ಬನ್ನಿ. ಇಂಥ ಪರಿಸ್ಥಿತಿ ನಾಳೆ ನಮಗೂ ಬರ್ಬೋದು. ಅದಕ್ಕೋಸ್ಕರ ಹೋರಾಟ ಕೈ ಜೋಡಿಸ್ತೆ ಅಂತ ಪ್ರತಿಯೊಬ್ಬರು ಬರೆದಾಕಿ. ನಾಳದು ಇವಾಗ ಜನ ಕಮ್ಮಿ ಆಗಿ ಆ 94C ಅಕ್ರಮ ಸಂಖ್ಯೆಯಲ್ಲಿ ಪಡೆದು ಆರಾಮಾಗಿ ಮನೆ ಕೂತ್ರೆ ನೀವು ಜಾಗ್ರತೆ ವಹಿಸಿ, ನಿಮ್ಮ ಬುಡಕ್ಕೆ ಬಂದೇ ಬರುತ್ತೆ. ಅದರ ಎರಡು ಮಾತಿಲ್ಲ, ನಿಮ್ಮ ಬುಡಕ್ಕೆ ಬಂದೇ ಬರುತ್ತೆ. ಅಕ್ರಮ ಸಕ್ರಮದಲ್ಲಿ ಅರ್ಜಿ ಕೊಟ್ಟವರು 94C ಆಗಿರೋರು ಪ್ರತಿಯೊಬ್ಬರು ಬರಬೇಕು, ಪ್ರತಿಯೊಬ್ಬರು ಕಡಬದಲ್ಲಿ ಇರಬೇಕು. ಇಲ್ಲ ಇವರಿಗೆ ನೋಟಿಸ್ ಕೊಟ್ಟೆ ಏನಂತ ಅದನ್ನು ಪಾಯಿಂಟ್ ಹಾಕಿದ್ದಾರೆ ತಹಸೀಲ್ದಾರರು. 2015 ಹಿಂದೆ ಅವರು ವಾಸವಾಗಿರುವುದಿಲ್ಲ, ಅದರಿಂದ ಇದನ್ನು ನೆಲಸಮ ಮಾಡಲಿಕ್ಕೆ ಅದು ಅಕ್ರಮ ಸಕ್ರಮ 94C ಕೊಡಲಿಕ್ಕೆ ಬರೋದಿಲ್ಲ ಅಂತ ಒಂದು ಪಾಯಿಂಟ್ ಹಾಕಿದ್ದಾರೆ ತಹಸೀಲ್ದಾರರವರೇ. ನಿಮ್ಮ ಹಿಂದೆ ಬಂದಿರುವ ತಹಸೀಲ್ದಾರರವರು 90C4 ಅಕ್ರಮ ಸಕ್ರಮದಲ್ಲಿ ಕೊಟ್ಟರು, ನಮಗೆ ನೋಡೋಣ 15 ಹಿಂದಿನ 15 ನಂತರ ಮಾಡಿರೋದು ಅಂತ ದಾಖಲೆ ಇರಬೇಕಲ್ಲ. ಅಲ್ಲ ನಿಮಗೆ ದಾಖಲೆ ಇರಬೇಕಲ್ಲ. ನಿಮ್ಮ ದಾಖಲೆ ಇದೆಯಾ? ಆದಾಯ ಕಂದಾಯ ಇಲಾಖೆಗೆ ಕಟ್ಟರೋ ರಸೀದಿರ್ಬೇಕು ತಾನೇ. ನಾವು ಇಷ್ಟೇ ಟೈಮಿಂದ ಇದ್ದೀವಿ, ಮನೆ ನಂಬರ್ ಇದ್ದೀವಂತ ಎಲ್ಲವನ್ನೂ ಕೆಣಕ್ತೀನಿ. ನಾವು ಮಾಡೋದನ್ನೇ ಹೇಳೋದು, ಹೇಳಿದನ್ನೇ ಮಾಡಿರೋದು. ಇವತ್ತಿನ ತನಕ ಕೆಣಕ್ತೀವಿ. ಅದಕ್ಕೋಸ್ಕರ ಹೇಳ್ತೀವಿ ನೋಡಿ, ಇವರಿಗೆ ಮನೆ ಕಟ್ಟಿಸ್ಕೊಡ್ಬೇಕು, ಹೋರಾಟ ಮುಖಾಂತರ ಕಟ್ಟಿಸ್ಕೊಡ್ಬೇಕು. ತಹಸೀಲ್ದಾರಿಗೆ ಇವರಿಗೆ ಆಗ್ತಾ ಇರುವಂಥ ನೋವು ಇನ್ನೊಬ್ಬರಿಗೆ ಆಗಬಾರ್ದು. ಅಕ್ರಮ ಸಕ್ರಮದಲ್ಲಿ ಯಾರೆಲ್ಲ ಅರ್ಜಿ ಹಾಕಿ ನಾನು ಸೇಫ್ ಆಗಿದೆ 15 ನಂತರ ಸೇಫ್ ಆಗಿದ್ದೀನಿ ಅಂತ ಕೂತವರು ಯಾರು ಕೂರಬೇಡಿ, ಬನ್ನಿ ಹೋರಾಟಕ್ಕೆ. 94C ಮಾಡಿರೋದು ಅಷ್ಟೇ, ಎಲ್ಲ ಬನ್ನಿ. ಎಲ್ಲ ಲಂಚ ಕೊಟ್ಟು ಮಾಡಿರೋದು, ಪ್ರತಿಯೊಂದಕ್ಕೂ ಲಂಚನೇ ಅಲ್ಲಿ ಕೊಡ್ತಾ ಇರೋದು. ಅಕ್ರಮ ಸಂಗಮ ನಾಳೆ ಆದ್ರೆ ಏನೋ ಒಂದು ಮೀಟಿಂಗ್ ಇದೆ ಅಂತ ಕಮಿಟಿ ಏನೋ ತರ್ತೀವಿ, ನಾಳೆ MLA ಬಂದು ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದ್ರೆ ಸಾಕು. ಇವತ್ತು ಸಾಯಂಕಾಲ ನೈಟೆಲ್ಲ ಕಚೇರಿ ಎಲ್ಲ ಓಪನು. ಎಷ್ಟು ದುಡ್ಡು ಇದೇ ಆಗ್ತಾ ಇರೋದಲ್ಲಿ ಆಗಿರೋದು ಅದೇ. ಅದಕ್ಕೇನು ಹೇಳ್ತಾ ಇರೋದು, ದುಡ್ಡು ಆ ವಿಎಯಿಂದ ಹಿಡಿದು ವಿಎ ದೊಡ್ಡ ಕಿಲಾಡಿ, ವಿಎ ಸಣ್ಣ ಕಿಲಾಡಿ ಏನಲ್ಲ, ಅವನೇ ಮಾಡಿರೋ ಈ ಕೆಲಸ ಅಲ್ಲ. ಎಂಜಲ ಕಾಸಿಗೆ ಇಲ್ಲಿ ಯಾರ್ದು ಎಂಜಲ ಕಾಸು ತಿಂದುಬಿಟ್ಟು ಮಾಡಿರೋ ಕೆಲಸ ಇದು. ಅದಕ್ಕೆ ಇವತ್ತು ಈ ದೊಡ್ಡ ಮೇಲಧಿಕಾರಿಗೆ ತೊಂದರೆ ಆಗಿರೋದು. ತಪ್ಪು ಮಾಹಿತಿ ಕೊಟ್ಟಿದ್ದಾನೆ. ಇವ ನಿನ್ನೆ ತಹಸೀಲ್ದಾರೊಟ್ಟಿಗೆ ಇನ್ನೊಬ್ಬ ಕೂತಿದ್ದ, ಕೇಳ್ತಾ ಇದ್ದಾನೆ ಅದು ತೋರಿಸಿ ಅಂತ. ತೋರಿಸಿ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಂ ಮಾಡಿ ಓಕೆ ಕೊಟ್ಟು ಹೋಗ್ಬಿಡೋದು, ಅದು ಬಿಟ್ಟು ಬೇರೆ ಕೆಲಸ ಇಲ್ಲ. ಇವತ್ತೇ ನಾನು 12 ವರ್ಷದಿಂದ ನಾನು ತಹಸೀಲ್ದಾರಲ್ಲಿ ಬಂದು ಯಾರ ಮನೆಯೂ ನೋಡಿಲ್ಲ. ಈ VA ಮಾಡಿದ ಕೆಲಸನೇ, ಒಳಗೆಲ್ಲ ದುಡ್ಡು ತಗೊಂಡು ಬರೆಯೋದು, ಚೀಲ ಹಾಕೋದು, ಕೊಡೋದು, ಇದೇ ಕೆಲಸ. ನಿಮ್ದು ಬರಲಿ ಅಪ್ಪ, ನಿಮ್ದು ಬರಲಿ, ಒಟ್ಟಿಗೆ ಮಾಡಿ ಕೊಡ್ತೀನಿ ಇಂದ. ಅಕ್ರಮ 94 ಹೋಯ್ತು, ಆಮೇಲೆ ಅಕ್ರಮ ಕೊಟ್ಟು 2 ವರ್ಷ ಆಯ್ತು. ಅದನ್ನು ಬರಲಿ, ಒಟ್ಟಿಗೆ ಬರಲಿ, ಒಟ್ಟಿಗೆ ಬಂದ ಮೇಲೆ ಮಾಡಿ ಕೊಡ್ತೀನಿ, ಹೋಗಪ್ಪ ಮನೆಗೆ. ಹೋಗಲಿಗೆಲ್ಲ ಬಂದಿತ್ತು, ನಮಗೆ ರೆಕಾರ್ಡ್ ಬೇಕು ಅಂತ ಆಯ್ತು. ಒಂದು 6 ತಿಂಗಳು ಬಿಟ್ಟು ಹೋದರೆ ಅದು ತಹಸೀಲ್ದಾರ್ ಏನು ರಿಸಲ್ಟ್ ಮಾಡ್ಯಾರ, ಅದು ಕೆಲಸ ಕಳಿಸಿಬಿಟ್ಟಿದ್ದೀನಿ ಇಂದ. ಕವರಲ್ಲಿ ಇಟ್ಟು ನೀವು ಕೊಟ್ಟಿಲ್ವಲ್ಲ? ಕವರ್ ಬೇಕಲ್ಲ ನನಗೆ ಕೊಡಕ್ಕೆ, ಕವರಲ್ಲಿ ಇಟ್ಟು ಕೊಟ್ಟಿಲ್ಲ, ಅದಕ್ಕೆ ಹಂಗೆ ಆಗ್ಬಿಟ್ಟು ಅಲ್ಲಿ ಕೊಟ್ಟಿಲ್ಲದೆ ಹೋಗ್ಬಿಟ್ಟೆ ತಹಸೀಲ್ದಾರ್ ಆಫೀಸಿಗೆ. ಅವರು ಅಲ್ಲಿಂದ ಲೆಟರ್ ತಗೊಂಬ, ಯಾವ ಡೇಟಲ್ಲಿ ಕೆಲಸ ಅಲ್ಲಿಂದ ಇಲ್ಲಿಗೆ ಬಂದೆ. ಆಮೇಲೆ ಬರ್ಕೊಟ್ಟ, ಬರ್ಕೊಂಡು ನಿಮ್ಮ ಮಗಳದ್ದು ಒಂದಿತ್ತಲ್ಲ ಅಂದ್ರೆ ಅದನ್ನು ಬರ್ಸಿಕೊಟ್ಟ. ನಿಮ್ಮ ಮಗಳದ್ದು ಒಂದು ಇತ್ತಲ್ಲ ಅದರಲ್ಲೇ ಸೇರಿ ಬರ್ಕೊಟ್ಟ. ಮತ್ತೆ ಮೇಲೆ ಬಂದು ನಡ್ಕೊಂಬರುವಾಗ ಯಜಮಾನ್ರೆ ಬನ್ನಿಂದ ಯಾಕೆ ಅಂದ, ನೀವು ಅಕ್ರಮ ಒಂದು ಕೊಟ್ರಲ್ಲ ಅದು ನಂಬರ್ನು ಬರ್ಕೊಟ್ಟ. ಇದನ್ನ ಹಿಡ್ಕೊಂಡು ಅಲ್ಲಿ ಹೋದೆ ತಹಸೀಲ್ದಾರ್ ಆಫೀಸಿಗೆ. ತಹಸೀಲ್ದಾರ್ ಇಲ್ಲ, ಮೇಡಮ್ ಇದ್ರು. ಅದು ಇದೆಲ್ಲ ರಿಸಲ್ಟ್ ಆಗಿ AC ಆಫೀಸಿಗೆ ಹೋಗಿದೆ, ಅಲ್ಲಿ ಹೋಗಿಯಪ್ಪ ಅಂದರು. ಎಲ್ಲಿ AC ಆಫೀಸು ಏನಂದ ನನಗೆ ಗೊತ್ತಿಲ್ಲ ಮೇಡಮ್. ಅಯ್ಯೋ ನಿಮಗೆ 4-5 ಸೆಂಟ್ 7 ಸೆಂಟ್ ಮಾಡಿ ಕೊಡೋಕ್ಕೆ VIP ಪವರು ಉಂಟಲ್ಲ, ಅವನೇ ಯಾಕೆ ನಿಮಗೆ ಇಲ್ಲಿ ರಿಸಲ್ಟ್ ಮಾಡಿ ಕಳಿಸಿದ್ದು ನೋಡಿ ಸರ್. ಇಲ್ಲಿ ಅದೇ ನಂಬರಲ್ಲಿ ಆಚಾರ್ಯ ಮನೆ ಆಗಿದೆ 18ರಲ್ಲಿ, ಅದು ನಾನು ವ್ಯಾಪಾರ ಮಾಡಿದವನೇ. ಅದು ಆಗಲ್ಲ ಅಂತ ಅವ್ರು ತಮ್ಮ ಇದು ಮಾಡಿದ್ರು, ಅದನ್ನು ಬಿಟ್ಟೆ. ಈ ಕಡೆ ಬಂದು ತೋರಿಸಿದ್ದು 17 ಬರುವಾಗ ಕೊರೋನಾ ಶುರು ಆಗಿಬಿಡ್ತು. ಅದು ಬಂದು ಕೊರೋನಾಕ್ಕೆ ನಾನು ಸುಮ್ಮನೆ ಆಗಿದೆ. ಇದು ಪುರಂದರನಿಗೆ ಕೊಟ್ಟರದು, ಇದೇ ಅಂಬುಡಿ ನನಗೆ ಕೊಟ್ಟವರೇ ಕೊಟ್ಟರು. ಅವತ್ತು ಈ ಕಡೆ ಅಂಬಡಿನೂ
ನನಗೆ ಕೊಟ್ಟವನು ಓನರ್ನು ಮನೆ ಬಯೋಂಡಸ್ ಅದೇ ವರ್ಷದಲ್ಲಿ 3 ಮನೆಯೂ ಒಂದೇ ಸಾಲಲ್ಲಿ ರೆಡಿ ಆಗಿರೋದು. ಅದು ಮತ್ತೆ ಅಲ್ಲಿ ಬಂದು ತಹಸೀಲ್ದಾರ್ನ ಕರ್ಕೊಂಬಂದು ಇವನು ವಿ ಎ ಇನ್ನೊಂದು ವಾರದಲ್ಲಿ ಕರ್ಕೊಂಬರ್ತೀನಿ ಅಂದ. ಆಮೇಲೆ 2,000 ಕೊಟ್ಟಿದ್ದೀನಿ, ಇನ್ನು 3,000 ನನ್ನ ಕೈಯಲ್ಲಿ ಉಂಟು, ಮಾಡಿಕೊಡೋಣ. ನೀರು ಕೊಡ್ತೀವಿ, ಅಲ್ಲಿಂದ ಅಲ್ಲಿ ಇಸ್ಕೊಳ್ಳಿ ಅಂತ ಹೇಳ್ದೆ. ಎಲ್ಲಿ ಇಸ್ಕೊಳ್ಳೋಕ್ಕಿಲ್ಲ, ಇಲ್ಲೇ ಉಂಟಲ್ಲ ಪಂಚಾಯತಿನಲ್ಲಿ, ಅದೊಂದು ಕಲೆಕ್ಷನ್ ಕೊಡ್ಬೋದಲ್ಲ ಅಂತ ಕೇಳಿದೆ. ಆಯ್ತು ನೋಡೋಣ ಅಂತ. ಆಮೇಲೆ ಅವ್ರಿಗೆಲ್ಲ ಮಾಸ್ಟರ್ ಮಾಡಿದ್ರು ಬಂದು, ಯಾರಿಗೆ ಪುರಂದರನಿಗೆ ಮಾಸ್ಟರ್ ಮಾಡಿದ್ರು, ಈ ಕಡೆ ಅಂಬಡಿಯನ್ನ ಕಟ್ಟಿದ್ರು. ಅದಕ್ಕೆಲ್ಲ ಅವ್ರಿಗೆ ಮಾಸ್ಟರ್ ಮಾಡೋಕೆ ಅಲ್ಲಿ ಬರಲಿಲ್ಲ. ಅವ್ರಿಗೆ ಇನ್ನೂ ಏನನ್ನು ಕೊಟ್ಟಿಲ್ಲ, ನನಗೂ ಏನೂ ಕೊಟ್ಟಿಲ್ಲ. ನಾನು ಕಟ್ಟೋ ಟೈಮ್ ಬಂದು ನೋಡಿದೆ, ಕಟ್ಟಬೇಡ ಅಂದರು. ಯಾಕೆ ಅಂದೆ, ಮೇಲೆ ಆದೇಶ ಆಗಿದೆ. ಯಾರು ಆದೇಶ ಸರ್? ಇಲ್ಲ ಬೇಡ ಅಂದೆ. ಕಿತ್ತಾಕಬೇಕು, ಅದು ಕೇಳ್ತೀನಿ, ಟೈಮಿಗೆ ಕೊಡಿ ಅಂತ ಹೋದರು. ಹೋಗಿ ಒಂದು 18 ತಿಂಗಳು ಬಿಟ್ಟು ನಾನು ನನ್ನ ಮೊಮ್ಮಗನ ಕರ್ಕೊಂಡು ಅಲ್ಲಿ ಹೋಗಿದ್ವಿ ಕಡಬೇಕೆ. ಮತ್ತೆ ಯಾರು ಹೋಗೋ ಪೊಲೀಸ್ ಬಿಡಲಿಲ್ಲ, ಕೈದು ತಡಿ ಸರ್ ನಾನು ಮಾತಾಡಬೇಕಂದು. ಇಲ್ಲ ಬೇಡ ಇಲ್ಲೇ ಇருந்து. ಯಾಕೆ ಆಮೇಲೆ ತಹಸೀಲ್ದಾರ್ ಬಿಡು ಅಂತ ಹೇಳಿ ಬೆಲ್ಲು ಹೊಡೆದ್ರು. ಹೊರಗೆ ಹೋದೆ ಸರ್, ನಾನು ಹಿಂಗೆ ಆಗಿದೆ ಸರ್, ಎಲ್ಲರಿಗೆಲ್ಲ ಮಾಡಿ ಕೊಟ್ಟಿಲ್ಲ ಸರ್. ಇಲ್ಲ ನಿಮ್ಮ ಮೇಲೆ ಇದು ನೋಟಿಸ್ ಇದೆ, ನಾನು ರಿಕ್ವೆಸ್ಟಲ್ಲಿ ಮಾಡಿಕೊಳ್ತೀನಿ ಸರ್, ನನಗೆ ಅದು ಮಾಡಿಕೊಡಿ ಅಂತ ಕೇಳಿದೆ. ಇಲ್ಲ ಅದು ಆಗಲ್ಲ ಸರ್, ಅದು ಆಗಲ್ಲ, ನಾನು ಸುಮ್ಮನೆ ಇದ್ದೀನಲ್ಲ, ನೀವು ಸುಮ್ಮನೆ ಇರು, ನೀವು ಹೆಂಗೆ ಸೀಟ್ ಹಾಕೊಂಡು ಕೂತಿದ್ದೆಲ್ಲ ಹಂಗೆ ಇருந்து ಹಂಗೆ ಇವತ್ತು ಹಂಗನೇ ಇದೆ. ಅದು ಮತ್ತೆ ಅಲ್ಲಿ ಅವ್ರ ಮಗ ನನ್ನ ರೋಟ್ಲಲ್ಲಿ ಬಿಟ್ಟು ಸೀರಿಯಸ್ ಹಾಕ್ಕೊಂಡು ಅವ್ರನ್ನ ಏನೋ ಹಣ ಕೊಟ್ಟು ಟ್ರಾನ್ಸ್ಫರ್ ಮಾಡಿಕೊಂಡು ಮನೆ ಇದು ಉಡುಪಿಗೆ ಹೋಗ್ಬಿಟ್ರು. ಈಗ ಮೊನ್ನೆ ಬಂದವರು ಹೇಳಿದ್ರು, ನಿನಗೆ ಉಂಟಾ ಅದು ಉಂಟಾ, ಆರ್ ಟಿ ಸಿ ತಗೊಂಬ, ಅದು ತಗೊಂಬ ಅಂದರೆ ಇಷ್ಟು ಉತ್ತರ ಬರೆದು ಕೊಟ್ಟರು. ಅದನ್ನು ತಗೊಂಡು ಅಲ್ಲಿ ಹೋದೆ. ಅಲ್ಲಿ ಹೋಗಿ ಕೊಟ್ಟು ಅಲ್ಲಿನೂ ಆರ್ಡ್ರ್ ನೀರು ಬೇಕಂದೇಳಿ ಅರ್ಜಿ ಕೊಟ್ಟೆ, ಏನಿಲ್ಲ. ಮತ್ತು ಅದೆಲ್ಲ ಬೇಡ ಅಂದ್ಕೊಂಡು ಜಯಮ್ಮನ ಆರ್ಡ್ರಿಗೆ ತಗೊಂಡು ಜಯಮ್ಮರ್ನ ಆರ್ಡ್ರ್ ಕೊಟ್ಟೆ. ಜಯಮ್ಮರ್ನ ಆರ್ಡ್ರ್ ಕೊಡುವಾಗ ಅದಕ್ಕೂ ನನಗೆ ಉತ್ತರ ಬಂದಿಲ್ಲ. ಹೀಗೆಲ್ಲ ಮೋಸ ಮಾಡ್ತಾರೆ. ನಾನು ಏನು ಮಾಡಿ ಬರೀ ಅದಕ್ಕೆ ನೇನು ಕಂಬದಲ್ಲಿ ನಾನು ಇಟ್ಟಿದ್ದೀನಿ, ಇಟ್ಟಿದ್ದೀನಿ. ಇದು ನಾಳೆ 20ನೇ ತಾರೀಕು ಆಗಿಲ್ಲ, ಅಲ್ಲೇ ಬೇಕಾದ್ರೆ ಬೆಟ್ರೋಲ್ ಹಾಕೊಂಡು ಇದೆಯಲ್ಲ ಟೈಮ್ ಇದೆಯಲ್ಲ, ನೋಡೋಣ. ಅದೇ ಕಾನೂನು ಪುಸ್ತಕ ಇದೆ, ಅದನ್ನ ಓಪನ್ ಮಾಡಿಸೋಣ. ತಲೆ ಕೆಡಿಸ್ಬೇಡಿ, ಆಗಲ್ಲ ಅವರಿಗೆ. ತೆಗಿಯಬೇಡ ಸರ್, ನನ್ನ ಹೆಸರಲ್ಲಿರೋದು ನನ್ನ ಮಗಳ ಹೆಸರಲ್ಲಿರಬೇಕಾದ್ರೆ ಕೆಡಗ್ರಿ ಅಂದರೆ ಚಿತ್ರದುರ್ಗ ಅಂದ್ರೆ ಯಾಕೆ ಬಂದೆ? ಚಿತ್ರದುರ್ಗ ಬಿಟ್ಟು ನಾನು ಪಾಕಿಸ್ತಾನದಿಂದ ಬಂದಿಲ್ಲ ಸರ್. ನಾನು ಕರ್ನಾಟಕದಲ್ಲಿ ಹುಟ್ಟಿದವನು. ಚಿಕ್ಕ ವಯಸ್ಸಿಂದ ನಾನು ಇಲ್ಲಿ ನಮ್ಮ ಕುಂದಾಪುರದ ನಮ್ಮ ಮಗನಿಗೆ ಮದುವೆ 35 ವರ್ಷದಿಂದ ಇಲ್ಲೇ ಇದ್ದಾನೆ. ನಮ್ಮದು ಅರ್ಧ ಅಂಗಡಿ ಸರ್. ಹಾಗಂತ ಏನು ಹೇಳಿದ್ರು ಕೇಳ್ತಾ ಇಲ್ಲ. ಈ ಕಡೆ 4 ಪೊಲೀಸ್, ಈ ಕಡೆ 4 ಪೊಲೀಸ್. ಇಲ್ಲ ಸರ್, ಅದೆಲ್ಲ ಲಂಚ ಕೊಟ್ಟು ಎಕ್ಸಾಮ್ ಪಾಸ್ ಆಗಿ ಬಂದು ಕೂತಿರುವವರು. ಹಾಗೆ ಮಾಡಿ ನಮಗೆ ಏನು ನಾಲೆಜ್ ಇದ್ದು ಬಂದಿರೋದಲ್ಲ. ಇಬ್ಬರೇ ಇದ್ದಿಲ್ಲ ಸರ್, ಪೆಟ್ರೋಲ್ ಆಗಿ ಸುಡು ಬರುತ್ತಲ್ಲ. ಈ ಯಾಕೆ ತೊಂದರೆ ಕೊಟ್ಟಿದ್ದೀನಿ ಕೊಡಿ ಕೇಳೀನಿ, ನಿಮ್ಮ ಮನೆ ಮಾಡಿ ಕೊಡ್ತೀನಿ ಸುಮ್ಮನೆ ಅಂತ ಇದೆ. ಬಿ ಡಿ ಎಮ್ಮ ಮೊನ್ನೆ ಬಂದ್ರಲ್ಲ, ಮಾತಾಡಿಕೊಂಡು ನಿನ್ನೆ ಬಂದವರು ಬೇರೆ ಕಡೆ ಜಾಗ ಕೊಡ್ತೀರಿ ಹೋಗ್ತೀರಾ? ಹಂಗಾದ್ರೆ ಮಾರಾಟಕ್ಕೆ ಇಟ್ಕೊಂಡ್ಯಾರ ಅವರು. ಒಂದು ನನ್ನ ಮನೇನ ಮಾರಾಟಕ್ಕೆ ನೀವು ತಲೆ ಕೆಡಿಸ್ಬೇಡಿ. ಇನ್ನು 1 ಸೆನ್ಸ್ ಭೂಮಿ ಮಾರಾಟ ಆಗಲ್ಲ, ಕೂರ್ಲಿಕ್ಕೆ ಆಗಲ್ಲ. ಮಾಡ್ತೀವಿ, ಪಂಚಾಯತಿ ಎಲ್ಲ ಕವರ್ ಮಾಡಿಸ್ತೀನಿ. ಬಿಡಿ ಎಲ್ಲ ಬಂದು ಕಟ್ಕೊಂಡು ಕೂರ್ಲಿ ಇಲ್ಲಿ ಬೇಕಾರೆ ನೋಡಿ. ಪಂಚಾಯತ್ ಮಾಡಿ ಜಾಗ ಉಂಟಲ್ಲ, ಮನೆ ಮಾಡಿಸ್ಕೊಡ, ಎಲ್ಲರಿಗೂ ಮನೆ ಮಾಡಿಸ್ಕೊಡೋಣ. ನಾ ಹೇಳಿದೆ ಎಲ್ಲರೂ ಮನೆಗೆ ಹೋಗಿಲ್ಲ. ನಾನು ವಿಡಿಯೋ ಮಾಡಿ ಮಾತಾಡಿದ್ದೀನಿ. ಅವ್ರಿಗೆ ಇರೋಕೆ ಅವ್ರಿಗೂ ನೀರು ಇಲ್ಲ, ಲೆಟ್ರಿನ್ ಇಲ್ಲ, ಒಂದು ಶೌಚಾಲಯ ಇಲ್ಲ, ಯಾವುದೂ ಇಲ್ಲ. ಹಿಂಗೆ ನನ್ನಕ್ಕಿಂತ ಮುಂಚೆ ಇಲ್ಲೇ ಹುಟ್ಟಿದವರು, ಅವರು ಈ ಕಷ್ಟದಲ್ಲಿದ್ದಾರೆ. ನಾನು ಬಂದು ಮತ್ತೆಯಲ್ಲಿ ಕೂತ್ಕೊಂಡು ನನಗೂ ಈ ಥರ ತೊಂದರೆ ಮಾಡ್ತಾರೆ. ಎಲ್ಲ ನೀವೇ ನೋಡಿ ಸಾಮಿಂದೇಳಿ ನೆನ್ನೆ ಎಲ್ಲರನ್ನೂ ಟಿ ವಿ ಎತ್ತಿ ನಾನು ಮಾತಾಡಿದ್ದೀನಿ. ಎಲ್ಲ ಕರ್ಕೊಂಡು ಎಲ್ಲ ಹೆಸರನ್ನು ಹಾಕಿದ್ದೀವಿ. ನಾಳೆ ಎಲ್ಲ ಪ್ರತಿಗೆಲ್ಲ ನನ್ನ ಒಟ್ಟಿಗೆ ಬರ್ತಾರೆ. ಅಲ್ಲಿ ನೀವು ಬನ್ನಿ, ನಾನು ಬರ್ತೀನಿ, ಅವರು ಹೇಳ್ಯಾರೆ. ನಾಳೆ ಹೋಗಿ ಮುಚ್ಚಿಗೆ ಹಾಕದೆ ತಿಕ್ಕಾರ 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 ತಿಕ್ಕಾರ. ನ್ಯಾಯ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ 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 ಧಿಕ್ಕಾರ. ಅಲ್ಲ ಇನ್ನೂ ಹೇಳ್ತೀವಿ, ಅಂಬೋಳಿ ಅಲ್ಲ, ಅಂಬೋಳಿ ಅಂತ ಅವ್ರ ತಾನೆ ಇದು ಜಾಗ ಹಿಂದಿನ ಕಾಲದಿಂದಲೂ. ಬಂದು ಮಾತಾಡುವಾಗ ಒಂದು ನಿಮಿಷ ಅವರು ಬಂದು ಸರ್, ನಾನು ಬಡವ ಸರ್, ನಾನೇ ಕೊಟ್ಟಿದ್ದು ಏನು ಒಂದು 5,000 ಕೊಟ್ಟಿದ್ದು. 5,000ದಲ್ಲಿ ನಾನು ತಗೊಂಡು ಅದು ಕೊಟ್ಟಿದ್ವಿ. ಅವ್ರು 4 ಅಂತ 20 ಮರ ರಬ್ಬರ್ ಕಡ್ದಾರೆ, ಬಾಕಿ ಮರ ಹಿಂದ್ಗಳಿದ್ದಾವೆ. ನಿನಗೆ ಹಕ್ಕುಪತ್ರ ಇತ್ತನ್ನು ನಿನ್ನ ಏನಾರ ಇತ್ತಾ? ಒಳಗೆ ಹಾಕಿಬಿಡ್ತೀನಿ, ಹೋಗು, ನೀನು ತುಡ್ತಾರ ತಪ್ಪು, ನಿನ್ನ ಮನೇನು ಹೊಡಿತೀನಿ ಈಗ, ಹೋಗ್ತಿಯಲ್ಲ ಅಂದರು. ಪಾಪ ಅವರು ಫೂಲ್ ಊದಿಬಿಟ್ರೆ ಕೆಳಗೆ ಬೀಳೋರು, ಸೀದಾ ಹೋಗಿಬಿಟ್ರು. ಇದು
ಇದಲ್ಲ ಈಗ MLAಗೆ ಫೋನ್ ಮಾಡಿದ್ರೆ ನಮಗೆ ಪುರ್ಸೊತ್ತಿಲ್ಲ, ನಾವು ಆ ಮೀಟಿಂಗಲ್ಲಿ ಇದ್ದೀವಿ, ಈ ಮೀಟಿಂಗಲ್ಲಿ. ಇವತ್ತು ಭಾನುವಾರ ಏನು ಮೀಟಿಂಗ್ ಅವ್ರದ್ದು? ಆಯ್ತು ಮೀಟಿಂಗ್ ಇರುತ್ತೆ ಸ್ವಾಮಿ. ಭಾನುವಾರದಲ್ಲಿ ಏನು ಮೀಟಿಂಗ್ ಮಾಡ್ತಾರೆ? ತಲೆ ಕೆಡಿಸ್ಬೇಡಿ. ಅಯ್ಯೋ ಅದೆಲ್ಲ ಭಾನುವಾರ ರಾತ್ರಿಯಲ್ಲಿ ಮಳೆಯಲ್ಲಿ ಬಿಟ್ಟು ಸಾಯ್ತೀವಲ್ಲ. ಹೌದು, ಅದೇನು ಗೊತ್ತಾಗಲ್ಲ ಅವರಿಗೆ. 1 ಗಂಟೆ ಬಂದು ನೋಡ್ಲಿಕ್ಕೆ ಅವರಿಗೆ ಬೇಕಾ? ಇಲ್ಲ ಪೆಟ್ರೋಲ್ ಇಲ್ವಾ? 4 ದುಡ್ಡು ಕಳಿಸ್ತಿದ್ದಾರೆ. ಹೌದಾ, ನಾನೊಂದು ದಿವಸ ಮಾಡೋಣ, 4 ಡಬ್ಬ ಹಾಕಿಬಿಟ್ಟು MLA ಅವರಿಗೆ ಬರುವ ಖರ್ಚು ವೆಚ್ಚ ಅಂತ ಹಾಕಿಬಿಟ್ಟು ಎಲ್ಲ ತೆಗೆದು ಕಳ್ಸೋಣ. ಅದೇ ಅದೇ ಆಗಲ್ಲ ಅದು ಬರಲಿ ಅವರು. ಮನೆ 1 ರೂಪಾಯಿ ಕೆಲಸ ಕೊಡ್ತೀವಿ, 10,000 ರೂಪಾಯಿ ಮಾಡಿ ಕಳಿಸ್ತಿದ್ದೇನೆ. 100 ಹಾಕಬಾರ್ದು, ವಿಷಯ 1 ರೂಪಾಯಿ 5 ರೂಪಾಯಿ ಅದು ಹಾಕಿಬಿಟ್ಟು ನಾವು ಪೋಸ್ಟ್ ಮಾಡೋಣ. ಬರ್ಬೇಕಲ್ಲ, ದೊಡ್ಡ ಗಾಡಿ ಅಲ್ಲ. ಹೌದು, ಯಾರೇ ಆಗಲಿ, ಕಾಂಗ್ರೆಸ್ ಆಗಲಿ BJP ಆಗಲಿ, ನಾನು ಹೇಳುದು ಅಷ್ಟೇ, ಈ ಅಜ್ಜನ್ನು ಹೀಗೆ ಮಾಡಬಾರ್ದು. ನನ್ನ ತಂದೆ ವಯಸ್ಸಾಯ್ತು ಅವರಿಗೆ. ಒಂದು ಕಣ್ಣೀರು ಹಾಕ್ತಾ ಇದ್ದಾರೆ ಗೊತ್ತಾ, ಪಕ್ಕದಲ್ಲಿ ಕಣ್ಣೀರು ಹಾಕ್ತಾ ಇದ್ರು ಇವರೆಲ್ಲ. ನೋಡಿ, ಮುನ್ನೆಂತ ಕರೆಂಟ್ ಇಲ್ಲ ಅವರಿಗೆ. ನನ್ನ ಹತ್ರ ಬೆಳಿಗ್ಗೆ ಹೇಳಿದ್ರು ಅವರು ಹರಿಲಿಕ್ಕೆ. ನನಗೆ ಸ್ವಲ್ಪ ದೂರ ಉಂಟು, ನಾನು ಇಲ್ಲದೆ ಕರೆಂಟ್ ವೈರ್ ತೆಗೆದು ಕೊಡ್ತಿದ್ದೆ. ಅದಕ್ಕೂ ಆಗಲ್ಲ ಸ್ವಾಮಿ, ಅದು ಏನು ಕಾನೂನು ಪ್ರಕಾರ ಮಾಡ್ಲಿಕ್ಕೆ ಆಗಲ್ವಲ್ಲ. ಅಲ್ಲ, ಎಲ್ಲ ಆಗ್ತದೆ, ದುಡ್ಡಿದ್ರೆ ಆಗ್ತದೆ. ದುಡ್ಡಿದವನಿಗೆ ಆಗುತ್ತೆ. ಇಲ್ಲಿ ನೋಡಿ, ನೀವು ಆಗ ಅಕ್ರಸಂಗಮ VA ಉಂಟಲ್ಲ, ಇಲ್ಲಿ ಕಿರಣ್ ಉಂಟಲ್ಲ, ಎಲ್ಲ ಮಾಡೋದು ಕಿರಣ್. ಅವನು ದುಡ್ಡು ಕೊಟ್ಟರೆ ಆಯ್ತು. ನನ್ನಲ್ಲಿ ನನ್ನ ತಮ್ಮ ಕೈಯಲ್ಲಿ ದುಡ್ಡು ಸಂಪಾದನೆ ಮಾಡಿ ಹೋಗ್ತಾ ಇದ್ದಾಳೆ. 30 ಸಾವಿರ ತಂದೆ ಕನ್ನಡ ಪಾತ್ರೆ. ಹೌದಾ? ಭಾಷೆ ಅರ್ಪಿಜಿ ಯಾರು ತಗೊಂಡಿರೋದು? ಕಿರಣ್ 30,000 ಅಕ್ರಸಂಗ ಲಿಂಗಪಾಚಾರಿ ಎನ್ನ ಅಪ್ಪ ಆಯ್ಕೆ ಮಲ್ಪೆ ಅಂಡೆ ಮೆಗ್ಗನ ಹಿಡ್ತು ಐನು ಮಲ್ಪಾಡು ಎಷ್ಟು ಅವತ್ತು ತಿಂಗಳು ವರ್ಷ ಕಟ್ಲೆ ಕಟ್ಟಿ ಕರಿ ಮುಗ್ಲು ಬರಿಯರ್ ತುಂಬು ಅಂದ BJP ಕಾಂಗ್ರೆಸ್ ಉಂಡ ಯಾನಕ್ಕೆ ಎನ್ನ ಓಟುದ ನಿಮ್ಮ ಮಾತ್ರ ಸ್ವಾಮಿ, ಓಟುದ ನಿಮ್ಮ ಮಾತ್ರ ಅಮ್ಮೇನೆ ಜಾನೆ ಕಾಂಗ್ರೆಸ್ ಬೆಂದು ಹೋಗ್ತಿನಾಯಿ ವಿನಾಯಕ ಸರ್ಕಾರ ಬೆಂದು ಹೋಗ್ತಿನಾಯಿ ಇಂದೇ ಧೂಮಸ ಟ್ರಿಪ್ ನ ಪಂಚಾಯತಿ ಓಟು ಗೆಲ್ಪದ ಯಾನು ಕೊಡ್ತುನ 30,000 ಎತ್ತೊಂದಿರಿ ಆಂಡ ಆತನ ಪೆಲ್ತಾರೆ ಆತನ 90% ಎನ್ನ ಬಡಿದಿನ ಬಿಡ್ತೀವಿ ಎನ್ನ ಪುದಾಡಿತನ ಕಾರ್ಡ್ ಬತ್ತನ ಬರಡೀತೆ ಇಲ್ಲ ತೂ ಒಂದಿಲ್ಲೇರಿ ಏನು ಮಲ್ತೋನ್ಲೆ ತೂ ನಾಚಿಗೆಟ್ಟೋಡು ಮುಗುಳು ನಾಯಿಲು ಪಾಪಗೆ ಗತಿ ಮಲ್ಪೆರ ಅಲ್ಲಿ ಎಲ್ಲಕ್ಕದ ಹೋಪೆ ಮುಗ್ಲಿ ನಾಚಿಗೆಟ್ಟೋಡು ಕುಳ್ಳೆ ರೀ ಅತ್ತೆ ಅಂಚಿನ ಅಧಿಕಾರ ಬೋಡ ನಂಗೆ ವರ್ತಾನ ಜಾರತ್ತೆ ಇನ್ನಿದೆಯಾ ಈತ ಟೈಮಲ್ಲಿ ಏರೆಲ್ಲ ಬೈದಾರೆ ಇಡೆಗೆ ಏರ್ಲ ಬತ್ತಿಜಿ ವಾ ಮೇಲಜ್ಜಿ ಕಾಂಗ್ರೆಸ್ ಇಂದೇ ಕೊಡ್ತೀರಿ ಈತ ಇಂದೇ ಗುವೇಲಿ ಗೊಂಜಿ ಏರೆ ಗೊತ್ತುಂಡ ಆಗ್ಲೇ ಬೋಡಾನಗ್ಲೇಗೆ ಗುವೇಲಿ ಕೊರಿಯರಿ ಪೂರ ಹೊರೀರಿ ಅಧಿಕಾರ ಕೇಳಲೆ ಪಂಚಾಯತಿಗೆ ಎಲ್ಲೇ ಏರು ಪಂಚಾಯ ಕೇನಾಡು ಎಂಟಗೆ ಇತ್ತೆಲ್ಲ ಜೋಟ್ ಹಾಕಬೇನೆ ಸತ್ಯ ದೇವರ ಜಂಗಿ ಪೆಚ್ಚಾಪುಂಡು ಯಾನ್ಲೆ ಬೆಂದ್ರೆ BJP ಬೆಂದ್ರೆ ಕಾಂಗ್ರೆಸ್ ಬೆಂದ್ರೆ ಕೊಡ್ತೀರಿ ಬನ್ನಾಡಿಗೆ ಅವರು ಕೌಕನಾಡಿಗೆ ಇಂದೇ ಗೌಡ್ರು ಏರುಳ್ಳೇರಿ ಆಗ್ಲೇ ಕೊಡ್ತು ನಾವು ಜಾತಿ ನಿಮಿತ್ತ ಅಧಿಕಾರ ಇಪ್ಪನಾಗ್ಲೆ ಆಗ್ಲೇಗೆ ಪೂರ ಪಾಪದಾಗ್ಲಿ ಪಾಪತೆ ಯಾನ ಆಚಾರಿ ನೂಲು ಬಾಡ್ನೆ ಅಂದೆ ಅಂದೆ ಪಾಪದಾಗ್ಲಿ ಶ್ರೀಕಾಂತ ಉಂಡು ಅಧಿಕಾರ ಶ್ರೀಕಾಂತ ಆಯ್ತು ಸೋಪಾಯಿನ ಬೇರೆ ನಿಜವಾದ ಸೋಪಾಯಿನ ಅಜ್ಜರಿ ಶ್ರೀಕಾಂತಿ ಪಾಪ ಪರಬಡ ದುಡ್ಡಿಜಿ ಸತ್ಯನ ನಟ್ಟದೆ ತೊಳ್ಳೆಗೆ ಹೋಯ್ನ ಅತ್ತೆ ಇಪ್ಪನ ಅಮ್ಮರುಳ್ಳಿ ಎನ್ನ ಬಾವಿನ ಶ್ರೀಕಾಂತಿ ಪನ್ನಡ ಎಂಕ್ಲೆ ಮೆಗಿಬಾಲೆ ಎಂಕ್ಲ ಅಂಜಾನುಳ್ಳ ಮೆಗಿಬಾಲೆ ಅತ್ತೆ ಎನ್ನ ಏರ್ಲ ಪೊರಿಪೇರಜ್ಜಿ ಯಾನು ಬೆಂದು ಇನ್ಪುನ ಯಾನ ಒಂಚಾರ ಬೆನ್ಪೆ ಸತ್ಯ ಅನ್ಪೆ ಎಂಕ ಮೂಜಿ ಬುಂಜೋಕುಲು ಎಂಕ ದಾಲ ಕೊರಿಯರ ದಾಲ ಕೊಡ್ತಿದ್ದೀರಿ ಎನ್ನ ಎಂದು ಪೂರ ಕಟ್ಟಾಂಡಿ ಎಂಕ ದಾಲ ಇಜ್ಜಿ ಸತ್ಯ ಅನ್ಲ ಎಲ್ಲೇ ಒಬ್ಬೊಬ್ಬರು ಬಂದು ಕಣ್ಣೀರು ಹಾಕ್ತಾ ಇದ್ದಾರೆ ಅಲ್ಲ ಬೆಳಿಗ್ಗೆಯಿಂದ ಬಾಯ್ದೈತಿ ಅನ್ಬೋಪೆ ಎಂಕ ನನ್ನ ಉಂಟು ಒಂದು ನಿಮಿಷ ಅಲ್ಲ ಬೆಳಿಗ್ಗೆಯಿಂದ ಬಂದು ನೋಡಿ ಒಬ್ಬೊಬ್ಬರು ಬನ್ನಿ ಒಬ್ಬೊಬ್ಬರು ಒಂದು ನೋಡಿ ಕಣ್ಣೀರು ಹಾಕ್ತಾ ಇದಾರೆ. ಆ ಕಣ್ಣೀರು ಶಾಪ ಸಾಕು ನಿಮಗೆಲ್ಲ. ಕಾಂಗ್ರೆಸ್ ಉಳ್ಳೇನ ಬತ್ತೇನ BJP ಬತ್ತೇನ ಯಾನಿಗೆ ನಾವು ಬುಕ್ಕೆ ಇರಲಿ ಬರ್ತಿ ನೋಡಿದ್ರಲ್ಲ ಬುಕ್ಕ ನಾವು ಎತ್ತದ ಪಾತೇನೆ ಇದೇ ಜತ್ತದ ನಾನ್ ಮಿಷನ್ ಪಾತ ಎನ್ನ ಪುದಾಟಿ ಕಾಂಗ್ರೆಸ್ಗೆ 500 ಇವಾಗ ನೀ ಚಲ್ಲ ಗಂಬಾಯಿ ನಮ್ಮ ಅಲ್ಲ ನೋಡಿ ಎಲ್ಲರಿಗೂ ಇದನ್ನೇ ಹೇಳ್ತಾ ಇರೋದು, ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯನೇ ಇದು. ಮಿತ್ತಿಗಿಲ್ಲ ಪನ್ಪೆ ಎಂಕ ಸೋತನ ಉಪಹಾರ ಆಡು ಇರು ಜಾಯ್ನ್ ಆಗ್ಬೋದಾರತ್ತ ಅಂದೆ ಎಂಕ ಉಪಹಾರ ಆಡು ಅಲ್ಲೇನ ಒಂಜಿ ದಾಯ್ತಾನಲ್ಲ ಈಗ ರಡ್ ಜೋಕ್ಲೆ ತಿಕ್ಕೊಂಡ ಬೇಲೆಗೆ ಇರು ಉಪಹಾರ ಆಡು ತೂಗ ನಾಲ್ಕು ಇದು ಒಬ್ಬೊಬ್ಬರ ನೋವು, ಪ್ರತಿಯೊಬ್ಬರ ನೋವನ್ನು ಬಂದು ವ್ಯಕ್ತಪಡಿಸಿ ಹೋಗ್ತಾ ಇದ್ದಾರೆ. ಇದಕ್ಕೆ ಏನು ಉತ್ತರ ಗೊತ್ತಿಲ್ಲ, ಆದರೂ ನಮ್ಮ ಹೋರಾಟ ಬಿಡಲ್ಲ, ನ್ಯಾಯ ಸಿಗಲೇಬೇಕು. ಮತ್ತು ಕಡಬ ತಾಲೂಕು ಇದರಿಂದಾಗಿ ಕಡಬ ತಾಲೂಕು ಚೇಂಜ್ ಆಗಿ ಆಗುತ್ತೆ. 100% ಬರೆದಿಟ್ಕೊಳ್ಳಿ. ಚೇಂಜ್ ಮಾಡಿದೀನಿ, ಮಾಡ್ತೀನಿ ನಾನು. ಸೌಜನ್ಯ ಒಂದು ಹೋರಾಟ ಅಲ್ಲ, ಸೌಜನ್ಯ ಹೋದಕ್ಕೆ ಸ್ವಲ್ಪ ನಾನು ಒಂದು ವರ್ಷದಿಂದ ಸೌಜನ್ಯ ಹೋರಾಟದಲ್ಲೇ ಇದ್ದೆ. ಈ ಒಂದು ಸ್ವಲ್ಪ ವಾರದಿಂದ ನಾವು ಸ್ವಲ್ಪ ಆ ಕಡೆ ಹೋಗ್ಲಿಕ್ಕೆ ಆಗಿಲ್ಲ.
ಇಲ್ಲೇ ಇದ್ದೀನಿ, ಅದು ಮನುಷ್ಯರನ್ನ ಹೋಗಿ ಮಾತಾಡಿಸ್ಲಿಕ್ಕೆ ಆಗ್ತಾಯಿಲ್ಲ. ಈ ಒಂದು ಬಿಸಿಯಲ್ಲೇ ಇದ್ದೀನಿ ನಾನು. ಇವರಿಗೆ ತೊಂದರೆ ಕೊಟ್ಟ ಅಲ್ಲ ಅಶೋಕಾಚಾರಿ. ಇವತ್ತು ಹೇಳ್ತೀನಿ, ಅವನ ದಿನಾಲೂ ಅವನು ಎತ್ತಿ ಲೈವಲ್ಲಿ ಏನೋ ನೋಡಿದವರು ಇದ್ದರೆ ನೋಡಿ, ಇವನು ಬೀದೆ ತಂದು ಹಾಕಿರೋದೇ ಅಶೋಕಾಚಾರಿ. ಬೆಳ್ತಂಗಡಿ ತಾಲೂಕಿನ RTI ಕಾರ್ಯಕರ್ತ ಅಂತ. ಅಂದರೆ ಯೋಗ್ಯತೆ RTI ಕಾರ್ಯಕರ್ತ ಹೇಳಲಿಕ್ಕೆ ಯೋಗ್ಯತೆ ಇದೆಯಾ? ತಂದಲ್ಲೇ ಬಿರುವ ಹೋಟ್ಲ್ ಅವರಿಗೆ ತೊಂದರೆ ಕೊಡೋದು, ಅಶ್ವಿನಿ ಆಸ್ಪತ್ರೆಗೆ ತೊಂದರೆ ಕೊಡ್ತಾ ಇರೋದು, ಪಂಚಾಯತ್ ಲೆಟ್ರ್ ಆಗ್ತಾ ಇರೋದು, ದೊಡ್ಡವರಿಗೆ ಬೇಕಾದ ವ್ಯವಸ್ಥೆಯಲ್ಲಿ ಮಾಡೋ RTIಯನ್ನು ಉಪಯೋಗಿಸ್ಕೊಳ್ತಾ ಇರೋದು, ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದೀನಿ, ಈಗ ಚಾಲೆಂಜೇ ಆಗ್ತಾ ಇದ್ದೀನಿ ನಾನು. ಈಗ ಆಗೋದಾದರೆ ಮಾಡೋ. ಗೃಹನಿ ಕೆರೆ 15 ಎಕರೆ ಜಾಗ, ಕೆರೆ ಜಾಗ ತಿಂದಾಕಿದಾರೆ ಅಲ್ಲಿ, ಅದನ್ನು ಮುಟ್ಟು ನೋಡಿ ಏನಾಗ್ತಾ ಅಂತ. ಇಲ್ಲ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಲ್ಲ, ಅವನದು ಎಷ್ಟು ಅಕ್ರಮ ನಡೀತದೆ ನೋಡು, ಅದನ್ನೆತ್ತಿ ಹಾಕೋ. ಮೊದಲು ನೀನು ಸರಿಯಾಗಪ್ಪ, ನೀನು ಸರಿಯಾಗೋ, ಆನಂತರ ಉಳಿದವ್ರನ್ನ ಸರಿ ಮಾಡಿ ಸಿಗೋಗು ನೀನು. ಗೊತ್ತಾಯ್ತಲ್ಲ? ಇನ್ನೊಬ್ಬರ ಎಂಜಲ ಕಾಸೆ ಬದುಕಬೇಡ, ಕೈಕಾಲು ಇದ್ದರೆ ದುಡಿತೀನಿ ನೀನು. ಇದೆಯಲ್ಲ ಧರ್ಮಸ್ಥಳ ಅಲ್ಲಿ ಅತ್ಯಾಚಾರಿ ಗ್ಯಾಂಗ್ ಅವರದ್ದು ಇದೆಯಲ್ಲ, ಇಲ್ವ ಅಲ್ಲಿ ಅತ್ಯಾಚಾರಿಗಳು, ದೊಡ್ಡ ಅತ್ಯಾಚಾರಿಗಳು ಅವ್ರು ತಿಂದಾಕ್ಯಾರ ಜಮೀನನ್ನೆಲ್ಲ ಬಡಪಾಯಿ ಇರೋದು. ಇನ್ನೂ ಇದೆ ಧರ್ಮಸ್ಥಳ ಗ್ರಾಮ 48 ಎಕರೆ, ಬೋಳಿಯಾರು ಒಂದು ಕಡೆ 48 ಎಕರೆ ಜಾಗ ಇದೆ ಸರ್ಕಾರಿ ಭೂಮಿ. ಅಕ್ರಮ ಸಕ್ರಮ ಕೊಟ್ಟರು, ಅದನ್ನೆಲ್ಲ ಪೆಂಡಿಂಗ್ ಮಾಡಿಟ್ಟಿರೋದು ಎಲ್ಲ ಅವರಿಗೆ ತಿಂದಾಕ್ಲಿಕ್ಕೋಸ್ಕರ. ಅಲ್ಲಿ ಅವ್ರನ್ನು 4.5 ಎಕರೆ 2000 ಕೊಟ್ಟರು ಅಕ್ರಮ ಸಂಗಮ, ಅದಕ್ಕೂ ಅಡ್ಡಕೋಲು ಹಾಕಿದ್ದಾನೆ. ಇವರು ಆರಾಮಾಗಿ ಒಳ್ಳೆ ಜೀವನ ನಡೆಸ್ಬೋದಿತ್ತು ಪಾಪ. ಅವರಿಗೆ 400 ಮರವನ್ನು ಕಡಿದಾಕಿದ್ದಾರೆ, ಅದರಲ್ಲಿ ಕಡಿದಾಕಿ ತಿಂದುಬಿಟ್ಟಿದ್ದಾರೆ ಅದನ್ನೆಲ್ಲ. ಇದರಲ್ಲ ಸುಭಾಷ್ ಅಂತ ಹೇಳಿ ಒಬ್ಬ ಇದ್ದಾನಲ್ಲ ಉಜಿರೆಯಲ್ಲಿ, ಅವೆಲ್ಲ ಸೇರಿ ಇದೇ ಥರನೇ ಬಡವ್ರನ್ನ ಇದೇ ರೀತಿಯಲ್ಲಿ ಮಾಡಿರೋದು. ಇಲ್ಲೂ ಅಂಥವರೇ ಇಲ್ಲಿದ್ದು ಇವರನ್ನು ಬೀದಿ ತಂದು ಹಾಕಿರೋದು. ಅದೆಲ್ಲಕ್ಕೆ ಒಂದು ಕಾಲ ಇತ್ತು, ನಾವೇ ಮಾಡೋದು ಸರಿ, ನಮಗೇನು ಬೇಕಾದ್ರೂ ಮಾಡ್ಬೋದು, ಕೇಳಲಿಕ್ಕಿಲ್ಲ ಅಂತ. ಅದೆಲ್ಲ ಹೋಯ್ತು ಸ್ವಾಮಿ, ಕಾಲ ಎಲ್ಲ ಚೇಂಜ್ ಆಯಿತು ಇವಾಗ. ಅದು ನೆನೆಸ್ಬೇಡಿ ನೀವು. ನಿಮಗೆ ಆಗೋದ್ರೆ ಹೇಳ್ತಾ ಇದ್ದೀನಲ್ಲ, ಸೋಮನಾಥ ನಾಯಕರು ಹೋಗಿ ಪಾಪ ಅವ್ರಿಗೇನು ಏಜ್ ಆಗಿದೆ ಅಂತ ಅವ್ರ ಹತ್ರ ಎಲ್ಲ ಪತ್ರ ನಿಲ್ಲಿಸ್ಕೊಳ್ಳಿ, ಒಂದೊಂದನ್ನೇ ಪ್ರಕರಣ ದಾಖಲು ಮಾಡಿ, ಅದೇನಿದ್ರೂ ಹಿಡಿದು ಸರ್ಕಾರ ಕೊಡಿ, ಸ್ವಲ್ಪ ಉದ್ಧಾರ ಆಗಲಿ. ಈ ಬಡವರನ್ನು ಬೀದಿದೆ ತಂದು ಹಾಕಿಬಿಟ್ಟು ನೀವು ಉದ್ಧಾರ ಮಾಡಿಸ್ಬೇಡ, ಆಯಿತಾ? ಇಂಥ ನೀಚ ಕೆಲಸಕ್ಕೆ ಕೈ ಹಾಕಬೇಡ. ಹಾಕಿದರೆ ಗಂಡಸ್ತನದ ಕೆಲಸಕ್ಕೆ ಕೈ ಹಾಕು. ಬದುಕಿದರೆ ಒಂದು ದಿನಕ್ಕೆ ಬದುಕಿರೋ ನೀನು. ನಾಯಿ ಥರ ಎಂಜಲು ತಿಂದುಬಿಟ್ಟು ವರ್ಷ ಬದುಕೋ ಅವಶ್ಯಕತೆ ಇಲ್ಲ. ನಾವು ದೊಡ್ಡ ಜನ ಅಂತ ತೋರಿಸ್ಬೇಡ, ಬದುಕಿರೋ ಒಂದು ದಿನ ಹುಲಿಯಾಗಿರು ನೀನು. ಅದು ಗಂಡಸು. ಹೇಳಿತನ ಕೆಲಸ ಮಾಡ್ತಾ ಇದೆಯಾ, ಬಡವರನ್ನು ಬೀದಿದೆ ತಂದು ಹಾಕಿದ್ದೀವಿ ನೀನು. ದೊಡ್ಡ ಜನ ಆಗಿ ಹೇಳ್ತಾ ಇದ್ದೀಯ ಇವಾಗ, ದೊಡ್ಡದಾಗಿ ಬಾ, ಇನ್ನೂ ಹಾಕು ನೀವು ಲೆಟ್ರ್ ಹಾಕಿ ಎಲ್ಲ ತೆಗಿಸು ನೀನು, ಎಲ್ಲ ತೆಗಿಸಿ ಹಾಕೋ. ಉಜಿರೆ ಪಂಚಾಯತಲ್ಲಿದೆ, ಧರ್ಮಸ್ಥಳ ಪಂಚಾಯತ್ ಇದೆ, ಹಾಕೋ. ಯಾರು ಬೇಡ ಅಂತ ಹೇಳಿರೋದು ಅದನ್ನೆಲ್ಲ ಕೇಳೋ. ಅದು ಬಿಟ್ಟು ಬಡವರನ್ನ ಬೀದಿ ತಂದು ಹಾಕಿದ್ದೀಯಾ? ನಮ್ಮ ಹೋರಾಟ ಇದು ಮಾತ್ರ ಅಲ್ಲ, ಇದರೊಟ್ಟಿಗೆ ಸೌಜನ್ಯ ಹೋರಾಟ ಮಾಡ್ತಲೇ ಇದ್ದೀವಿ. ಸೌಜನ್ಯ ಹೋರಾಟಗಾರರಿಗೆ ಹೇಳ್ತಾ ಇದ್ದೀವಿ, ಯಾರಾದರೂ ನೊಂದವರು ಇವರಿಗೆ ಸಹಕಾರ ಕೊಡಲಿಕ್ಕೆ ಇಲ್ಲಿವರ ನ್ಯಾಯಕ್ಕೋಸ್ಕರ ಬರಬೇಕಂತಿದ್ದವರಿಗೆ ಬರ್ಬೋದು. ಯಾರನ್ನೂ ಕರೆಯುತ್ತಲ್ಲ ಹಂಗೆ ಬನ್ನಿ ಅಂತ ನಾವು ಯಾರನ್ನೂ ಕರೆಯಲ್ಲ. ಎಲ್ಲರೂ ಅವರವರ ಕೆಲಸದಲ್ಲಿರುವಂಥವ್ರು, ಯಾವಾಗಲೂ ಹೋರಾಟ ಅದರಿಂದ ಹೋಗಲಿಕ್ಕೆ ಆಗ್ತಾಯಿಲ್ಲ. ಆದರೆ ನೊಂದವರಿಗೆ ಬರ್ಬೋದು, ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕಂತಿದ್ರೆ ಪ್ರತಿಯೊಬ್ಬರಿಗೆ ಕೈ ಜೋಡಿಸ್ಬೋದು. ಮುಂದೊಂದು ದಿನ ನಮಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಇವಾಗ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಬಂದೇ ಬರುತ್ತೆ. ಬ್ರಿಟಿಷರನ್ನು ಸ್ವಲ್ಪ ನುಗ್ಗಲಿಕ್ಕೆ ಬಿಟ್ಟರಷ್ಟೇ, ಬಂದು ನೋಡಿದ್ರೆ ಇವ್ರು ಹೆಂಗಿದ್ದಾರಂತ, ನುಗ್ಗ್ಬೋದಾ ಅಂತ ಒಬ್ಬನ ನಡೆದು ಹಾಕಿದರೆ ಮತ್ತೆ ಒಳಗೆ ಉಗ್ಬೋದ ನೋಡಿದ್ರು. ಅದೇ ಥರನೇ ಮೇಲೆಲ್ಲ ಒಬ್ಬರನ್ನ ಹಿಡಿದು ನೋಡ್ತಾರೆ. ನುಗ್ಗಲಿಕ್ಕೆ ಬಿಟ್ಟರೆ ನಾಳೆ ನಿಮಗೂ ಬರುತ್ತೆ, ನೋಡ್ತಾ ಇರೋರು ಬರುತ್ತೆ. ಜಾಲತಾಣಲ್ಲಿ ಕೂತು ಮೊಬೈಲ್ ಹೊತ್ತೆ ಕಮೆಂಟ್ ಹೊಡೆಯೋದು ಶೇರ್ ಮಾಡೋದು ಮಾತ್ರ ಇದಾಗಲ್ಲ. ಒಂದು ದಿನ ಆದರೂ ಯಾವಲ್ಲಿ ನಿಮ್ಮನ್ನೆಲ್ಲ ಕರೀತಾ ಇಲ್ಲ, ಯಾವಲ್ಲಿ ನಾನು ಬನ್ನಿ ಅಂತಲೂ ಹೇಳಲ್ಲ. ಆದರೆ ಈ ಒಂದು ವಿಷಯಕ್ಕೆ ಇಷ್ಟೇ ಇದ್ರೆ ಬರ್ಬೋದು, ಇಲ್ಲಾದ್ರೆ ಬಿಡ್ಬೋದು. ಅದಕ್ಕೂ ನಾವು ಟೆನ್ಷನ್ ಮಾಡಲ್ಲ. ನಿಮ್ಮ ಮಾನವೀಯತೆ ನೆಲೆಯಿಂದ ಬಿದ್ದರೆ ಈ ಒಂದು ಅಜ್ಜಿಗೆ ನ್ಯಾಯ ಕೊಡಿಸಲು ನಿಮ್ಮ ಮನೆಯವರು ನಿಮ್ಮ ಕುಟುಂಬವರು ನಿಲ್ಲಿಸಾದರೂ ಬನ್ನಿ ಅಂತಲೂ ಈ ಮೂಲಕ ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ನೋಡೋಣ, ನಾಳೆ ಏನಾದ್ರು ಸಿದ್ದಿರ ಅದನ್ನು ಮಾಡ್ತೀವಿ. ಅಧಿಕಾರ ಚೆನ್ನಾಗಿರಲಿ.
ಅದೇ ಸುಳ್ಯ ಶಾಸಕ ಇರಲಿ, ಅವ್ರ ಪಾಪ ಅವರಿಗೆ ಸುಳ್ಯ ಶಾಸಕರು ತುಂಬ ಬಿಸಿ ಇದ್ದಾರೆ. ಏನೋ ದೊಡ್ಡ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ನಿನ್ನೆ ಲೈವ್ ಪ್ರೋಗ್ರಾಮಲ್ಲಿ ತುಂಬ 3-4 ಜನ ಕೂರಿಸಿ ಮಾತಾಡಿದ್ರಮ್ಮ. ಹಾಗಾದ್ರೆ ಒಬ್ಬರು ನಿಂತು ಮಾತಾಡಿ, ನೀವು ತಗೊಳ್ಳಿ ಒಂದು ಫೈಲ್ ಕೊಟ್ಟು, ನೀವು ಏನೆಲ್ಲ ಮಾಡಿದೆ ಎಲ್ಲ ಲೀಸ್ಟ್ ಮಾಡಿ ಒಂದೊಂದು ಹೇಳಿ, ಕೇಳೋ ಉತ್ತರ ಕೊಡಿ. ಹೇಳಿಕೆ ಅಲ್ವಾ, ನಾವು ಮಾತಾಡ್ತಾ ಇಲ್ವಾ? ಸೌಜನ್ಯ ವಿಷಯದಲ್ಲಿ ಕರ್ನಾಟಕ ರಾಜ್ಯದ ಯಾವುದೇ ವಿಷಯದಲ್ಲಿ ಎಲ್ಲೂ ಕೇಳಿದ್ರೆ ಏನು ಇದ್ದರೂ ಮಾತಾಡ್ತಾ ಇಲ್ವಾ? ಅದೇ ಮಾತಾಡಬೇಕು, ಒಂದು ಗ್ರಾಮದ ವಿಷಯ. ಅದಕ್ಕೆ 3-4 ಜನ ಇಟ್ಟು ಅವರು ತಪ್ಪಿದ್ರೆ ಇವರು ತಪ್ಪಿದ್ರೆ ಅವರು ಏನೋ ಒಂದು ಕೊಡಿ ಅಂತ ಉತ್ತರ ಕೊಡಿ, ಅದೆಲ್ಲ ಬೇಕಾಗಿರೋದು. ಗ್ರಾಮ ವಿಷಯದಲ್ಲಿ ನಾಡಿನ ವಿಷಯ ಕಾಳಜಿ ವಹಿಸಿ, ಯಾವ ಗೊತ್ತಾಗುತ್ತೆ ಹೇಳಿ. ಏನಿಲ್ಲಾದರೂ ನೇರವಾಗಿ ನಾನು ಇಷ್ಟು ಬಜೆಟ್ ಏನೋ ತಂದಿದ್ದೀನಿ, ಇಂತಿಂಥ ಕಡೆ ಕಾಮಗಾರಿಕೆ ಆಗಿದೆ, ಮತ್ತು ಇನ್ನು ಯಾರಿಗೆಲ್ಲ ತೊಂದರೆ ಆಗಿದೆ ಅದನ್ನು ಕೇಳಿ. ಇವರು ಅಭಿವೃದ್ಧಿ ಮಾಡಿದ್ವಿ ಅಂತಲೇ ಜನರು ಹೇಳೋದಲ್ಲ, ಜನರಿಂದ ಹೇಳಿಸೋದಲ್ಲ. ನೀವು ಏನು ಮಾಡಿದ್ದೀವಿ, ನಾನು MLA ಆದೆ, ಇಂಥ ದಿನಾಂಕದಿಂದ MLA ಆದಿ, ನಾನು ಇಷ್ಟು ಅಧಿವೇಶನಕ್ಕೆ ಹೋಗಿದ್ದೀನಿ, ಇಷ್ಟು ವಿಷಯವನ್ನು ಚರ್ಚೆ ಮಾಡಿದ್ದೀವಿ, ಇಷ್ಟು ಬಜೆಟ್ ತಂದಿದ್ದೀವಿ, ಇಂತಿಂಥ ಕಡೆ ಇಂತಿಂಥ ಕೆಲಸ ಮಾಡಿದ್ದೀವಿ, ಇದನ್ನು ಮಾತಾಡ್ಬೋದಲ್ಲ. ಇದನ್ನು ಹೇಳಿ. ಆಮೇಲೆ ಅವರದೇ ಜನ ಕಳಿಸಿ ಫೋನಿನ ಕಾರ್ಯಕ್ರಮ ಇಟ್ಟು ಅವರೇ ಫೋನ್ ಮಾಡಿ ಅವ್ರು ಅಲ್ಲಿ ಮಾಡಿರೋದು ಇಲ್ಲಿ ಕೆಲಸ ಮಾಡಿರೋದು ಅದು ಬೇಕಂತ ಇಲ್ಲ. ನೆಕ್ಸ್ಟ್ ಕೇಳಿ, ಏನು ತೊಂದರೆ ಇದೆ ಅಂತ ಕೇಳಿ, ನಿಮಗೆ ಆಗ್ತಾ ಇರೋ ತೊಂದರೆ ಏನಂತ ಲೀಸ್ಟ್ ಮಾಡಿ, ಅದನ್ನು ಕ್ಲಿಯರ್ ಮಾಡೋ ಕೆಲಸ ಮಾಡಿ. ಅಲ್ಲೇ ಅದೇ ಸ್ಪಾಟಲ್ಲಿ ಫೋನ್ ಹೊಡೀರಿ ಅಧಿಕಾರಿಯವರಿಗೆ, ಏನು ವಿಷಯ ಅಂತ ಕೇಳಿ. ಇಲ್ಲ ಅಧಿಕಾರಿನ ಕೂರಿಸೋದು ಕುಂದುಕೊರತೆ ಹೇಳೋ ವಿಷಯ ಅಂತ ತಗೊಳ್ಳಿ. ನೀವು ಉತ್ತರ ಕೊಡೋ ಅವಶ್ಯಕತೆ ಏನಿಲ್ಲ ಕೇಳೋದಕ್ಕೆ. ಏನು ಕುಂದುಕೊರತೆ ಅದು ತಗೊಳ್ಳಿ, ನೀವು ತಗೊಂಡು ಮುಂದೆ ಒಂದು ತಿಂಗಳ ನಂತರ ತಿರುಗಿ ಹೇಳಿ ಫೋನಿನ ಕಾರ್ಯಕ್ರಮ, ಅದು ಆಗಿದೆ ಇಲ್ವ ಅಂತ ಕೇಳಿ, ಜನರಿಗೆ ತಿಳಿಸಿ ಆಗಿದೆ ಅಂತ. ಅದೊಂದು MLA ಮಾಡುವ ಕೆಲಸ. ಮುಂದಿನ ದಿನ ಚುನಾವಣೆಗೆ ಯಾರು ಒಟ್ಟಿಗೆ ಬರಬೇಕಂತಿಲ್ಲ, ಜನರೇ ಹೇಳ್ತಾರೆ ಅವ್ರು ಒಳ್ಳೆ ಒಂದು MLA ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಮಗೆ ಅಂಥವರೇ ಬೇಕು ಅಂತ ಅವರೇ ಹೇಳ್ತಾರೆ. ಅವ್ರದ್ದು ಹೇಳ್ಸೋಂಗೆ ಮಾಡಿ ನೀವು. ಅದು ಬಿಟ್ಬಿಟ್ಟು ದೊಡ್ಡದಾಗಿ ಏನೋ ಉದ್ಘಾಟನೆ ಮಾಡೋದು ಕೆಲಸನೂ ಆಗಲ್ಲ, ಯಾವುದೂ ಅಲ್ಲ, ಇದೆಲ್ಲ ಬೇಕಂತಿಲ್ಲ. ಫೋನ್ ಮಾಡುವಾಗ ಪಾಪ ನಾನು ಮೊನ್ನೆ ಫೋನ್ ಮಾಡಿದೆ ಸ್ವಾಮಿ, ನಿನ್ನೆ ಅಲ್ಲ ಗುಂಡೆಯಲ್ಲಿ ಇವತ್ತು 15ನೇ ತಾರೀಕು ಪ್ರತಿಭಟನೆ ಇತ್ತಲ್ಲ, ಆವತ್ತು ಫೋನ್ ಮಾಡಿದೆ. ಅವರ ಹೆಂಗೋ ಫೋನ್ ಅಟೆಂಡ್ ಮಾಡಲ್ಲ, ಅವರ PA ಅವರು ಅಟೆಂಡ್ ಮಾಡಿದ್ರು. ವಿಷಯವನ್ನೆಲ್ಲ ತಿಳಿಸಿದ್ದೀನಿ. ಅಲ್ಲ ಅದು ನಮಗೆ ಗೊತ್ತಾಯ್ತು ಅಂತ ಹೇಳಿದ್ರು. ಆವಾಗ 15 ಅಲ್ಲ 13 ಆದರೆ 14 ಗೊತ್ತಾಯ್ತು ಅನ್ಸ್ಕೊಳ್ಳಿ. 14 ಇಲ್ಲ, 15 ಇಲ್ಲ, 16 ಇಲ್ಲ, ಇವತ್ತು 17. ಇವತ್ತೇನೋ ದೊಡ್ಡ ಮೀಟಿಂಗಲ್ಲಿದ್ದಾರಂತೆ. ಮೀಟಿಂಗಲ್ಲಿದ್ದಾರೆ, ತಿರ್ಗಾ ನಮಗೆ ಮತ್ತೆ ರೆಸ್ಟ್ ಬೇಕಂತ ಅವರಿಗೆ. ಅವರದೇ ಇವಾಗ ಕರೀರಿ, ಯಾರ್ದು ಮನೆ ಹೊಡೆದಾಗ್ತಾರೆ ಎಲ್ಲ MLA ಸೇರಿ ಅಂತ. ಯಾವ ರೆಸ್ಟು ಯಾರಿಗೆ ಬೇಡ ಸ್ವಾಮಿ, ಎದ್ದೋಗಿ ಹೋಗ್ತಾರೆ. ಮೊನ್ನೆ ಬೆಳ್ತಂಗಡಿಯಲ್ಲಿ ಹೊಡೆದಾರಲ್ಲ, ಇಲ್ಲಿ ಆ ಪಕ್ಕಲ್ಲಿ ಅಂತ ಕಾಣಿಸ್ತೆ, ಕಾರ್ತಿರ್ಕ ಆ ಕಡೆ ಹೋಗಿಲ್ವ ಎದ್ದು. ಅದಕ್ಕಾಗುತ್ತೆ ಅವರ ಕ್ಷೇತ್ರದಲ್ಲಿ ಆಗುವಾಗ ಏನಕ್ಕೆ ಆಲೋಚನೆ ಮಾಡಿಲ್ಲ. ನಾಳೆ ಅದು ಕೊಡ್ತೀವಿ, ಒಬ್ಬರೇ ಒಬ್ಬರು ಈ ಥರ ಆಗಿದೆ ಒಂದು ಬನ್ನಿ ಇಲ್ಲ ಯಾರೂ ಇಲ್ಲ. ರಾಜ್ಯಕ್ಕೆ ಒಳಸಾಗಿದೆ, ಅದೇ ಹೇಳ್ತಾರೆ ಎಲ್ಲ, ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಇವಾಗ ರಾಜ್ಯಕ್ಕೆ ಒಳಸಾಗಿದೆ ಅಂತ. ನಮಗೆ ಯಾವ ರಾಜ್ಯಕ್ಕೂ ಬೇಕಂತಿಲ್ಲ, ಯಾವ ಜಾತಿನೂ ಬೇಕಂತಿಲ್ಲ. ಅಜ್ಜಿ ನ್ಯಾಯ ಕೊಡಿಸ್ಬೇಕು. ಅದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ ಅಂತ ಮಾತ್ರ ನಿಮ್ಮ ಹತ್ರ ಹೇಳ್ತಾ ಇದ್ರು, ಬೇರೆ ಏನು ಕೇಳಲ್ಲ ನಾವು. ನಮ್ಮ ಹೋರಾಟ ಅಧಿಕಾರಿಯವ್ರದ. ನಾವು ಇವತ್ತು ಮಧ್ಯಾಹ್ನ ಮೇಡಮಿಗೆ ಫೋನ್ ಮಾಡಿದ್ವಿ. ಫೋನ್ ಮಾಡುವಾಗ ಮೇಡಮ್ PA ಅವ್ರು ತೆಗೆದ್ರು. ಅವರು ಮೀಟಿಂಗಲ್ಲಿದ್ದಾರೆ, ಅಲ್ಲಿಂದ ಯಾರು ನೀವು ಅಂತ. ನಾವಲ್ಲಿ ಎಲ್ಲ ನಿಮಗೆ ಸುದ್ದಿ ಗೊತ್ತಿಲ್ಲ ಅಂತ ಅವರ PA ಅವರಿಗೆ ಒಂದು ಗಮನಕ್ಕೆ ಬಂದಿದ್ದಿಲ್ಲ. ಅಂದಮೇಲೆ ಅವ್ರು ಯಾವ ಥರ ನಮಗೆ ಒಂದು ನೋಡ್ಬೋದು. ಕೇಳಿದ್ಕೆ ಅವರಿಗೆ ಇವತ್ತು ಎಲ್ಲಿದ್ದಾರೆ ಸುಳ್ಳ್ಯದಲ್ಲಿ, ನಾವು ಬರ್ಬೋದಾ, ಅವರಿಗೆ ರೆಸ್ಟ್ ಬೇಕಲ್ಲ ಮೇಡಮ್ ಮಾತಾಡಲಿಕ್ಕೆ. ನಾನು ಹೇಳಿದೆ ರೆಸ್ಟ್ ಬೇಕಾದರೆ ನಿಮಗೆ ನಾವು ಮನೆ ಕೆಲಸ ಕೊಡಲಿಕ್ಕೆ ಕರೆದಿಲ್ಲ, ನಮ್ಮಲ್ಲಿ 2 ಮಾತಾಡಲಿಕ್ಕೆ ಅವಕಾಶ ಕೇಳಿದ್ದು. ನೀವು ರೆಸ್ಟ್ ಮಾಡಿ, ಆದರೆ ಯಾವಾಗ ಬರಬೇಕು ಹೇಳಿ ಅನ್ನುವಾಗ ಅವ್ರು ಹೇಳಿದರು ನಾಳೆ 10 ಗಂಟೆಗೆ ಅವರ ಆಫೀಸಿಗೆ ಬರಬೇಕಂತೆ. ನಾವು ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಹೇಳಿಕೊಂಡು ಅಲ್ಲಿಗೆ ಹೋಗಬೇಕು, ಆಫೀಸಿಗೆ ಸುಳ್ಯಕ್ಕೆ ಹೋಗಬೇಕು. ಅದಕ್ಕೆ ನಾವೀಗ ಒಂದು ಯೋಚನೆ ಮಾಡಿ, ಪಾಪ ಅವರಿಗೆ ಪೆಟ್ರೋಲ್ ಖರ್ಚು ಯಾವುದೂ ಇಲ್ಲ. ನಾವಿದ್ದೆಲ್ಲ ಬಡ ಬಂದಿಗಳೇ, ನಾವು ಎಲ್ಲ ಒಂದು ಕಲೆಕ್ಷನ್ ಮಾಡಿ ಅವರಿಗೆ ಪೆಟ್ರೋಲ್ ಖರ್ಚು ಸಮೇತ ನಾವು ಕೊಡ್ತೇವೆ. ನಾವೇ ಕೊಡ್ತೇವೆ, ಕಲೆಕ್ಟ್ ಮಾಡಿ ಬರ್ಬೋದಲ್ಲ. ಗಾಡಿ ಸಮೇತ ಒಂದು ಬುಕ್ ಮಾಡಿದರೆ ಬರ್ಬೋದಲ್ಲ. ಗಾಡಿ ಕಳಿಸಿ ನಾವು ಆ ಬಾಡಿಗೆ ನಾವೇ ಕೊಡ್ತೇವೆ. ಪಾಪ ಏನೂ ಇಲ್ಲ, ಅವರಿಗೆ ಟ್ರಸ್ಟ್ ಇಲ್ಲ, ಭಿಕ್ಷೆ ಬೇಡಿದ್ರೂ ತೊಂದರೆ ಇಲ್ಲ. ಅವರನ್ನು ಬರಮಾಡಿಸ್ಕೋಬೇಕಲ್ಲ, ನಾವು ಹೋಗ್ಲಿಕ್ಕಿಂತ ಅವ್ರನ್ನೇ ಬರಮಾಡ್ಸಿ. ಪಾಪ ಅವ್ರು ಅಷ್ಟು ಇದು
ಅವ್ರು ಎಮ್ ಎಲ್ ಎ ಅಮ್ಮವ್ರೆ, ಎಮ್ ಎಲ್ ಎರಿಗೆ ಮಾತಾಡ್ಲಿಕ್ಕೆ ಆಗಲ್ಲ, ಎಮ್ ಆರ್ ಒಟ್ಟಿಗೆ ಮಾತಾಡ್ಲಿಕ್ಕೆ ಆಗಲ್ಲ. ನೀವು ಇಲ್ಲಮ್ಮ ಅವರೇ, ಅವ್ರಿಗೆ 2 ವರ್ಷ ಸಂಬಳ ಐತೆ, ನೀವು ಸುಮ್ಮನೆ ರೀ ನೀವು. ನಮ್ಮ ಅಯ್ಯ, ಅದು ಜಾತಿ ಬಿಟ್ಟಾಗಿ ಸ್ವಾಮಿ, ಎಮ್ ಎಲ್ ಎ ಆದ ಮೇಲೆ ಜಾತಿ ಇಲ್ಲ ಅದರಲ್ಲಿ. ಜಾತಿ ಬಿಟ್ಟಾಗಿ ಜಾತಿ ಬೇಡ, ನಾವು ಓಟ್ ಹಾಕಿದ್ಕೆ ಬೆಲೆನೇ ಇಲ್ಲ, ಒಂದು ಪ್ರಜೆಗೆ ಬೆಲೆ ಇಲ್ಲ. ಇಲ್ಲಿ ಯಾರನ್ನ ಬಂದಿದಾರ? ಯಾರು ಬರ್ಲಿ, ಹಾ ಆಗ ಬರ್ತಾರೆ. ಯಾರಿಗೆ ಬುದ್ಧಿ ಇಲ್ಲ ಸ್ವಾಮಿ. ಅವಾಗ ಅಷ್ಟೊತ್ತಿಗೆ ಏನಾದ್ರು ಹಿಂದೂ ಮುಸ್ಲಿಂ ಓಡಿಸ್ತಾರೆ, ಅದೇ ಆಗಿರೋದು. ಬೇರೆ ಏನಾಗ್ತಾ ಇಲ್ಲ. ನಾವು ಅವರು ಬಂದನೇ ದೇಶ ಉಳಿಯೋದು, ಇಲ್ಲ ಇವರು ಬಂದನೇ ದೇಶ ಉಳಿಯೋದು ಅಂತ. ದೇಶ ಒಳಗಿರುವ ಇಂಥದ್ದು ಕ್ಲಿಯರ್ ಮಾಡಲಿಕ್ಕೆ ಯಾರೂ ಇಲ್ಲ. ಮತ್ತಿನ್ನೇನು ಹೇಳೋಣ? ಮೊದಲು ದೇಶ ಒಳಗಿರೋದು ಸರಿ ಮಾಡಿ. ದೇಶ ಒಳಗೆ ಯಾರು ನುಸಲಲ್ಲ, ದೇಶ ಒಳಗೇ ಸರಿ ಇಲ್ಲ. ಮತ್ತು ದೇಶ ಕಟ್ತೀವಿ ಅಂತ ಏನು ಕಟ್ಟೋದು? ಮೊದಲು ಇಂಥವನ್ನ ಕಟ್ಟಿ, ಇಂಥವನ್ನ ರಚನೆ ಕೊಡಿ. ಎಷ್ಟು ಜನ ನಾಯಕರು ಬಂದರು ಸ್ವಾಮಿ, ನಾವು ಮನೆ ಕಟ್ಟಿಕೊಡ್ತೀವಿ ಬನ್ನಿ, ಒಂದು ಶೇರಿ ಹಂಗಾರೆ ಇಲ್ಲ ಒಂದು ಊಟ ನಾವು ಕೊಡ್ತೀವಿ ಅಂತ ಹೇಳಿ ಎಷ್ಟು ಜನ ಬಂದರು ಸ್ವಾಮಿ. ಆ ಪಕ್ಕದ ಭಟ್ರು ಯಾರೊಬ್ರು ಬಂದಾರಲ್ಲ, ಇವತ್ತು ವೆಂಕಟರಮಣ ಭಟ್ರು 1,000 ಕೊಟ್ಟು ಹೋದ್ರು. ಏನಪ್ಪ ಒಂದು ಮನೆ ನೋಡ್ಬಿಟ್ಟು ಊಟಕ್ಕೆ ಅಂತ ಹೇಳಿ ಊಟಕ್ಕೆ ಅಕ್ಕಿ ಬೇಕಾದ್ರೆ ಕಳಿಸ್ತೀನಿ ಅಂದರು. ಮೊನ್ನೆ ಆಚಾರ್ಯಲ್ಲಿ ಕೊಕ್ಕಡದಲ್ಲಿ ಅವ್ರ ಮಗ ಒಂದು 500 ರೂಪಾಯಿ ಕೊಟ್ಟು ಹೋದ್ರು. ನಿನ್ನೊಬ್ಬರು ಬಂದು ನಾನು 5,000 ರೂಪಾಯಿ ಟಿಕೆಟ್ ತಂದು ಹಾಕ್ತೀನಿ ಅಂದರು. ಇನ್ನೊಬ್ಬರು ಗೌಡರು ಒಂದು ಇದು ಇಟ್ಕೊಂಡಿದ್ದಾರೆ, ಅವರು ಒಂದು 10,000 ರೂಪಾಯಿ ಬೇಕಾದ್ರೆ ನಾನು ದುಡ್ಡು ಕೊಡ್ತೀನಿ, ಅದಕ್ಕೆ ಸಾಮಾನು ಕೊಡ್ತೀನಿ, ನೀವು ಇಲ್ಲೇ ಮನೆ ಮಾಡಿ ಅಂದರು. ಮಾಡ್ತೀವಿ. ಇದು ತಹಸೀಲ್ದಾರ್ ಹೋರಾಟ ಮುಗಿದಾಗ ನಾವು ಏನು ಮಾಡೋಕ್ಕಾಗಲ್ಲ. ಅವರು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿ ನಮಗೆ ಜಾಗ ವೆರಿಫೈ ಮಾಡಿ ಕೊಡಬೇಕು. ಅದ್ರ ತಂಗ ನಾವು ಆ ದುಡ್ಡು ತಗೊಂಡು ನಿಮ್ಮ ಹತ್ರನೇ ಇರಲಿ, ಎಲ್ಲ ಆಮೇಲೆ ಕೊಡಿ. ಅವ್ರು ಕೊಡಲಿಲ್ಲ ನಾನು ಬರ್ತೀನಿ, ಬಿಚ್ಚೆ ಬೇಡಕ್ಕೆ ಬರ್ತೀವಿ, ಅವಾಗ ಕೊಡಿದ್ದೀನಿ ಕೊಡಿ ನಾನು ಹೇಳಿದ್ದೀನಿ. ಅಲ್ಲ, ಇಲ್ಲಿ ಇದ್ದ ಭೂಮಿ ಅಲ್ಲ, ಬುಡಕಟ್ಟು ಜನಾಂಗದವರದು. ನಾವೇನು 5 ಎಕರೆ 10 ಎಕರೆ ನೆಟ್ಕೊಂಡಿಲ್ಲ, 10 ಸೆಂಚುರಿ ಇಲ್ಲ ನೆಟ್ಟಿಗೆ. ಅವ್ರದೇ ಮಕ್ಕಳಿಗೆ ಒಂದು ನನಗೆ ಅಂತ ಹೇಳಿ ಮಾಡಿದ ಜಾಗ ಅದು. ಅದು ಪಾಪದವನು ಕೊಟ್ಟಿದ್ದ ಜಾಗ ಅದು. ಅದನ್ನು ಬಂದು ಮಣ್ಣು ಹಾಕಿ ನಮ್ಮನ್ನ ನಾಶ ಮಾಡಿ ಕೊಟ್ಟುಬಿಟ್ಟು 100% ಹೋರಾಟನೇ ನೋಡಿ. ನಾವು ಅವರ ರಕ್ಷಣೆಗೋಸ್ಕರ ಅವತ್ತಿನ ಇವತ್ತು ನನಗೆ ನಮ್ಮ ಮಾತಿಗೊಂದು ಗೌರವ ಕೊಟ್ಟು ನಿಂತಿದ್ದಾರೆ. ಇಲ್ಲ ಅವತ್ತೇ ಅವರು ಹೇಳೋದು ಬೇಡ, ನನಗೆ ಜೀವನೇ ಬೇಡ ಅಂತ ಹೇಳಿದ್ರು. ಅವರು ಬದುಕಲಿಕ್ಕೆ ಆಸೆನೇ ಇಲ್ಲ. ಇಂಥ ಈ ದಬ್ಬಾಳಿಕೆ, ಇವ್ರನ್ನು ಬೀದಿ ಹಾಕಿ ದಬ್ಬಾಳಿಕೆ ಮಾಡ್ತಾ ಇರುವಂಥ ಇನ್ನೊಂದು ಗ್ಯಾಂಗ್ ಇದೆ ಅಲ್ಲ, ಅವರ ವಿರೋಧ ಬದುಕಲಿಕ್ಕೆ ಆಗ್ತಾ ಇಲ್ಲ, ಭಯಂಕರ ತೊಂದರೆ ಅಂತ ಹೇಳಿದ್ರು. ನಾನೇ ಧೈರ್ಯ ಕೊಟ್ಟಿರೋದು, ನೀವು ಯಾವುದಕ್ಕೆ ತಲೆ ಕೆಡಿಸ್ಬೇಡಿ ಅಂತೇಳಿ. ಆ ಧೈರ್ಯದಲ್ಲಿ ನಿಂತಿದ್ದಾರೆ. ಬುಧವಾರ ನೋಡ್ತೀವಿ, ಬುಧವಾರದಿಂದ ತಾಲೂಕು ಕಚೇರಿ ಮುಂದೆ ಇರ್ತಾರೆ. ಮತ್ತು ನೋಡೋಣ ಏನೆಲ್ಲ ಆಗ್ತಾ ಅಂತ. ಎನ್ಎಚ್ ಮೇಲೆ ನೇರ ಹೊಣೆಗಾರರು ಯಾರೆಲ್ಲ ಅವತ್ತು ಮನೆ ಹತ್ರ ಬಂದು ಹೊಡೆದಾಕಿದರೆ ಪ್ರತಿಯೊಂದು ಅಧಿಕಾರಿಯವರು ನೇರ ಹೊಣೆಗಾರರಾಗಿರ್ತಾರೆ. ಇದಕ್ಕೆ ನಾನು ಅಷ್ಟು ಮಾತ್ರ ನಿಮಗೆ ಎಲ್ಲರಿಗೂ ಹೇಳ್ಬೋದು, ಬೇರೆ ಏನು ಹೇಳಲಿಕ್ಕೆ ಆಗಲ್ಲ. ಬಡವರ ರಕ್ತ ಹೀರಿ ನೀವು ಆಟ ಆಡಬೇಡಿ, ಬಡವರೊಂದಿಗೆ ಆಟ ಆಡಬೇಡಿ. ಇವರೆಲ್ಲ ಬುಡಕಟ್ಟು ಜನಾಂಗದವರೇ ಜಾಗ ಕೊಟ್ಟಿರೋದು, ಬೇರೆ ಯಾರಲ್ಲ. ಅವರು 100 ವರ್ಷದಿಂದ ಇದ್ದರು, ಅವ್ರ ತಾತನ ಕಾಲದಿಂದ ಇದ್ದರು, ಅವರೇ ಇವರೇ ಜಾಗ ಕೊಟ್ಟರು ಕುರಿ ಅಂತ ಹೇಳಿ. ಆಮೇಲೆ ಅದೂ ನಮ್ಮದಂತೆ ಬಂದರೆ ಏನು, ಯಾವ ಕಾನೂನು? ದೊಡ್ಡವರಿಗೊಂದು ಕಾನೂನು, ಬಡವರಿಗೊಂದು ಕಾನೂನು. ದೊಡ್ಡವರಿಗೆ ಪಕ್ಕದಲ್ಲಿ ಒಂದು 1 ಎಕರೆ ಜಾಗನ 1/2 ಎಕರೆ ಪಟ್ಟ ಇದ್ದರೆ ರೌಂಡಲ್ಲಿ 100 ಎಕರೆ ಪಟ್ಟ ಮಾಡಿಕೊಡ್ತಾರೆ. ಇದು ಕಾನೂನು. ಬಡವ ಹೋದ್ರೆ ಮಾತ್ರ 2015ರಿಂದ ಕೆಳಗೆ ಇದ್ದರೆ ಮಾತ್ರ ಕೊಡೋದು. ದುಡ್ಡಿರುವವ ಒಂದು ಕೋಟು ಶರ್ಟು, ಒಂದು ಚೈನು, ದೊಡ್ಡವರ ಮೊಬೈಲು, ದೊಡ್ಡೊಂದು ಕಾರಲ್ಲಿ ಬಂದರೆ ಆಯ್ತಪ್ಪ, ನಿನ್ನ ಕಾನೂನು ಏನು ಬೇಡ ಬರೆದು ಕೊಡ್ತಾನೆ ಅಂಥ ಕಾಲ ಆಗಿದೆ ಇವಾಗ ಅಲ್ವಾ? ಇದು ಗೊತ್ತಾಗಲ್ಲ ಸೌಜನ್ಯ ಪ್ರಕರಣ ಹೆಂಗಿದೆ ಅಂತ. ಸೌಜನ್ಯ ಪ್ರಕರಣ ಏನಾಗ್ತಾಯಿದೆ ಗೊತ್ತಾಗ್ತಾ ಇಲ್ಲ. ದುಡ್ಡದವನಿಗೆ ಏನು ಬೇಕಾದ್ರೂ ಮಾಡ್ಬೋದು. ಇವಾಗ ಮುನ್ನೆನೇ 600 ಕೋಟಿ, ಇನ್ನು ಹೇಳ್ತೀನಿ ಸೌಜನ್ಯ ವಿಷಯನೂ ಬರ್ತೀವಿ. ಇವಾಗ ಏನೋ ಲಾಭಾಂಶ ಕೊಟ್ಟಿದ್ದಾರೆ. ಎಷ್ಟು? 600 ಕೋಟಿ ಲಾಭಾಂಶ. ಕೇಂದ್ರದಿಂದ ಕೇಂದ್ರ ಹಣಕಾಸು ಸಚಿವ ಬಂದಿದ್ದಾರೆ. ಒಂದು ಕಡೆ ಹೋಗಿ ಶಿರೂರಿಗೆ ಹೋಗಿ ಹೇಳ್ತಾ ಇದ್ದಾರೆ, ಇದು ಬ್ಯಾಂಕಿನ ದುಡ್ಡು ಅಂತ, ನಾವು ಮಧ್ಯವರ್ತಿ ತೆಗೆದುಕೊಳ್ಳೋದು ಮಾತ್ರ ಅಂತ. ಎಲ್ಲ ನೋಡಿದರೆ ಸರ್ಕಾರದ ಬ್ಯಾಂಕಿನ ದುಡ್ಡು. ಈ 600 ಕೋಟಿ ಎಲ್ಲಿಂದ ಬಂತು ಸ್ವಾಮಿ? 600 ಕೋಟಿ ಇವಾಗ ಎಲ್ಲಿಂದ ಬಂತು? ಲಾಭಾಂಶ ಕೊಡಲಿಕ್ಕೆ ಎಲ್ಲಿಂದ ಬಂತು? ಇದು ಲೆಕ್ಕ ಏನಿಲ್ವಾ? ಏನೋ ಇದರಲ್ಲಿ ಇಡಿ ಯಾವುದು ಇಲ್ವ ತನಿಖೆ ಮಾಡಲಿಕ್ಕೆ? ಇಡಿ ತನಿಖೆ ಮಾಡಲಿಕ್ಕೆ ಆಗಲ್ವಲ್ಲ. ಇಡಿಯಲ್ಲಿ ಇರೋದು ಯಾರು? 2012 SP
ಅಲ್ಲ ಎಸ್ ಬಿ ಅಲ್ಲ ಇ ಡಿಯವರೆಗೂ ಬರಲಿಕ್ಕೆ ಆಗಲ್ಲ, ಯಾಕೆಂದರೆ ಅಭಿಷೇಕ್ ಗೋಯಲ್ ಎಲ್ಲಿ ಬರೋದು? ಅವರೆಲ್ಲ ಸೇರಿ ತಾನೇ ಸೌಜನ್ಯ ಪ್ರಕರಣ ಮುಚ್ಚಿ ಹಾಕಿರೋದು. ಏನೋ ಕೇಳಿದಿರಿ? ಹಾಂ, ಕೇಂದ್ರದ ಬಂದಿದ್ದಾರೆ ಕೊಡಲಿಕ್ಕೆ, ಹೆಸರು ಮಾಡಿಸ್ತಾ ಇದ್ದಾರೆ. ಮಾಧ್ಯಮವರು ಅದನ್ನೆಲ್ಲ ದೊಡ್ಡ ದೊಡ್ಡ ಸುದ್ದಿ ಮಾಡ್ತಾ ಇದ್ದಾರೆ. ಏನು ಇಂಥದ್ದನ್ನು ಮಾಡಲಿಕ್ಕಿಲ್ಲ, ಮಾಡಲಿಕ್ಕೆ ಯಾರಿಗೂ ಟೈಮ್ ಇಲ್ಲ ಅಂತ ಕಾಣ, ಬಡವರು ತಾನೇ, ಅದರಲ್ಲಿ ಲಾಭಾಂಶ ಏನು ಸಿಗಲ್ಲ ಅಂತ ಕಾಣಿಸ್ತೆ. ಈಗ ಲಾಭಾಂಶ ವಿಷಯ ಮಾತಾಡುವಾಗ ಈಗ ಸಾಲ ಕಟ್ಟಿದ್ದು ಬ್ಯಾಂಕ್ ಅಂತ ಹೇಳ್ತಾರೆ. ಹೌದು. ಈಗ ಬೇರೆ ಬೇರೆ ಸ್ವಸಹಾಯ ಸಂಘ ಇದೆ, ಸಂಜೀವಿನಿ ಇದೆ, ಸ್ತ್ರೀಶಕ್ತಿ ಇದೆ, ನವೋದಯ ಇದೆ, ಎಲ್ಲದು ಬ್ಯಾಂಕ್ ಸಾಲ ಕೊಡೋದು. ಹೌದು. ಕಟ್ಟುವಂಥದ್ದು ಸಂಘದ ಸದಸ್ಯರೇ ಬ್ಯಾಂಕಿಗೆ ಹೋಗಿ ಕಟ್ತಾರೆ, ಸಬ್ಸಿಡಿ ಅವರ ಅಕೌಂಟಿಗೆ ಬರ್ತದೆ. ಅದಕ್ಕೆ ಸಭೆ ಸಮಾರಂಭ ಮಾಡಿ ಲಾಭಾಂಶ ಕೊಡ್ತೇವೆ ಅಂತ ಕಾರ್ಯಕ್ರಮ ಮಾಡಿ ಹಂಚುವುದಿಲ್ಲ. ಇವರು ಮಾತ್ರ ನಾವೇ ಕೊಡೋದು ಅಂತ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಕೊಡ್ತಾ ಇದ್ದಾರೆ. ಸಾಲ ಕೊಡೋದು ಬ್ಯಾಂಕ್ ಅಂತೆ. ಹಾಗಾದರೆ ಬ್ಯಾಂಕಿನವರೇ ಕೊಡಬೇಕಲ್ಲ ಲಾಭಾಂಶ, ಬ್ಯಾಂಕಿನವರು ಕಾರ್ಯಕ್ರಮ ಮಾಡಿ ಕೊಡಬೇಕಲ್ಲ. ಹೌದು, ಕೊಡಬೇಕಲ್ಲ. ಇವರೇನಿಕೆ ಮಾಡ್ತಾರೆ? ಬೇರೆ ಬೇರೆ ಸಂಘಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ? ಬೇರೆ ಸಂಘಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ? ಅದೇ ಪಾಸ್ ಪುಸ್ತಕ ಯಾಕೆ ಕೊಡ್ತಾ ಇಲ್ಲ? ಪಾಸ್ ಪುಸ್ತಕ ಹಂಚುವಂಥ ಕಾರ್ಯಕ್ರಮ ಒಂದು ಮಾಡಿ. ನಿರ್ಮಲಾ ಸೀತಾರಾಮನ್ ಅವರೇ, ಎಲ್ಲ ಸಂಘದ ಸದಸ್ಯರಿಗೆ ಬ್ಯಾಂಕ್ ಪಾಸ್ ಪುಸ್ತಕ ಹಂಚುವಂಥ ಕೆಲಸ ಮಾಡಿ. RBI ರೆಗ್ಯುಲೇಷನ್ ನಾವು ಇವಾಗಲೇ ಪ್ರತಿಯೊಂದು ನಮ್ಮ ವಿಡಿಯೋದ ಕೆಳಗೆ ಕೂಡ RBI ಗೈಡ್ಲೈನ್ಸ್, RBI ನಿಯಮಗಳು, RBI ರೂಲ್ಸು ಎಲ್ಲ ಡಾಕ್ಯುಮೆಂಟ್ ಹಾಕಿದ್ದೇವೆ. ಪ್ರತಿಯೊಂದರಲ್ಲೂ ನೋಡಿ 4.5% ಬಡ್ಡಿ ಅಷ್ಟೇ ನೀವು ಕಟ್ಟಬೇಕಾಗಿರೋದು. ಇನ್ನು ಉಳಿದ ಬಡ್ಡಿ ಏನು ಇದೆ ಸಬ್ಸಿಡಿ ರೂಪದಲ್ಲಿ ನಿಮಗೆ ಬರ್ತದೆ. ತಿಂಗಳು ಕಟ್ಟುವಂಥದ್ದು, ವಾರ ಕಟ್ಟುವಂಥ ನಿಯಮ ಇಲ್ಲ. RBI ನಿಯಮನೇ ಇದೆ. ನೀವು RBI NRLM ಗೈಡ್ಲೈನ್ಸ್ ಅಂತ ಹಾಕಿ ಸರ್ಚ್ ಮಾಡಿ ಗೂಗಲಲ್ಲೇ ನಿಮಗೆ ಬರ್ತದೆ. ಡಾಕ್ಯುಮೆಂಟ್ ಎಲ್ಲ ನಿಮಗೆ ಸಿಗ್ತದೆ, PDF ಸಿಗ್ತದೆ, ಅದರಲ್ಲೇ ನೋಡಿ. ನಾವು ಹೇಳುವಂಥದ್ದು ನಾವೆಲ್ಲ ಟೈಪ್ ಮಾಡಿ ಹಾಕುವಂಥ ಡಾಕ್ಯುಮೆಂಟ್ ಅಲ್ಲ ಅದು. ಅವರು ಕೂಡ ಅಷ್ಟೇ ಮಂತ್ಲಿ ಸ್ಟೇಟ್ಮೆಂಟ್ ಅಂತ ಕೊಡ್ತಾರೆ, ಟೈಪ್ ಮಾಡಿ, ಅದಕ್ಕೆ ಸೀಲ್ ಇಲ್ಲ, ಸಿಗ್ನೇಚರ್ ಇಲ್ಲ, ಏನಿಲ್ಲ, ಅದು ಆನ್ಲೈನಲ್ಲಿ ಸಿಗೋದಿಲ್ಲ. ಆದರೆ RBI ನಿಯಮಾವಳಿಗಳು ಪ್ರತಿಯೊಂದು ಸ್ವಸಹಾಯ ಸಂಘ ಯಾವ ಥರ ಇರಬೇಕು, SHG NRLM ಅಲ್ಲಿ ಯಾವ ಥರ ರಿಜಿಸ್ಟರ್ ಆಗಿರಬೇಕು, ಧರ್ಮಸ್ಥಳ ಸಂಘ ಕೂಡ ರಿಜಿಸ್ಟರ್ ಆಗಿದೆ. ಅದರದ್ದು ಏನು ಲಾಭಾಂಶ ಇದೆ, ಏನು ಸಬ್ಸಿಡಿ ಅಮೌಂಟ್ ಇದೆ, ಅದು ಅವರ ಸಂಘದ ಪಾಸ್ ಪುಸ್ತಕಕ್ಕೆ ಬರುವಂಥದ್ದು. ಇವರು ಫಂಕ್ಷನ್ ಮಾಡಿ SKDRDP ವೀರೇಂದ್ರ ಹೆಗಡೆ ಅವರು ಹಂಚುವುದಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕಿಂತ ದೊಡ್ಡ ಅನ್ಯಾಯ ಬೇಕಾ? ಈಗ 5 ವರ್ಷದಿಂದ ಲಾಭಾಂಶ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. 600 ಕೋಟಿ ಇವತ್ತು ಕೊಟ್ಟಿದ್ದಾರೆ. ಹಾಗಾದರೆ ಇಷ್ಟು ವರ್ಷದಿಂದ ಲಾಭಾಂಶ ಎಷ್ಟು ಲಾಭಾಂಶ ಇವರು ತಿಂದಾಕಿರ್ಬೋದು? ಅಲ್ಲ, ಲಾಭಾಂಶ ಈ 1 ವರ್ಷದ ಕೊಟ್ಟಿರೋದು, 1 ವರ್ಷದ 10 ವರ್ಷದ ಗೊತ್ತಿಲ್ಲ. ಅದು ಸಾಲ ಯಾರು ಬಾಕಿ ಇದೆ, ₹1 ಸಾಲ ಬಾಕಿ ಇದ್ರೆ ಅವರಿಗೆ ಲಾಭಾಂಶ ಇಲ್ಲ. ಹಾಗಾದ್ರೆ ಇಲ್ಲಿ ಇಷ್ಟು ವರ್ಷದಿಂದ ಅವರು ನಿನ್ನೆ ಮೊನ್ನೆ ಕಷ್ಟ ಇರ್ಬೋದು, ಕೆಲವೊಬ್ರು ಕಟ್ಟಲಿಕ್ಕೆ ಕಷ್ಟ ಇತ್ತು, ಇಲ್ಲ ನಿಲ್ಸಿರ್ಬೋದು, ಅವ್ರಿಗೆ ಯಾರಿಗೂ ಇಲ್ಲ ಲಾಭಾಂಶ ಇಲ್ಲ, ಯಾರಿಗಿಲ್ಲ. ₹1 ಸಾಲ ಬಾಕಿ ಇದ್ರೆ ಲಾಭಾಂಶ ಇಲ್ಲ. ಮತ್ತೊಂದು ವಿಷಯ, ಈಗ ಉಳಿತಾಯ ಕಟ್ತಾ ಇದ್ದಾರೆ, ಉಳಿತಾಯಕ್ಕೆ ಪಾಸ್ ಪುಸ್ತಕ ಲಾಭಾಂಶ ಇಲ್ಲ ಅಲ್ಲಲ್ಲ. ಒಂದು ವಿಷಯ, ಯಾವುದೇ ಕಾರಣ ಲಾಭಾಂಶ ಇಲ್ಲ ಅಂತ ಅವ್ರಿಗೆ ಹೇಳಿಕೆ ಆಗಲ್ಲ. ಅವ್ರನ್ನೂ ಕೂರಿಸಿ ಯಾವುದು ಲೆಕ್ಕಾಚಾರ ಮಾಡಿ ಇಷ್ಟು ನಿಮ್ಮ ಅಮೌಂಟ್ ಇದೆ, ಇಷ್ಟು ಮೈನಸ್ ಆಗಿದೆ, ಹಾಗಾಗಿ ತಿರುಗಿ ಇಷ್ಟು ಕಟ್ಟಿಗೆ ಲೆಕ್ಕ ಕೊಡಬೇಕಲ್ಲ. ಲಾಭಾಂಶ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಅವರಿಗೆಲ್ಲ. ಆ ಥರ ಮಾಡ್ಬೇಕು ತಾನೆ. ಈಗ LIC ಕೂಡ ಅಷ್ಟೇ, LIC ಮೈಕ್ರೋ ಬಚತ್ ಮಾಡ್ತಾ ಇದ್ದಾರೆ, PRK ಮಾಡ್ತಾ ಇದ್ದಾರೆ. ಅದು ಕ್ಲೈಮ್ ಆಗಬೇಕಾದ್ರೆ LIC ಕಂಪನಿಯಿಂದ ಡೈರೆಕ್ಟಾಗಿ ನಮ್ಮ ಅಕೌಂಟಿಗೆ ಬರಬೇಕು, ಯಾರು ಸದಸ್ಯರ ಅಕೌಂಟಿಗೆ LIC ಹಣ. ಎಲ್ಲ LICಯಲ್ಲಿ LIC ನಿಯಮನೇ ಅದೇ ಥರ. ಯಾರು ಸದಸ್ಯರಿದ್ದಾರೆ ಕ್ಲೈಮ್ ಆಗಬೇಕು, ಅವರ ಅಕೌಂಟಿಗೆ LIC ಕಂಪನಿಯಿಂದ ಅಮೌಂಟ್ ಬರ್ತದೆ. ಆದರೆ ಇಲ್ಲಿ SKDRDP ಅವರೇ ಕೈಯಿಂದ ಕ್ಯಾಶ್ ಕೊಡ್ತಾ ಇದ್ದಾರೆ, ಇಲ್ಲಾಂದರೆ ಅವರ ಅಕೌಂಟಿಗೆ ಹಾಕ್ತಾಯಿದ್ದಾರೆ. ಹಾಗಾದರೆ ಕಂಪನಿ LICಯಿಂದ ಎಷ್ಟು ಬಂದಿದೆ, ಅಲ್ಲಿಂದ ಇವರೆಷ್ಟು ಕೊಡ್ತಾ ಇದ್ದಾರೆ, ಯಾವುದು ಲೆಕ್ಕಾಚಾರ ಇಲ್ಲ. ಇದು ಮೋಸಕ್ಕೆ ನಾವು ಹೇಳ್ತಾ ಇರುವುದು. ನಾವು ನಿಯಮ ಮಾಡಿದ್ದು ನೀವು ತಿಳ್ಕೊಳ್ಳಿ, ನೀವು ಪ್ರಶ್ನೆ ಕೇಳಿ ಅಂತ ನಾವು ಹೇಳೋದಿಲ್ಲ ಸಂಘದ ಸದಸ್ಯರ ಹತ್ರ. RBI ಗೈಡ್ಲೈನ್ಸ್ ಇದೆ, RBI ನಿಯಮ ಇದೆ. NRLM SHGಯಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘಗಳು ಎಲ್ಲ ಸಂಘಗಳು ರಿಜಿಸ್ಟರ್ ಆಗಿದೆ. ಎಲ್ಲರಿಗೂ ಪಾಸ್ ಪುಸ್ತಕ ಕಡ್ಡಾಯವಾಗಿ ಕೊಡಬೇಕು ಅಂತ ನಿಯಮ ಇದೆ. ಅದನ್ನು ನೀವು ಕೇಳಿ ಅಂತ ನಾವು ಹೇಳ್ತಾ ಇರೋದು. ಪಾಸ್ ಪುಸ್ತಕ ಉಳಿತಾಯಕ್ಕೆ ಮತ್ತು ಸಂಘಕ್ಕೆ ಪ್ರತಿಯೊಂದಕ್ಕೆ ಇರುತ್ತು. ಮತ್ತು ಸಬ್ಸಿಡಿ ಹಣ ಏನಿದೆ, ಈ ಪ್ರೋಗ್ರಾಮ್ ಮಾಡಿ ಕಾರ್ಯಕ್ರಮ ಮಾಡಿ ಚಕ್ಕ ವಿತರಣೆ ಮಾಡೋದಲ್ಲ, ನಿಮ್ಮ ಸಂಘಕ್ಕೆ ಸಬ್ಸಿಡಿ ಹಣ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬರ್ತದೆ. ಈಗಾಗಲೇ ಮೊನ್ನೆ ಎಲ್ಲ ಸ್ತ್ರೀಶಕ್ತಿ ಸಂಘಕ್ಕೆಲ್ಲ ಸಬ್ಸಿಡಿ ಹಣ ಬಂದಿದೆ ಸರ್. 10,000, 12,000, 20,000 ಎಲ್ಲ ಬಂದಿದೆ ಸಬ್ಸಿಡಿ ಹಣ ಸ್ತ್ರೀಶಕ್ತಿ ಸಂಘಕ್ಕೆ, ನಮಗೆ ಹೇಳಿದ್ದಾರೆ.
ಅಲ್ಲೇ ಅಷ್ಟೊಂದು ಅಲ್ಲಿ 50,000 1 ಲಕ್ಷಕ್ಕಿಂತ ಜಾಸ್ತಿ ಸಾಲ ಕೊಡುವುದಿಲ್ಲ ಇವರೇ ಹೇಳ್ತಾರೆ. ಸ್ತ್ರೀಶಕ್ತಿ ಸಂಘದಲ್ಲಿ ಬೇರೆ ಸಂಘದಲ್ಲಿ ನಿಮಗೆ 2 ಲಕ್ಷ 3 ಲಕ್ಷ ಸಾಲ ಕೊಡ್ತಾರಾ? ಇಲ್ಲ, 1 ಲಕ್ಷ ಕೊಡುದು. ಬರೀ 50,000 1 ಲಕ್ಷ ತಗೊಂಡವರಿಗೆ 12,000 20,000 ಸಾಲ ಸಬ್ಸಿಡಿ ಹಣ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಎಷ್ಟು ಬರಬೇಕು? ಇಲ್ಲ, ಇಲ್ಲಿ ಎಷ್ಟು ಬರಬೇಕು ಅದನ್ನು ಲೆಕ್ಕಾಚಾರ ಮಾಡಿ. ಇಲ್ಲ ಸರ್, ಇದೇನು ಗೊತ್ತಾ, ಜನರಿಗೆ ಒಂದು ಮಂಗ ಮಾಡುವ ಕೆಲಸ ಇದು. ಮಂಗ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ಎಷ್ಟೋ ಜನ ಇವಾಗ ಕಟ್ಟು ನಿಲ್ಲಿಸಿ ಇವತ್ತು ಮಂಡ್ಯದಲ್ಲಿ ನೋಡಿದಿರಲ್ಲ, ಬಂದು ಕೂರಿಸಿ ಪ್ರಶ್ನೆ, ಇವರ ಎಷ್ಟೇ ನೀವು ಲಾಭಾಂಶ ಕೊಡಿ ಅದಕ್ಕೆಲ್ಲ ಅವರು ತಲೆ ಕೆಡಿಸಿಲ್ಲ. ಪ್ರಶ್ನೆಯ ಮೇಲೆ ಪ್ರಶ್ನೆ ಹೊಡಿತಾ ಇದ್ದಾರೆ, ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ಇವರೇನು ಗೊತ್ತಾ, ಲಾಭಾಂಶ 600 ಕೋಟಿ ಪೇಪರಲ್ಲಿ ಮಾತ್ರ ಹಾಕೋದು. ಆಮೇಲೆ ನೀವು ಹೇಳ್ದಂಗೆ ನಿಮಗೆ ಕಟ್ಟಿಲ್ಲ, ನಿಮಗೆ ತಾಕತ್ತಿದ್ರೆ 600 ಕೋಟಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅದು ಅಂತ ಎಲ್ಲ ತೋರ್ಸು. ಡಾಕ್ಯುಮೆಂಟ್ ಕಳಿಸಿ. ಅದಾಕು. ತಾಕತ್ತಿದ್ರೆ ಅದು ತೋರಿಸಿ, 600 ಕೋಟಿ ಯಾರ್ಯಾರಿಗೆ ಕೊಟ್ಟಿದ್ದೀರಾ ಅಂತ ಅದು ನಮಗೆ ದಾಖಲೆ ಕೊಡಿ. ನಿಮ್ಗೆ ತಾಕತ್ತಿದ್ರೆ ಹಾಗಾದ್ರೆ ನಾವು ಒಪ್ಪಿಕೊಳ್ತೇವೆ ನೀವು ಕೊಟ್ಟಿದ್ದೀರಾ ಅಂತ. ಅದು ಬೇಕು, 1 ವರ್ಷದ ಸುಮ್ಮನೆ 600 ಕೋಟಿ ಅಂತ ತೋರಿಸಿ. 1 ವರ್ಷದ ಅಂತ ಕೇಳಬೇಕು, ಕರೆಕ್ಟ್ ಆಗಿ ತೋರಿಸಿ. ಅದು ಹೇಳ್ಬೇಕು, ಎಲ್ಲಿಂದ ಬಂದಿದೆ, ಅದು ಎಲ್ಲಿಂದ ಬಂದಿದೆ, ಇಲ್ಲಿವರೆಗೂ 600 ಕೋಟಿ ಎಲ್ಲಿತ್ತು ಅದು ಕೂಡ ಬೇಕಲ್ಲ ನಮಗೆ. ಅವರ ಯೋಗ್ಯತೆ ಅದು ಪ್ರೆಸ್ ಮೀಟಿಂಗ್ ಮಾಡ್ತಾ ಹೇಳ್ತಾ ಇದ್ದಾರೆ, ನಾವು ಲಾಸ್ ಅಲ್ಲಿ ಇದ್ದೇವೆ. ವೀರೇಂದ್ರ ಹೆಗಡೆ ಅವರು ಹೇಳ್ತಾರೆ, ನಾವು ಈ ಸಾಲ ಬಾಕಿ ಇಟ್ಟಿದ್ದೀರಾ, ನೀವು ನಮ್ಮ ತಲೆ ಮೇಲೆ ಹಾಕಿದರೆ ನಾವು ಲಾಸ್ ಅಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. 600 ಕೋಟಿ ಎಲ್ಲಿತ್ತು? ಅಲ್ಲ, ಯಾರ್ದು ಕಿತ್ಕೊಂಡು ನಮಗೆ ಕೊಟ್ಟಿದ್ದೀರಾ ಈಗ 600 ಕೋಟಿ ಸಬ್ಸಿಡಿ ಹಣ? ಅದು ಹೇಳ್ಬೇಕಲ್ಲ ನೀವು. ಅಲ್ಲ, ಎಲ್ಲ ಲೆಕ್ಕಾಚಾರ ಶಿರೂರಿಗೆ ಹೋಗುವಾಗ ದುಡ್ಡಿಲ್ಲ ಅಂತ ಹೇಳಿದ್ರು. 600 ಕೋಟಿ ಇದೆಯಲ್ಲ, ಹೌದು, ಅದ್ರಲ್ಲಿ ನಿಮ್ಗೆ ಒಂದು ಸ್ವಲ್ಪ ತೆಗೆದುಕೊಳ್ಬೋದಿತ್ತಲ್ಲ. ಆ ಲಾಭಾಂಶ ಕೊಡೋರಿಗೆ ಹೇಳ್ಬೋದಿತ್ತಲ್ಲ, ನಾನೊಂದು ಸ್ವಲ್ಪ ತೆಗಿತಾ ಇದ್ದೀನಿ, ಇದರಲ್ಲಿ ಸ್ವಲ್ಪ ಬಿಸ್ಸೆ ಬೇಳೆ ತೆಗಿತಾ ಇದ್ದೀನಿ, ಅದನ್ನ ನಾವು ಕೊಡ್ತೀವಿ ಅಂತ ಮಾಡ್ಬೋದಿತ್ತಲ್ಲ. ಚಾಪೆ ಮತ್ತು ಟಾರ್ಪಾಳು ಗೊತ್ತಾ ಇದಾರಲ್ಲ, ಲಾಭ ರಹಿತ ಟ್ರಸ್ಟ್ ಅಂತ ಹೇಳ್ತೀರಾ, ಬ್ಯಾಂಕಿನಿಂದ ಸಾಲ ಕೊಟ್ಟಿದ್ದಂತ ಹೇಳ್ತೀರಾ. ಹಾಗಾದ್ರೆ ಲಾಭಾಂಶ ಯಾರು ಕೊಡ್ಬೇಕು? ಬ್ಯಾಂಕಿನವರು ಕೊಡ್ಬೇಕಾ, ಟ್ರಸ್ಟ್ನವರು ಕೊಡ್ಬೇಕಾ? ಅಲ್ಲ, ಲಾಭ ರಹಿತ ಟ್ರಸ್ಟ್ ಅಂತ. ಮೈಸೂರಲ್ಲಿ ಕಟ್ಟಿರೋದು ಯಾರ್ದು? ಶಿವಮೊಗ್ಗ ಕಟ್ಟಿರೋದು ಯಾವ್ದು? ಹಾಸನ ಕಟ್ತಾ ಇರೋದು ಯಾರ್ದು? ಸರ್, ಅದು ಲಿಂಗ ಉದ್ಭವ ಆಗ್ತದೆ, ವಿಷಯ ಆ ತರ ಉದ್ಭವ ಆಗಿರೋದು. ಅದಕ್ಕೆ 1 ರೂಪಾಯಿ ಇವರು ಯಾರು ಕೊಟ್ಟಿಲ್ಲ, ಅದು ಜನಗಳು ಭಿಕ್ಷೆ ಬೇಡಿ ತಂದು ಕಟ್ಟಿರುವಂತದ್ದು. ಇದು ಯಾರು ಅವ್ರು ಕೊಟ್ಟಿದ್ದಲ್ಲ. ಇಲ್ಲಿ ಕೂಡ ಅಷ್ಟೇ, ಇವರು ಜನರ ಭಿಕ್ಷೆಯನ್ನು ಎಲ್ಲೆಲ್ಲಿ ಕಿತ್ತು ತಿಂತಾ ಇದ್ದಾರೆ ಇವರು. ಏನು ಗೊತ್ತಾ, ಟ್ರಸ್ಟ್ ಅಲ್ಲಿ ತುಂಬಾ ಜನ ಇದ್ದಾರೆ. ಇವರ ಟ್ರಸ್ಟ್ ಮಾಡಿದಲ್ಲ SKDRDP, ಈ ಟ್ರಸ್ಟ್ ಅಲ್ಲಿ ಅದು ಅದು ಅದರ ಬೈಲಂಗೆಲ್ಲ ಗೊತ್ತಿಲ್ಲ, ಆದರೆ ಟ್ರಸ್ಟ್ ಹೆಸರಲ್ಲಿ ಎಲ್ಲ ಡಿಸ್ಟಿಕ್ ಅಲ್ಲೂ ಕಟ್ಟುತ್ತಾ ಇದ್ದಾರೆ. ಲಾಭಾಂಶ ಇಲ್ವಾ ಹಂಗಾರೆ? ಲಾಸಲ್ಲಿ ಇದೆಯಾ ಸರ್? 20,000 ಕೋಟಿ ನಮ್ಮ ಲೆಕ್ಕಾಚಾರದಲ್ಲಿ 20,000 ಕೋಟಿ ವರ್ಷಕ್ಕೆ ಲಾಭ ಇದೆ ಇವರಿಗೆ. 20,000 ಕೋಟಿ ಲಾಭ ಇದೆ. ಬಾಕಿ ಲಾಭ ಇದೆ. ಯಾರು ಹೇಳಿದ ಬಾಕಿ? 40,000 ಕೋಟಿ ಸಾಲ ಕೊಡ್ತಾರೆ ವರ್ಷದಲ್ಲಿ. ಈಗ 1 ಲಕ್ಷ ಕೋಟಿ ಔಟ್ಸ್ಟ್ಯಾಂಡಿಂಗ್ ಇದೆ. ಇವರು ಎಷ್ಟು ತೋರಿಸ್ತಾ ಇದ್ದಾರೆ? 24,000 ಕೋಟಿ ಅಷ್ಟೇ ಅಂತ ತೋರಿಸ್ತಾ ಇದ್ದಾರೆ. ಲಾಭಾಂಶ 600 ಕೋಟಿ ಅಂತ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಇಲ್ಲ, ನಮ್ಮ ಗಿರೀಶನ ಹೇಳಿದ್ರಲ್ಲ, ಸಿದ್ದರಾಮಯ್ಯ ಕರೆಸಿದ್ರು ಲಾಭಾಂಶ ಕೊಡ್ತಾ ಇದ್ದಾರೆ, ಇನ್ನೊಬ್ಬರು ಕರೆಸಿದ್ರು ಲಾಭಾಂಶ ಕೊಡ್ತಾ. ಎಷ್ಟು ಸ್ವಾಮಿ ಕವರಲ್ಲಿ ಕೊಟ್ಟಿರೋದು? 1,000 ರೂಪಾಯಿ 10 ರೂಪಾಯಿ ಅಂತ. ಅದೇ ಸ್ವಾಮಿ ಹಂಗ ಮಾಡ್ತಾ ಇದಾರೆ ಕರ್ನಾಟಕ ಜನತೆಗೆ. ನಿನ್ನೊಬ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತಾಡ್ತಾ ಇದ್ರು, ನಂಗೆ ಇನ್ನೊಬ್ರು ಬೇರೊಬ್ರು ಬಂದು ಹೇಳಿದ್ರು ಈ ತರ ಮಾತಾಡ್ತಾ ಇದಾರೆ ಅಂತ. 2-3 ಜನ ಹೆಂಗಸರು ಮಾತಾಡ್ತಾ ಇದಾರಂತೆ. ನಾವು ಇಲ್ಲಿ ಕೂಲಿ ಕೆಲಸ ಬಿಟ್ಟು ಅಲ್ಲಿ ಹೋಗಿ ಬಿಸಿಲಲ್ಲಿ ಕಾದು ಕುಳಿತು ನಮಗೆ ಕೊಟ್ಟಿದ್ದು 600 ರೂಪಾಯಿ ಅಂತೆ. 5 ವರ್ಷದಿಂದ ಲಾಭಾಂಶ 600 ರೂಪಾಯಿ. ಅಲ್ಲಿ 500 ರೂಪಾಯಿ 600 ರೂಪಾಯಿ ಅವರು ಕೂಲಿ ಕೆಲಸಕ್ಕೆ ಹೋಗಿ ದುಡಿತಾರೆ. ಇವರೇ ಬಡ್ಡಿ ಕಟ್ಟಿ 600 ರೂಪಾಯಿ ಕೊಟ್ಟಿದ್ದಾರಂತೆ. ಜನರನ್ನು ಮಂಗ ಮಾಡೋದಕ್ಕೆ ಒಂದು ಇತಿಮಿತಿ ಹೋಗುವ ಬರುವ ಖರ್ಚು ಮಂಗ ಮಾಡಬೇಕು. ಇತಿಮಿತಿಯಲ್ಲಿ ಮಂಗ ಮಾಡಿ ಜನರನ್ನು, ಎಲ್ಲರೂ ದಡ್ರಲ್ಲ ಸರ್. ಮತ್ತೆ ಇವರ ಕಾರ್ಯಕ್ರಮ ಧರ್ಮಸ್ಥಳದಲ್ಲೇ ಇಟ್ಟಿದ್ಯಾಕೆ? ಇಲ್ಲಿ 600 ರೂಪಾಯಿ ತಗೊಂಡ್ರೆ 500 ರೂಪಾಯಿ ತಗೊಂಡು ಹೋಗಿ ಅಲ್ಲಿ ಉಂಡಿಗೆ ಅದು ವಾಪಸ್ ಅಲ್ಲಿಗೆ ಹೋಗ್ತದೆ. ಇದಕ್ಕೆ ಧರ್ಮಸ್ಥಳದಲ್ಲಿ ಇಟ್ಟಿರೋದು ಪ್ರೋಗ್ರಾಮ್ ಇದಕ್ಕೆ. ಅಲ್ಲಿ 600 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಅಲ್ಲಿ ಅಂಗಡಿಯಲ್ಲಿ ಏನೋ ತಿಂಡಿ ತಗೊಂಡು ಖರ್ಚು ಮಾಡ್ತಾರೆ, 500 ರೂಪಾಯಿ ತಗೊಂಡು ಹೋಗಿ ಉಂಡಿಗೆ ಹಾಕ್ತಾರೆ. ಇದಕ್ಕೆ ಇವರು ಮಾಡಿದ್ದು. ಇದು ನಮ್ಮ ದುಡ್ಡು ನಮಗೆ ಬರಬೇಕು ಅಂತ ಇವರು ಅಲ್ಲಿಯೇ ಕಾರ್ಯಕ್ರಮ ಇಟ್ಟುಕೊಂಡಿದ್ದು. ಈಗ ಇಷ್ಟು ಕರ್ನಾಟಕದಲ್ಲಿ ಎಲ್ಲ ಕಡೆ ಇದೆ ಸ್ವಸಹಾಯ ಸಂಘ, ಅಲ್ಲಿಯೇ ಯಾಕೆ ಕಾರ್ಯಕ್ರಮ ಮಾಡಬೇಕು? ಬೇರೆ ಕಡೆ ಮಾಡಿದ್ರೆ ಭಯ ಆಗ್ತದೆ. ಅದು ಕೂಡ ಇದೆ, ಅದು ಇದೆ, ಭಯ ಇದೆ. ಏನ್ ಸ್ವಾಮಿ ಲೈವ್ ಮಾಡ್ತಾ ಕಮೆಂಟ್ ಆಫ್ ಮಾಡಿ ಕೂರ್ತಿದ್ದಲ್ಲ ನೀವು? ಕಮೆಂಟ್ ಆಫ್ ಮಾಡಿ ಕೂರುವಂತ ಪರಿಸ್ಥಿತಿ ಬಂತ ನಿಮಗೆ? ಇಷ್ಟು ಕದ್ದು ಮುಟ್ಟಿ ಕೆಲಸ ಮಾಡ್ಬೇಕಾ? ನಿಯತ್ತಾಗಿ ಇರಬೇಕಿತ್ತು. ಕಮೆಂಟ್ ಬಾಕ್ಸ್ ಓಪನ್ ಮಾಡಿ. ನಮ್ಮವರೆಲ್ಲ ಕರ್ನಾಟಕ ರಾಜ್ಯದ ಜನತೆ ಎಲ್ಲ ಗೊತ್ತಾಗಿದೆ.
ನಿಮ್ಮ ಹಣ ಬರ ಅಲ್ಲ. ನಾವು ಇನ್ನೊಮ್ಮೆ ಹೇಳ್ತೇವೆ, ತಾಕತ್ತಿದ್ರೆ 600 ಕೋಟಿ ರೂಪಾಯಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಾ ಎಲ್ಲ ನಮಗೆ ದಾಖಲೆ ತೋರಿಸಿ ನಮಗೆ. ಹೌದು, ನಾವು ಸಂಘದಲ್ಲಿ ಇದ್ದವರೇ, ಸಂಘ ನಾವು ಇನ್ನೂ ಬಿಟ್ಟಿಲ್ಲ. ಸಾಲ ಕಟ್ತೇವೆ, ನಾನು ಕಟ್ತೇನೆ ಸಾಲ, ನನ್ನ ದಾಖಲೆ ಕೊಡಿ. ಸ್ವಸಹಾಯ ಸಂಘದ ನಿಯಮದ ಪ್ರಕಾರ, RBI ನಿಯಮದ ಪ್ರಕಾರ, SHG LRM ನಿಯಮದ ಪ್ರಕಾರ ನನಗೆ ಪಾಸ್ ಪುಸ್ತಕ ಕಡ್ಡಾಯವಾಗಿ ಕೊಡಬೇಕು ಅಂತ ನಿಯಮ ಇದೆ. ಅದು ಕೊಡಿ. ಸ್ವಸಹಾಯ ಸಂಘಕ್ಕೆ ಪಾಸ್ ಪುಸ್ತಕ, ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೊಡಲೇಬೇಕು ನೀವು. ಸಬ್ಸಿಡಿ ಹಣ ಕೂಡ ಅಷ್ಟೇ. ನನಗೆ ಸಬ್ಸಿಡಿ ಹಣ ಎಷ್ಟು ಬಂದಿದೆ ಅದು ಕೂಡ ತೋರಿಸ್ಬೇಕು. ನಾನೀಗ 1.5 ವರ್ಷದಿಂದ ಸಾಲ ಕಟ್ತಾ ಇಲ್ಲ. ಅದಕ್ಕಿಂತ ಮುಂಚೆ ನಾನು 8 ವರ್ಷದಿಂದ ಸಂಘದಲ್ಲಿ ಇದ್ದೇನೆ. ಅದಕ್ಕಿಂತ ಮುಂಚೆ ಬಂದಿರುವಂಥ ಲಾಭಾಂಶನ ಯಾರು ತಿಂದಿದ್ದಾರೆ ಅದು ಕೂಡ ಕೇಳಬೇಕಲ್ಲ. ಪಂಗನಾಮ ಈಗ 1.5 ವರ್ಷ ಆಯಿತು. ಏನು ಮಾಡ್ತಾ ಇದ್ದೀರಾ ನೀವು? ಜೈಲಿಗೆ ಹೋಗ್ತಾನೆ, ಅಲ್ಲಿ ಮನೆ ಇದು ಜಪ್ತಿ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ. ಯಾಕೆ ಮಾಡಲಿಲ್ಲ? ಮಂಗಳೂರಿಗೆ ಕರೆಸಿ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರಲ್ಲ, 50 ಲಕ್ಷ ಕೊಡ್ತೇವೆ ಅಂತ. ಯಾಕೆ ಹೇಳಿದ್ದು? ನೀವು ಸಾಲ ಕಟ್ಟಬೇಡಿ, ಬೇರೆಯವರಿಗೆ ಹೇಳಬೇಡಿ, 50 ಲಕ್ಷ ಕೊಡ್ತೇವೆ ಅಂತ ಹೇಳಿದಿರಲ್ಲ, ಎಲ್ಲರಿಗೂ ಕೊಡಿ. ಮತ್ತು ಇವಾಗ ಇನ್ನೊಂದು RBI ಪರ್ಮಿಷನ್ ಅಂತ ಹೇಳಿ ಒಂದು ಲೆಟ್ರ್ ಕೊಡ್ತಾ ಇದ್ದಾರೆ ಇವಾಗ. ಅದು ಬ್ಯಾಂಕ್ ಮತ್ತು ಅವರು ಸಾಲ ತಗೊಂಡಿರೋದಕ್ಕೆ. ಅದರಲ್ಲಿ RBIಯಲ್ಲಿ ಆ ಒಂದು ಲೆಟ್ರಲ್ಲಿ ನೀವು ವಾರಕ್ಕೆ ಕಲೆಕ್ಷನ್ ಮಾಡಿ, ಇಷ್ಟು ಪರ್ಸೆಂಟೇಜ್ ಮಾಡಿ, ಇಲ್ಲ ಬಡ್ಡಿ ಗ್ರೂಪ್ ಮಾಡಿ ಕೊಡಿ ಅಂತ ಯಾವುದು ಇಲ್ಲ. ಇವರೇನಂತ ಹೇಳಿದ್ರೆ ನಾವು ಗ್ರಾಮ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ವಾರ ಬಡ್ಡಿ ಕಲೆಕ್ಷನ್ ಮಾಡಲಿಕ್ಕೆ RBI ಪರ್ಮಿಷನ್ SKDRDP ಕೊಟ್ಟಿದೆ ಅನ್ನೋದು ಒಂದು ದಾಖಲೆ ನೀವು ತೋರಿಸಿ ಅಷ್ಟೇ. ನಾವು ಇನ್ನು ಮಾತಾಡೋದೇ ಇಲ್ಲ, ಎಲ್ಲರನ್ನು ಕಟ್ಟಿ ಅಂತ ಹೇಳ್ತೇವೆ. ಒರಿಜಿನಲ್ ಒಂದು ಡಾಕ್ಯುಮೆಂಟ್ ತೋರಿಸಿ ನೀವು. ಅವ್ರು ಇದ್ದರೆ ತಾನೇ ತೋರಿಸೋದು. ಅದು ಸೀಲ್ ಹಿಡಿದು ತೋರಿಸ್ತಾರೆ. 1.5 ವರ್ಷದಿಂದ ಎಲ್ಲ ಇದೆ ನಮ್ಮ ಹತ್ರ, ಎಲ್ಲ ಇದೆ ಅಂತ ಹೇಳ್ತಾರೆ. ಲಾಸಲ್ಲಿದ್ದೇವೆ ಅಂತ ಹೇಳಿ 600 ಕೋಟಿ ಲಾಭಾಂಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಯಿತು, ನೋಡೋಣ, ನಾಳೆ ಮುಂದುವರಿಸೋಣ ಸೌಜನ್ಯ ಹೋರಾಟವನ್ನು. ಅದೇ ಕರ್ನಾಟಕ ರಾಜ್ಯ ಜನತೆ ಹೇಳ್ತಾ ಇದ್ದು ನೋಡಿ, ನಿಮಗೆ ಟೊಪ್ಪಿ ಹಾಕ್ತಾ ಇದ್ದಾರೆ. ಇನ್ನೂ ಅದರಲ್ಲಿ ಇರೋಣ, ಬರೋ ವರ್ಷ ಇನ್ನೂ ಲಾಭಾಂಶ ಬರ್ಬೋದು ಅಂತ ಹೇಳ್ತಾರೆ. 100% ಬರಲ್ಲ, ಎಚ್ಚೆತ್ತುಕೊಳ್ಳಿ. ನಾವು ಅಷ್ಟು ಮಾತ್ರ ಎಲ್ಲರಿಗೂ ಈ ಮೂಲಕ ಹೇಳ್ತಾ ಇದ್ದೀವಿ. ನಮ್ಮ ಅದೇ ರೀತಿಯಲ್ಲಿ ಈ ಒಂದು ಅಜ್ಜಿಗೆ ಒಂದು ಮನೆ ಕಟ್ಟಿಸ್ಕೊಡುವಂಥ ಒಂದು ಕೆಲಸಕ್ಕೂ ಕೈ ಹಾಕಿದ್ದೀವಿ. ಪ್ರತಿಯೊಬ್ಬರ ಸಹಕಾರ ಇರಲಿ, ನಮ್ಮ ಸೌಜನ್ಯ ಹೋರಾಟಗಾರ ಪ್ರತಿಯೊಬ್ಬರ ಸಹಕಾರ ಇರಲಿ ಅಂತಲೂ ಈ ಮೂಲಕ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀನಿ. ನಮ್ಮದು ಹೊಡೆದಿದ್ದು ಪಾತ್ರ ಸಾಮಾನುಗಳು, ನಮ್ಮ ದನ ಕರ ನಾಯಿ ಬೆಕ್ಕು ಕೋಳಿ, ಅಕ್ಕಪಕ್ಕದವರು ಬಡವರುಗಳು, ನಮ್ಮಕ್ಕಿಂತ ಇನ್ನೂ ಬಡವರು ಇದ್ದಾರೆ, ಅವರೆಲ್ಲರೂ ಸೇರಿಕೊಂಡು ಒಂದು ಗಾಡಿ ಮಾಡಿಕೊಂಡು ಕರ್ಕೊಂಡು ಹೋಗಿ ಕಡಪ ತಾಲೂಕು ಆಫೀಸ್ ಮುಂದಗಡೆ ಟೆಂಡ ಹಾಕಿ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಎಲ್ಲ ಸೇರಿ. ಓಕೆ, ನೋಡಿದ್ರಲ್ಲ, ಹೊಡೆದಾಕಿದ ಪಾತ್ರೆ ಎಲ್ಲವನ್ನು ಹಿಡ್ಕೊಂಡು ಬರ್ತಾ ಇದ್ದೀವಿ. ನಾಯಿ ಹಸು ಎಲ್ಲವನ್ನು ಹಿಡ್ಕೊಂಡು, ಹೆಂಗೂ ಮನೆ ಮಠ ಇಲ್ಲ. ಅಲ್ಲಿ ಕಲ್ಯಾಣ ಮಂಟಪ ಖಾಲಿ ಇದೆ, ದಾಸರ ಆಫೀಸಿನ ಮುಂದಗಡೆ. ಅದಕ್ಕೆ ಆದರೆ ಊರ್ಕೊಂಡು ಅಲ್ಲಿ ಇರೋಣ ಅಂತ. ನೋಡಿದ್ರಲ್ಲ, ಅಲ್ಲಿ ಬರ್ತಾ ಇದ್ದೀವಿ, ಬನ್ನಿ. ಇವರಾದ ಪರಿಸ್ಥಿತಿ. ಇನ್ನು ಯಾವ ಅಧಿಕಾರಿಯವರು ಕಾನೂನನ್ನು ಕೈ ಎತ್ತಿ ಕೋರ್ಟಿಗೆ ಅವಮಾನ ಮಾಡ್ತಾ ಇಂಥ ಕೆಲಸವನ್ನು ಮಾಡಬಾರ್ದು. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಕೋರ್ಟ್ ಆದೇಶ ಇದೆ ಅಂತ. ಕೋರ್ಟ್ ಆದೇಶ ಅಲ್ಲ. ಇನ್ನೊಂದು ವಿಷಯ, ಆ ಪರ್ಮಿಷನ್ ಹೇಳುವಾಗ ಆ ಒಂದು ಲೆಟ್ರಲ್ಲಿ ಕೊಟ್ಟಿದ್ದಾನೆ, ಕೋರ್ಟಲ್ಲಿ ಈ ಒಂದು ಪ್ರಕರಣ ಇರೋದರಿಂದ ಹೋರಾಟ ಮಾಡಲಿಕ್ಕೆ ಆಗಲ್ಲ ಅಂತ. ಕೋರ್ಟಲ್ಲಿರೋ ಪ್ರಕರಣ ಅದು ಬೇರೆ, ಅದು ಮಾಡ್ಕೊಳ್ಳಿ ನೀವು ಅನ್ನೋದು. ಇದು ನಾವು ರಾಧಮಲ ಮಹಿಷಿಗೆ ಮಾತ್ರ ಬರ್ತಾ ಇರೋದು, ಅದಕ್ಕೆ ಉತ್ತರ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ತಾಲೂಕು ಕಚೇರಿಗೆ ಒಂದು ಲೆಟ್ರ್ ಕೊಟ್ಟರೆ ಎಲ್ಲ ಠಾಣೆಗೆ ಪರ್ಮಿಷನ್ ಕೊಡಬೇಡಿ ಅಂತ ಕಳಿಸಿರೋದು. ನಮಗೆ ಹಕ್ಕಿದೆ ಹೋರಾಟ ಮಾಡಲಿಕ್ಕೆ, ಸಂವಿಧಾನದ ಹಕ್ಕಿದೆ, ನಮಗೆ ಗೊತ್ತು. ಆ ಹಕ್ಕೇನಿದೆ ಅದರಿಂದ ಹೋರಾಟ ಮಾಡ್ತೀವಿ ನಾವು. ಆ ಹೋರಾಟ ಮುಖಾಂತರವಾಗಿ ನ್ಯಾಯ ಕೊಡಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಇಷ್ಟು ಮಾತ್ರ ನಿಮಗೆ ಹೇಳಚ್ತೀನಿ. ಪಾತ್ರೆ ತರ್ತಾ ಇದ್ದೀವಿ ನೋಡಿ, ಬೇಕಾದ್ರೆ ಅದರಲ್ಲೇ ಬೇಕಾದ್ರೆ ಗಂಜಿ ಮಾಡಿ ಕೊಡ್ತೀವಿ ನಿಮಗೆ. ಪಾತ್ರೆಯಲ್ಲಿ ಕಲ್ಲು ತರ್ತೀವಿ, ಅಡುಗೆ ಮಾಡಲಿಕ್ಕಿರುವಂಥ ಸೌದೆ ಎಲ್ಲ ಇಟ್ಕೊಂಡೇ ಬರೋದು ಅಲ್ಲಿಗೆ. ಹೋರಾಟ ಏನೋ ಸುಮ್ಮನೆ ಅಲ್ಲಿ ಬಂದು ನೋಡಿ ನಿಮ್ಮ ಮುಖ ತೋರಿಸಿ ಹೋಗ್ಲಿಕ್ಕಲ್ಲ, ಇವರು ಅಲ್ಲೇ ಇರ್ತಾರೆ. ಏನೊಂದು ಗೊತ್ತಲ್ಲ, ಒಂದು 6 ದಿನ ಉಪವಾಸ ಬಿದ್ದಿರೋದು. ಸರಿ, ಉಪವಾಸ ಮಾತ್ರ ಬೀಳ್ತಾ ಇಲ್ಲ, ಊಟ ಮಾಡಿಕೊಂಡೆ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿಕೊಂಡು ಅಲ್ಲೇ ಇರ್ತೀವಿ. ಇಲ್ಲಾಂದರೆ ನೀವು ಅದಕ್ಕಿಂತ ಮುಂಚೆ ಬಂದು ನೀವು ಮನೆ ಕಟ್ಟಿಕೊಡೋ ಕೆಲಸ ಮಾಡಿ, ಕೋರ್ಟಿಗೆ ನೀವು ಮನವಿ ಮಾಡಿ. ಈ ಥರ ಇದೆ, ತಪ್ಪಾಗಿರೋದು, ಅಲ್ಲಿ ಮರ ಇರಲಿಲ್ಲ, ಸುಳ್ಳು ಮಾಹಿತಿ ಕೊಟ್ಟಿರೋದು,
ರೇಣುಕಾ ಅವರು ಇಲ್ಲಿ ಇಲ್ಲ, ರೇಣುಕಾ ಆಧಾರ್ ಕಾರ್ಡ್ ಇರೋದು ಅಲ್ಲಿ, ಕೊಡಿ ಕೋರ್ಟಿಗೆಲ್ಲ ಮಾಹಿತಿಯನ್ನು. ಅಲ್ಲೂ ಇದ್ದಾರೆ, ದೇವರಂಥ ಮನುಷ್ಯರು ಇದ್ದಾರೆ ಕೋರ್ಟಲ್ಲಿ. ಎಲ್ಲರನ್ನೂ ಒಂದೇ ಥರ ಅಳತೆ ಮಾಡಲಿಕ್ಕೆ ಯಾರು ಹೋಗಬೇಡಿ. ಇಲ್ಲಾರೆ ನಿಮಗೆ ಕೋರ್ಟಲ್ಲಿ ಬಿಮಾರಿ ಹಾಕ್ತಾರೆ. ಚೀಮಾರಿ ಹಾಕೋರು 2 ಮಾತಿಲ್ಲ ಅದರಲ್ಲಿ. ಉಜ್ಕೊಳ್ಳಿ, ಏನು ಬೇಕಾದ್ರೆ ತಗೊಳ್ಳಿ, ಅದು ನಿಮಗೆ ಬಿಟ್ಟಿರೋದು. ಅದಕ್ಕೆ ಮುಂಚೆ ನೀವು ನಿಮ್ಮ ಇಲಾಖೆಯಲ್ಲಿ ಮಾತಾಡಿ ಆಗಿರೋ ತಪ್ಪನ್ನು ತಿದ್ದುಕೊಳ್ಳಿ. ನಾನು ಅಷ್ಟೇ ಹೇಳೋದು, ಆಗಿರೋ ತಪ್ಪನ್ನು ತಿದ್ದುಕೊಳ್ಳಿ, ಕ್ಷಮೆ ಕೇಳಿ. ಇಲ್ಲ ನಾನು ಇದೇ ಥರನೇ ನಾನು ಹಿಂಗೇನಾದರೆ ಆ ಭಗವಂತ ಹೇಳಿವಲ್ಲ, ಆ ಅಣ್ಣಪ್ಪ ಸ್ವಾಮಿ, ಆ ಮಂಜುನ ಸ್ವಾಮಿ, ಈ ನಾಡಿನ ದೇವರು ನಿಮಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಇಲ್ಲಿ ಬಂದು ಮಾಡಿಸಿದಾಗ ಕೊಟ್ಟೇ ಕೊಡ್ತಾರೆ. ಯಾವ ಆ ಕಾನೂನು ಅಂತೇಳಿ ನಮ್ಮದೇ ಸೌಜನ್ಯ ಹೋರಾಟಗಾರರ ವಕೀಲರೇ ನಮಗೆ ಇದಕ್ಕೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಅವರ ಮುತರ್ಜಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇವಾಗ ಕೋರ್ಟಿಗೆ ಕೇಸ್ ಫೈಲ್ ಮಾಡಿ ಆಯಿತು. ಆದಷ್ಟು ಬೇಗ ಅವರೇ ಇವರನ್ನು ಕೋರ್ಟಿಗೆ ಕರ್ಕೊಂಡು ನಿಲ್ಲಿಸಿ ಅವರ ಮುಂದೆ ನ್ಯಾಯ ಕೊಡಿಸೋ ಕೆಲಸವನ್ನು ನಮ್ಮ ಸೌಜನ್ಯ ಹೋರಾಟಗಾರರ ವಕೀಲರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೊಂದು ಧನ್ಯವಾದಗಳು. ನಮಗೆ ಕೊನೆಯದಾಗಿ 20ನೇ ತಾರೀಕು ಮರೆಬೇಡಿ, ನಾನು ಬರ್ತಾ ಇದ್ದೀನಿ, ತಾವು ಬನ್ನಿ. ಇವರಿಗಾದ ಪರಿಸ್ಥಿತಿ ನಿಮಗೆ ಆಗಬಾರ್ದು, ಒಂದೇ ಚಿಂತೆ.